ಮಾಡಿದ್ದಾನೆ. ಅವನದಾದಂತಹ ಸೈನ್ಯದವರು ಅಷ್ಟ ದಿಕ್ಪಾಲಕರು ಎಲ್ಲಿ ಹೋಗಿದ್ದಾರೋ ಅವರಿಗೆ ಗೊತ್ತಿಲ್ಲ, ಸ್ವರ್ಗವನ್ನ ಬಿಟ್ಟೋಡಿದ್ದಾರೆ. ಬಹಳ ಸಂತೋಷ ಆಗಿದೆ. ಸಂತೋಷ ಪಡುವುದಕ್ಕಾದ್ರೂ ಏನುಂಟು ಅಂತ ಒಳಗೆ ಬಂದು ಯೋಚನೆ ಮಾಡಿದ್ರೆ ಸುರಲೋಕ ಎನ್ನುವಂತಹ ಕಲ್ಪನೆ ನಮ್ಮಲ್ಲಿ ಏನಿರಬೇಕು ಅದಾವುದಕ್ಕೂ ಪೂರಕವಾಗಿ ಸ್ವರ್ಗಲೋಕ ಕಾಣಿಸುತ್ತಿಲ್ಲ. ಇದು ದೂರ್ವಾಸರ ಶಾಪದ ಪರಿಣಾಮವೇ ಹೌದು. ಅರ್ಧಕ್ಕರ್ಧ ಸುವಸ್ತುಗಳು ಜಲದಿ ಪಾಲಾಗಿದ್ದು ಹೌದು. ಇನ್ನೇನು ಮಾಡೋಣ? ಉಳಿದಂತಹ ಈ ಒಣಗಿದ ಆ ವೃಂದಾವನವನ್ನ ಕಾಣುವಾಗ ಹೊಸ ಚೈತನ್ಯ ನಮಗೆ ಬೇಕು ಎನ್ನುವ ಹಾಗೆ ನವಯುಗಕ್ಕಾಗಿ ಅದು ಕಾತರಿಸ್ತಾ ಉಂಟು ಎನ್ನುವಂತ ಭಾವ ನನ್ನಲ್ಲಿ ಕಾಣ್ತಾ ಉಂಟು. ಆದರೂ ಆ ಯುಗವನ್ನು ನಾನು ನಿರೀಕ್ಷಿಸ್ತಾ ನಮ್ಮದಾದಂತಹ ಒಂದು ಸಾಂಕೇತಿಕವಾದ ಅಧಿಕಾರವನ್ನ ಇಲ್ಲಿ ಸೃಷ್ಟಿಸಿ ಹೊರಡ್ತೇನೆ ಶೋಣಿತಾಪುರಕ್ಕೆ. ಹರ 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 ಹರ. ಮುನಿವರ ಇತ್ತೀಗ ಶಾಪದೋಳು ಇನಿತಾಯ್ತು. ಮುನಿವರ ಇತ್ತೀಗ ಶಾಪದೋಳು ಇನಿತಾಯ್ತು. ಉಳಿದುದರದಾಳ್ವೆನೆನುತ ಇಂದ್ರವ ವನಜ ಭವಂಗಿದ ನರುಹುವೆನೆನುತ ಅನಿಮೇಶ್ವರಡನೆ ಬಂದು ಮಣಿದಿಂದ ಉಳಿದುದೌಗಾಳ್ವೆನೆನುತ ಅನಿಮೇಶ್ವರೊಡನೆ ಬಂದು ಮಣಿದಿಂದ ವನಜ ಭವಗೆ ಹರ ಹರ. ಏನಾಗಿ ಹೋಯಿತು? ಕಳನಿಂದ ಸೋಲಾಯಿತೆ? ಇಲ್ಲ ಇಲ್ಲ, ದುರ್ವಾಸರಿದ್ದ ಶಾಪದ ಫಲವೇ ಇದಾಗಿ ಹೋಯಿತೆ. ಹೌದು, ಸ್ವರ್ಗದ ಸುವಸ್ತುಗಳೆಲ್ಲವೂ ಶರದಿಯ ಪಾಲಾಗಲಿ. ಇದಕ್ಕಿಂತ ಮುಂಚಿತವಾಗಿಯೇ ಎಲ್ಲವೂ ಶರದಿಯ ಪಾಲಾಗಿ ಹೋಗಿದೆ. ಅಷ್ಟು ಮಾತ್ರವಲ್ಲ, ಶೋಣಿತಾಪುರದ ಅರಸನಾದಂತಹ ಬಲಿ ಚಕ್ರವರ್ತಿ ನಮ್ಮ ಈ ಸ್ವರ್ಗಲೋಕವನ್ನು ಆಕ್ರಮಿಸಿಕೊಂಡಿದ್ದಾನೆ. ಅಯ್ಯೋ, ಏನಾಗಿ ಹೋಯಿತು? ಯಾವ ರೀತಿಯಲ್ಲಿ ಇದನ್ನು ಸರಿ ಮಾಡುವುದು? ಹೌದು, ಸ್ವರ್ಗವನ್ನು ಪುನರಪಿ ನಾವು ಪಡೆಯುವಂತ ಅವಕಾಶ ನಮಗೊದಗಿ ಬರಬೇಕಲ್ಲ. ಶರದಿಯ ಪಾಲಾದಂತಹ ಸುವಸ್ತುಗಳೆಲ್ಲವೂ ಸ್ವರ್ಗವನ್ನು ಸೇರಿಕೊಳ್ಳಬೇಕು. ಏನು ಮಾಡೋಣ? ಹೌದು, ಈ ರೀತಿಯಾದಂತಹ ನಮ್ಮ ಕಷ್ಟವನ್ನು ಪರಿಹರಿಸಿಕೊಳ್ಳಬೇಕಾದರೆ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನೇ ಇದಕ್ಕೆ ಸರಿಯಾದಂತಹ ವ್ಯಕ್ತಿ. ಹೌದು, ಬ್ರಹ್ಮದೇವನ ಬಳಿಗೆ ಬಂದು ನನ್ನ ಕಷ್ಟವನ್ನು ತೋಡಿಕೊಂಡಂತಹ ಸಂದರ್ಭದಲ್ಲಿ ಬ್ರಹ್ಮದೇವ ಹೇಳಿದಂತಹ ಮಾತೇನು? ಈ ಕಷ್ಟಗಳನ್ನೆಲ್ಲವನ್ನು ದೂರೀಕರಿಸುವಂತಹ ಶಕ್ತಿಯುಳ್ಳವನು ಯಾರು? ಶ್ರೀಹರಿ. ಹಾಗಿದ್ದರೆ ಇನ್ನು ತಡ ಮಾಡುವುದು ಸರಿಯಲ್ಲ. ನಮ್ಮ ಸುರರೆಲ್ಲರನ್ನು ಬ್ರಹ್ಮದೇವನ ಸಮೇತವಾಗಿ ವೈಕುಂಠದ ಕಡೆಗೆ ಸಾಗುತ್ತೇನಂತೆ. ಜಯ 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 ಜಯ. ಆ ಮಹಾಪೂಜೆ ಆಗ್ತಾ ಇದ್ದಾಗಲೇ ಕಾರ್ಯಕ್ರಮ ನಡೀತಾ ಇರ್ತದೆ, ದಯವಿಟ್ಟು ಗಮನಿಸಿ. ಒಳಗೆ ಮಹಾಪೂಜೆಯು ಕೂಡ ಆಗ್ತಾ ಇದೆ ಇವಾಗ. ಜಯ 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 ನಾರಾಯಣ. ಭವ ಭಯ ನಿವಾರಣ ಜಯ ಜಗನ್ಮಯ ಸಜ್ಜನವ ಪ್ರಿಯ. ಜಯ ಜಗನ್ಮಯ ಸಜ್ಜನ ಪ್ರಿಯ. ಲಯ ವಿಭಜಿತ ವಿಶ್ವವಂದಿತ ಜಯ ತೂ. ಜಯ 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 ಜಯ. ಓಹೋ, ಇಂದ್ರಾದಿ ಸುಮನ ಸರೆ. ಇದೋ ನಿನ್ನ ಪದತಲದಲ್ಲಿ ಶಿರವೊಡ್ಡಿ ಬೇಡುತ್ತಾ ಇದ್ದೇನೆ ಸ್ವಾಮಿ.
ನಮಗೊದಗಿದಂತ ಎಲ್ಲ ಕಷ್ಟವನ್ನು ಬ್ರಹ್ಮದೇವನಲ್ಲಿ ಹೇಳಿದಂತಹ ಸಂದರ್ಭದಲ್ಲಿ ಆ. ಅದಕ್ಕೆ ಸೂಕ್ತವಾದಂತಹ ವ್ಯಕ್ತಿ ನೀನೆಂಬ ಕಾರಣಕ್ಕಾಗಿ ಆ. ನಾವೆಲ್ಲರೂ ಬಂದು ನಿನ್ನ ಪಾದ ತಲದಲ್ಲಿ ಬಿದ್ದು ಬೇಡುತ್ತಾ ಇದ್ದೇವೆ ಸ್ವಾಮಿ. ಶೇಷಶಯನನ ಕೊರೆಯಬೇಕು ಬಳಿಗೆ ಎಂಬುದು ಓಡೋಡಿ ತಿಳಿಯಬೇಕು. ಬಂದಿದ್ದೀರಲ್ಲ, ಹೌದು ಸ್ವಾಮಿ. ಏನು ಕಾರಣ ಹೇಳಿ? ಎಲ್ಲ ವಿಚಾರಗಳನ್ನು ನೀನು ತಿಳಿದವನೇ, ಹಾ. ಆದರೂ ನನ್ನ ಬಾಯಿಂದಲೇ ಕೇಳಬೇಕೆಂಬ ತವಕದಿಂದ ಕೇಳುತ್ತಾ ಇದ್ಯಲ್ಲ ಸ್ವಾಮಿ. ಏನಾಯ್ತು ಹೇಳಿ? ಅಂದು ನಂದನವನ ವಿಹಾರಕ್ಕಾಗಿ ಹೊರಟು ನಿಂತಿರುವಂತಹ ಸಂದರ್ಭದಲ್ಲಿ ಹಾ, ಎದುರು ಬಂದಂತಹ ದುರ್ವಾಸರಿದ್ದಂತಹ ನಿನ್ನ ಅನುಗ್ರಹದ ಪೂರಕವಾದಂತೆ ಕುಸುಮ ಮಾಲಿಕೆಯನ್ನು ಹೌದಲ್ಲ? ನಾನು ಏರಿರುವಂತಹ ಆ, ಐರಾವತದ ಕಂಠ ಪ್ರದೇಶಕ್ಕೆ ತೊಡಿಸಿಬಿಟ್ಟೆ ಸ್ವಾಮಿ. ಹೌದು. ಅಂದು ನಾನು ಮಾಡಿದಂತ ಅಚಾತುರ್ಯ ಆ. ಈಗ ತಿಳಿದು ಬಂದಿದೆ. ಕೋಪಕ್ಕೆ ಪ್ರತಿರೂಪರೆನಿಸಿಕೊಂಡಿರುವಂತಹ ದುರ್ವಾಸ ಮುನಿಗಳಿದ್ದಂತಹ ಶಾಪದ ಪ್ರತಿಫಲವಾಗಿ ಆ. ಸ್ವರ್ಗದ ಸುವಸ್ತುಗಳೆಲ್ಲವೂ ಶರದಿಯ ಪಾಲಾಗಿದೆ ಸ್ವಾಮಿ. ಆ. ಇದು ಬಲಿಚಕ್ರವರ್ತಿ ಶೋಣಿತಾಪುರದ ರಸ ನಮ್ಮ ಸ್ವರ್ಗಲೋಕವನ್ನು ಮುತ್ತಿಗೆ ಹಾಕಿದ್ದಾನೆ. ಹೌದೇ? ಅಲ್ಲಿಂದ ಓಡೋಡಿ ಬಂದಿದ್ದೇವೆ. ಆ. ದಿಕ್ಕು ಕಾಣದ ನಮ್ಮನ್ನು ಆ. ದಾರಿ ತೋರಿಸಬೇಕಾದವನು ತಂದೆ ನೀನೆ. ಶರಣಾಗತ ವಲ್ಲಭನಾದಂತಹ ನಿನ್ನಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಆ. ಇದೆಲ್ಲವನ್ನು ಪುನರಪಿ ಒದಗಿಸಿಕೊಡುವಂತ ಕೆಲಸ ನಿನ್ನದು ಸ್ವಾಮಿ. ಇಂದ್ರಾದಿ ಸುಮನಸರೇ, ದೇವಾ. ಇನ್ನು ನೀವು ಗೋಳಿಡದಿರಿ. ಗೋಳಿಡದಿರಿ ವ್ಯರ್ಥ ಬಾಲಿಪೆನೊಲಿದು. ಆ ಆ ಗೋಳಿಡದಿರಿ ವ್ಯರ್ಥ ಬಾಲಿಪೆನೊಲಿದು. ತಾಳಿ ಧೈರ್ಯವಸದು ಮಾಯ ಹೊಂದಿಹುದೋ. ಒಂದು ಉಪಾಯ ಇದೆ. ಮುನಿಪನ ಶಾಪದಿ ಹನನವಾದುದು ಭಾಗ್ಯ. ಮುನಿಪನ ಶಾಪದಿ ಹನನವಾದುದು ಭಾಗ್ಯ. ಧನುಜರಿಂದುಳಿದುದ ಆಡಿದರೆ ಏ, 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 ಇಂದ್ರಾದಿ ಸುಮನಸರೇ, ಜಗನ್ಮಯನೇ. ದುಃಖಿಸುತ್ತಾ ಓಡೋಡಿ ಬಂದು ನನ್ನ ಕಾಲಿಗೆ ಎರಗಿದ್ದೀರಿ. ಹೌದು ಸ್ವಾಮಿ. ನಿಮ್ಮನ್ನು ಎತ್ತಿ ಹಿಡಿದಿದ್ದೇನೆ. ಹ. ಇನ್ನು ಈ ರೀತಿಯಾಗಿ ನೀವು ಗೋಳಿಡುವುದನ್ನು ಬಿಡಿ. ಸಂತೋಷವಾಯಿತು ಇದರಿಂದ ಏನು ಸ್ವಾಮಿ. ಪ್ರಯೋಜನವಿಲ್ಲ. ಹ. ಧೈರ್ಯವನ್ನು ತಾಳಿ ನಿಮ್ಮನ್ನು ಒಲಿದು ನಾನು ಪಾಲಿಸುತ್ತೇನೆ. ಹ. ದೇವೇಂದ್ರ, ದೇವಾ. ಅಹಂಕಾರವು ಹೇಗೆ ಒಬ್ಬ ವ್ಯಕ್ತಿಯನ್ನು ಅಧಪ್ಪತನಕ್ಕೆ ತಳ್ಳುತ್ತದೆ, ಹೌದು ಸ್ವಾಮಿ. ಅಧಪ್ಪತನಕ್ಕೆ ಅದು ಹೇಗೆ ದಾರಿಯಾಗುತ್ತದೆ ಎನ್ನುವುದಕ್ಕೆ ನೀನೇ ನಿದರ್ಶನನಾದೆ. ಹೌದು ಸ್ವಾಮಿ. ಪರಮ ಮಹರ್ಷಿಗಳಾದಂತಹ ದೂರ್ವಾಸರಿದ್ದಂತಹ ಆ ಕುಸುಮ ಮಾಲೆ, ಹೌದು. ನಿನ್ನ ಶ್ರೇಯೋಭಿವೃದ್ಧಿಗಾಗಿ ಇತ್ತಂತಹ ಆ ಕುಸುಮ ಮಾಲೆಯನ್ನು ಹ. ನೀನು ಸ್ವೀಕರಿಸಲಿಲ್ಲ, ಹ. ಬದಲಾಗಿ ಕಡೆಗಣಿಸಿದೆ, ಅವಗಣಿಸಿದೆ. ಆ ಸಂದರ್ಭದಲ್ಲಿ ಅಚಾತುರ್ಯ ನಡೆದು ಹೋಯಿತು. ಪರಿಣಾಮವಾಗಿ ನೀವೆಲ್ಲ ಈ ರೀತಿಯಾಗಿ ಕಷ್ಟಪಡಬೇಕಾಯಿತು. ಹೌದು ಸ್ವಾಮಿ. ಆದ್ರೆ ಹ. ನಿಮಗೆ ಒದಗಿದಂತಹ ಈ ಆಪತ್ತನ್ನು ಪರಿಹರಿಸಲು ಹ. ನಾನೊಂದು ಉಪಾಯವನ್ನು ಹೇಳ್ತೇನೆ. ಏನು ಸ್ವಾಮಿ? ಸ್ವರ್ಗದ ಸಿರಿ ಸಂಪತ್ತುಗಳು ಶರಧಿಯನ್ನು ಸೇರಿ ಹ. ದುಷ್ಟರಾದ ರಾಕ್ಷಸರು ಸ್ವರ್ಗವನ್ನು ಆಳಲಿ ಎಂದಲ್ಲವೇ ದುರ್ವಾಸರ ಶಾಪ. ಹೌದು ಸ್ವಾಮಿ. ಆ ಸಿರಿ ಸಂಪತ್ತುಗಳು ಮತ್ತೆ ಸ್ವರ್ಗವನ್ನು ಸೇರಿ ಹ. ನೀನು ಮತ್ತೆ ಸ್ವರ್ಗವನ್ನು ಆಳಬಾರದು ಎಂದೇನು ಅವರು ಹೇಳಿಲ್ವಲ್ಲ. ಇಲ್ಲ ಸ್ವಾಮಿ. ಈಗ ಸ್ವರ್ಗದ ಆಡಳಿತ ಬಿನುಗರ ಪಾಲಾಗಿದೆ. ಹೌದು. ಇರಲಿ, ಹ. ಆದ್ರೆ ನಾವು ಇನ್ನವರೊಡನೆ ಹೋರಾಡುವುದು ಬೇಡ. ಮತ್ತೆ ಕೆಲವು ಸಲ ಹ. ಶಕ್ತಿಗಿಂತ ಯುಕ್ತಿಯೇ ಮೇಲು ಎನ್ನುವ ಹಾಗೆ ಆಗ್ತದೆ. ಹೌದು ಸ್ವಾಮಿ. ಅದನ್ನು ನಾವಿಲ್ಲಿ ಉಪಯೋಗಿಸಿಕೊಳ್ಳಬೇಕು. ಯಾವ ರೀತಿಯಲ್ಲಿ? ದೂರ್ವಾಸರ ಶಾಪದ ಹೊರತಾಗಿ ನೀನು ಸ್ವರ್ಗವನ್ನು ಆಳಬೇಕು. ಹೌದು. ಕುಂದಿ ಹೋದಂತಹ ಆ ಸಿರಿ ಸಂಪತ್ತುಗಳೆಲ್ಲ ಮತ್ತೆ ಮರಳಿ ಸ್ವರ್ಗವನ್ನು ಬರ್ಬೇಕು. ಸೇರ್ಬೇಕು ಅಂತಾದ್ರೆ ಹೌದು ಸ್ವಾಮಿ. ಆ ಬಿನುಗರೊಂದಿಗೆ ಕೂಡಿಕೊಂಡು ನೀನೊಂದು ಮಹತ್ ಕಾರ್ಯವನ್ನು ಮಾಡಬೇಕು. ಅವರ ಜೊತೆಗೆ ನಾನು ಸೇರಿ ಹೌದು. ಏನು ಮಾಡಬೇಕು ಈಗ ಸ್ವಾಮಿ? ಕುಂದಿದ ಭಾಗ್ಯವೆಲ್ಲ ಎಲ್ಲಿ ಸೇರಿದೆ ಹೇಳು? ಶರದಿ. ಕುಂದಿದ ಭಾಗ್ಯವು ಹೊಂದಿದೆ ಶರಧಿಯೊಳು. ಆ ಆ ಆ
ಸರಗದಿಯೋಳು ಗೂಡುತ್ತ ಆನಂದದಿಂದ. ಒಂದು ಗೂಡುತ್ತ ನೀವು ಆನಂದದಿಂದ ಹೊಂದಿದ ಭಾಗ್ಯವು ಹೊಂದಿದೆ ಶರದಿಯು ಒಂದು ಗೂಡುತ್ತ ನೀವಾನಂದ ಮಂದರಾತ್ರಿಯಾಗಿದ್ದು ತಂದು ವಾಸುಕಿ ಸುತ್ತಿ ಮಂದರಾತ್ರಿಯಾಗಿತ್ತು ತಂದು ವಾಸುಕಿ ಸುತ್ತಿಗೆ ಸಿಂಧುವಿಗಿಟ್ಟು ಹೊರದಿಂದ ಮತಿಬುದೋ ಮಂದರಾತ್ರಿಯ ಕಿತ್ತು ತಂದು ವಾಸುಕಿ ಸುತ್ತಿ ಸಿಂಧುವಿಗಿಟ್ಟು ಹೊರದಿಂದ ಮತಿಬುದು ಹೊಂದಿದ ಭಾಗ್ಯವು ಹೊಂದಿದೆ ಶರಧಿಯುಳು ಒಂದು ಗೂಡುತ್ತ ನೀವು ಆನಂದ ಸುರಪಾಲ, ಚಿನ್ಮಯನೇ. ಈ ಪ್ರಪಂಚದಲ್ಲಿ ನಾವು ಕಷ್ಟಪಟ್ಟು ಹ ಏನೆಲ್ಲ ಸಂಪಾದಿಸಿದ್ದೇವೆಯೋ ಹ ಅದನ್ನು ಉಳಿಸಿಕೊಳ್ಳುವುದಲ್ಲಿ ಒಂದು ನಿಷ್ಠೆ ಇರುತ್ತದೆ, ಒಂದು ತತ್ಪರತೆ ಇರ್ತದೆ. ಹೌದು ಸ್ವಾಮಿ. ಆದರೆ ಹ. ಕೊಡುವವನೊಬ್ಬನಿದ್ದಾನೆ ಎಂದಾದರೆ ಹ ಅದನ್ನು ಮತ್ತೆ ಮತ್ತೆ ಕಳೆದುಕೊಳ್ಳುವ ಬುದ್ಧಿ ಬರ್ತದೆ. ಹೌದು. ಈಗ ಹಾಗಾಗದೆ ಇರಬೇಕು ಎಂದಾದರೆ ಹ ನೀನೊಂದು ಮಹತ್ ಕಾರ್ಯವನ್ನೇ ಮಾಡಬೇಕು. ಏನು ಮಾಡಬೇಕು ಸ್ವಾಮಿ? ದೇವೇಂದ್ರ, ದೇವಾ. ಕುಂದಿದಂತಹ ಭಾಗ್ಯವೆಲ್ಲ ಈಗ ಶರದಿಯನ್ನು ಹೊಂದಿದೆ, ಶರದಿಯೊಳಗಿದೆ. ಹ ಅಂದ್ರೆ ಅದು ಕಣ್ಣಿಗೆ ಕಾಣಿಸುವುದಿಲ್ಲ, ಕಾಣಿಸುವುದಿಲ್ಲ, ನಾಶವಾಗಿದೆ ಎಂದರ್ಥ ಅಲ್ಲವಲ್ಲ. ಹೌದು, ಶರದಿಯ ಅಡಿಯೊಳಗಿದೆ. ಕಣ್ಣಿಗೆ ಕಾಣಿಸದೇ ಇದ್ದದ್ದೆಲ್ಲ ಇಲ್ಲ ಎಂದರ್ಥ ಅಲ್ಲವಲ್ಲ. ಹೌದು. ಆದರೆ ಅದನ್ನು ಪಡೆಯಬೇಕಾದರೆ ನಾವು ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಹೌದು ದೇವ. ಮೊಸರಿನಲ್ಲಿ ಬೆಣ್ಣೆಯು ಅಡಕವಾಗಿದೆ, ಹ ಆ ಬೆಣ್ಣೆ ನಮಗೆ ಕಾಣಿಸ್ತದ? ಇಲ್ವಲ್ಲ. ಇಲ್ಲ. ಅದನ್ನು ಮೊಸರನ್ನು ಕಡೆದರೆ ಮಾತ್ರ ಬೆಣ್ಣೆ ಹೊರಗೆ ಬರ್ತದೆ. ಹೌದು. ಅದೇ ರೀತಿಯಲ್ಲಿ ಹ ನೀನೀಗ ಶರದಿಯನ್ನು ಸೇರಿದಂತಹ ಸುವಸ್ತುಗಳೆಲ್ಲ ನಮಗೆ ಸಿಗಬೇಕು ಅಂತಾದ್ರೆ ಆಗಬೇಕಂತಾದ್ರೆ ಅಬ್ಧಿಮತನವನ್ನು ಮಾಡಬೇಕು, ಸಮುದ್ರ ಮಥನವನ್ನು ಮಾಡಬೇಕು. ಸಮುದ್ರ ಮಥನವನ್ನು ಮಾಡಬೇಕು. ಹೌದು. ನಮ್ಮಿಂದ ಮಾತ್ರ ಸಾಧ್ಯವೇ? ನಿಮ್ಮಿಂದ ದೇವತೆಗಳಿಂದ ಮಾತ್ರ ಆ ಕೆಲಸ ಸಾಧ್ಯವಿಲ್ಲ. ಮತ್ತೆ ಅದಕ್ಕಾಗಿ ಹ ನೀವು ಆ ರಾಕ್ಷಸರನ್ನು ಒಂದುಗೂಡಿಕೊಂಡು ಒಗ್ಗೂಡಿ ಸಮುದ್ರ ಮಥನವನ್ನು ಮಾಡಬೇಕು. ದೇವಾ. ಅದೇನು ಸುಲಭದ ಕೆಲಸವೂ ಅಲ್ಲ. ಹ ಅದಕ್ಕೆ ಕಡೆಗೋಲಾಗಿ ಮಂದರಾತ್ರಿಯನ್ನು ಮಾಡಿ ಬಂದವ ನಾನು. ಅವರ ಜೊತೆ ಸೇರಿ ಅಬ್ಧಿಮತನವನ್ನು ಮಾಡಬೇಕು ಅಂತ ಹೇಳ್ತೀಯಲ್ಲ ಸ್ವಾಮಿ. ಹೌದು. ಯಾವ ರೀತಿಯಲ್ಲಿ? ಅದಕ್ಕೂ ನಾನು ಉಪಾಯವನ್ನು ಹೇಳ್ತೇನೆ. ಹ ನೋಡು, ಸಮುದ್ರ ಮಥನಕ್ಕಾಗಿ ನೀವು ರಾಕ್ಷಸರ ಒಡಗೂಡಿ ಮಂದರಾತ್ರಿಯನ್ನು ಕಿತ್ತು ತಂದು ಸಿಂಧುವಿನಲ್ಲಿ ಇರಿಸಬೇಕು. ಓಹೋ. ಹಾಗೆಯೇ ಹ ಅದಕ್ಕೆ ನೇಣು ಯಾವುದು? ಹ ವಾಸುಕಿಯನ್ನು ಬರಿಸಿ ಅದಕ್ಕೆ ಸುತ್ತಬೇಕು. ಹ ಕಡೆಯುವುದಕ್ಕೆ ಕಡೆಗೋಲು ಬೇಡವೆ? ಕಡೆಗೋಲಾಗಿ ಮಂದರಾತ್ರಿಯನ್ನೇ ಉಪಯೋಗಿಸಬೇಕು. ಮಂದರಾತ್ರಿಯನ್ನು ಕಿತ್ತು ತರಬೇಕು, ವಾಸುಕಿಯನ್ನು ಹಗ್ಗವಾಗಿ ಸುತ್ತಬೇಕು. ಓಹೋ. ಆಮೇಲೆ ನೀವಿಬ್ಬರು ಸೇರಿ ಅಬ್ಧಿಮತನವನ್ನು ಮಾಡಿದಿರಿ ಅಂತಾದ್ರೆ ಆದರೆ ಕಳೆದು ಹೋದ ಸುವಸ್ತುಗಳಷ್ಟೇ ಅಲ್ಲ, ಕೊನೆಯಲ್ಲಿ ಅಮೃತ ಎನ್ನುವಂತಹ ದಿವ್ಯ ಔಷಧ ದೇವಾ, ಅದೊಂದು ಪೇಯ, ಅದೂ ಕೂಡ ಒದಗಿ ಬರ್ತದೆ. ಅಮೃತ ಒಲಿದು ಬಂತು ಅಂತಾದ್ರೆ ಮುಂದೆ ಕೂಡ ರಾಕ್ಷಸರು ನಮಗೆ ಬೇಕು ಎಂದು ಕೇಳಿದಂತಹ ಸಂದರ್ಭದಲ್ಲಿ ಮುಂದುವರಿಯುವುದು ಯುದ್ಧವೇ ಅಲ್ವೇ ಸ್ವಾಮಿ ನಮ್ಮೊಳಗಡೆ? ಅದನ್ನು ಕಳರಂಗೀಯದೆ ನಿಮಗೆ ನಾನು ಉಣಬಡಿಸುವೆನು. ಆ ಬಗ್ಗೆ ನಿಮಗೆ ಚಿಂತೆ ಬೇಡ. ಈ ಸುವಸ್ತುಗಳೆಲ್ಲ ಯಾವುದೆಲ್ಲ ಸ್ವರ್ಗಕ್ಕೆ ಸೇರಬೇಕು ಅದೆಲ್ಲವೂ ಸ್ವರ್ಗವನ್ನೇ ಸೇರಬೇಕು. ಆದರೆ ನೀನು ಮಾತ್ರ ಇದಕ್ಕಾಗಿ ಬಲಿಯಲ್ಲಿಗೆ ಹೋಗಿ ಸಂಧಾನವನ್ನು ಮಾಡಬೇಕು. ಬಲಿ ಚಕ್ರವರ್ತಿಯ ಬಳಿಗೆ ನಾನು ಸಂಧಿಗಾಗಿ ಹೋಗ್ಬೇಕು. ಅವನಿಂದ ಪೆಟ್ಟು ತಿಂದು ಬಂದವ ನಾನು. ಪುನರಪಿ ಅವನ ಬಳಿಗೆ ನಾನು ಯಾವ ರೀತಿಯಲ್ಲಿ ಹೋಗಲಿ ಸ್ವಾಮಿ? ದೇವೇಂದ್ರ, ದೇವಾ, ಈ ಹಿಂದೆಯೂ ರಾಕ್ಷಸರು ಹಾಗೂ ದೇವತೆಗಳು
ಸಂಧಾನವನ್ನು ಮಾಡಿ ಅನೇಕ ಕಾಲ ಒಗ್ಗಟ್ಟಾಗಿ ಬದುಕಿದ ನಿದರ್ಶನಗಳಿವೆ, ಉದಾಹರಣೆಗಳಿವೆ. ಹೌದೇ? ಅದನ್ನೇ ಆಧಾರವಾಗಿಟ್ಟುಕೊಂಡು ನೀನು ಸಂಧಿಗಾಗಿ ಮುಂದುವರಿಯಬೇಕು. ಹೇಗೆ ಗೊತ್ತೇ? ಯಾವ ರೀತಿಯಲ್ಲಿ ದೇವಾ? ವೇಳೆಯೊದಗಲು ವ್ಯಾಳ ಏನು ಮಾಡ್ತದೆ ಹೇಳು? ಏನು ಮಾಡ? ವೇಳೆಯೊದಗಲು ಮೋಷಿಕನೊಳ ವ್ಯಾಳ ಸಖ್ಯವಗೈದ ತೆರದಲ್ಲಿಯೇ ಕೂಳರಿಂದ ನಡೆಸಿದರೆ ಶುಭಕಾಲ ನಿಮಗೆ. ದೇವೇಶ, ದೇವಾ, ದೇವತೆಗಳಾದ ನೀವು ಹಾಗೂ ಆ ರಾಕ್ಷಸರು ಪರಸ್ಪರ ವೈರಿಗಳಾಗಿದ್ದೀರಿ. ಹೌದು ದೇವ. ಆದರೆ ಈ ವೈರತ್ವ ಹುಟ್ಟಿನಿಂದ ಬಂದದ್ದೇ ಹೇಳು? ಅಲ್ಲ, ಹುಟ್ಟಿನಿಂದ ಯಾರು ವೈರಿಗಳು ಅಲ್ಲ, ಶತ್ರುಗಳು, ಮಿತ್ರರು ಅಲ್ಲ. ಹೌದು ದೇವ. ಮಿತ್ರತ್ವ ಶತ್ರುತ್ವ ಎನ್ನುವಂಥದ್ದು ಶಾಶ್ವತವಲ್ಲ. ಇಂದು ಮಿತ್ರರಾಗಿದ್ದವರು ನಾಳೆ ಶತ್ರುಗಳಾಗಬಹುದು. ಹೌದು. ಅಥವಾ ಇವತ್ತು ಶತ್ರುಗಳಾಗಿದ್ದವರು ನಾಳೆ ಮಿತ್ರರು ಆಗಬಹುದು. ಹೌದು. ಸಂದರ್ಭಕ್ಕನುಸಾರವಾಗಿ ಅದು ಬದಲಾಗ್ತದೆ. ಹೌದು. ಹಾಗೆಯೇ ಹುಟ್ಟಿನಿಂದಲೇ ವೈರಿಗಳಾಗಿದ್ದಂತಹ ಹಾವು ಮತ್ತು ಇಲಿ ಅದು ಒಂದಾಗಿ ಬಾಳಿದಂತಹ ಘಟನೆ ಇದೆ. ಅದು ನಿನಗೆ ಗೊತ್ತುಂಟಾ? ಯಾವ ರೀತಿಯಲ್ಲಿ ದೇವಾ? ದೇವೇಂದ್ರ ದೇವಾ, ಒಮ್ಮೆ ಬಯಲಿನಲ್ಲಿ ಹಾವೊಂದು ತಿರುಗಾಡುತ್ತಾ ಇತ್ತು. ಓಹೋ. ಅದೇ ಸಂದರ್ಭದಲ್ಲಿ ಮೇಲೆ ಗರುಡನೂ ಹಾರಾಡುತ್ತಾ ಇದ್ದ. ಸಹಜವಾಗಿಯೇ ಹಾವಿಗೆ ಪ್ರಾಣ ಭೀತಿಯುಂಟಾಯಿತು. ಓಹೋ. ಪ್ರಾಣ ರಕ್ಷಣೆಗಾಗಿ ಅದು ಬಿಲವೊಂದನ್ನು ಹೊಕ್ಕಿತು. ಆ ಬಿಲದಲ್ಲಿ ಇಲಿಗಳದ್ದೇ ಬಲ. ಆದರೆ ಆ ಹಾವು ಇಲಿಗಳನ್ನು ಕಂಡು ಹೆಡೆ ಎತ್ತಲಿಲ್ಲ, ಭೂತ್ಕರಿಸಲಿಲ್ಲ, ಬುಸುಗುಟ್ಟಲಿಲ್ಲ. ಹೌದೇ? ಬದಲಾಗಿ ಸ್ನೇಹದ ಮಾತನ್ನಾಡಿತು. ಓಹೋ. ಇತ್ತ ಹಾವನ್ನು ಕಾಣದಂತಹ ಗರುಡ ಹಾರಿ ಹೋಯಿತು. ಹಾವು ಮೆಲ್ಲನೆ ಬಿಲದಿಂದ ಹೊರಕ್ಕೆ ಬಂತು. ಅಲ್ಲಿಯೇ ಕಾದು ಕುಳಿತು ತನ್ನ ಹಳೆಯ ಸ್ವಭಾವದಂತೆ ಹೊರ ಬಂದಂತಹ ಒಂದೊಂದೇ ಇಲಿಯನ್ನು ಕೊಂದು ತಿಂದು ತನ್ನ ಸೇಡನ್ನು ತೀರಿಸಿಕೊಂಡಿತು. ಹೌದೇ? ಇಲ್ಲಿಯೂ ಹಾಗೇ ಆಗಬೇಕು ದೇವಾ. ಆದರೂ ಒಂದುಂಟಲ್ಲ, ಏನು? ಹಾವು ಇಲಿಯನ್ನು ಕಂಡ ಕೂಡಲೇ ತಿನ್ನುವ ರೀತಿಯಲ್ಲೇ ಆ ಬಲಿಚಕ್ರವರ್ತಿ ನನ್ನನ್ನು ನೋಡಿದಾಕ್ಷಣ ಆ ಹೆದರಿಕೆ ನನ್ನಲ್ಲುಂಟು ಸ್ವಾಮಿ. ದೇವೇಂದ್ರ, ನಿನಗೆ ಬಲಿಚಕ್ರವರ್ತಿಯ ಬಗ್ಗೆ ಎಲ್ಲವೂ ತಿಳಿದಿಲ್ಲ ಎನ್ನುವಂಥದ್ದನ್ನು ನಾನು ತಿಳಿದುಕೊಂಡೆ. ಯಾಕಂದ್ರೆ ಅವನು ರಾಕ್ಷಸ ಕುಲೋತ್ಪನ್ನನಾದರೂ ಕೂಡ ಸಾತ್ವಿಕ ಸ್ವಭಾವದವನು. ಹೌದು. ನನ್ನ ಭಕ್ತನಾಗಿದ್ದಾನೆ. ತ್ರಿಪುಂಡ್ರಕವನ್ನು ಧರಿಸ್ತಾನೆ. ಓಹೋ. ನಾರದರ ಪ್ರೇರಣೆಯಂತೆ ಅವನು ದೇವಲೋಕಕ್ಕೆ ಲಗ್ಗೆ ಇಟ್ಟದ್ದು. ಹೌದೇ ಸ್ವಾಮಿ? ಹೌದು. ನಾರದರು ಯಾರೋ ದುಷ್ಟರು ಸ್ವರ್ಗವನ್ನು ಆಳುವುದರ ಬದಲಾಗಿ ನೀನು ಹೋಗಿ ಸ್ವರ್ಗಕ್ಕೆ ದಾಳಿ ಮಾಡಿ ಅಲ್ಲಿ ನೀನು ಆಡಳಿತವನ್ನು ಮಾಡುವಂತ ನಾರದರೇ ಅವನನ್ನು ಪ್ರೇರೇಪಿಸಿದ್ದು. ಅವನ ಸ್ವಾಇಚ್ಛೆಯಿಂದ ಬಂದವ ಅಲ್ಲ. ಆದರೂ ಅವನು ನಾರದರ ಮಾತಿಗೆ ಪ್ರಥಮವಾಗಿ ಒಪ್ಪಲಿಲ್ಲ. ಮತ್ತು ನಾರದರು ಪುನಃ ಪುನಃ ಅವನಿಗೆ ಪ್ರೇರಣೆಯನ್ನು ಕೊಟ್ಟ ಕಾರಣ ಅವನು ಸ್ವರ್ಗಕ್ಕೆ ಬಂದ, ಸ್ವರ್ಗದ ಆಡಳಿತವನ್ನು ತೆಗೆದುಕೊಂಡ, ನಿನ್ನನ್ನು ಸೋಲಿಸಿದ. ನಿನಗೆ ಇಂತಹ ಒಂದು ಸ್ಥಾನ ಪಲ್ಲಟವಾಯಿತು. ಸ್ಥಿರವಾಗಿ ಸ್ವರ್ಗದ ಅಧಿಪತಿಯಾಗಿ ಉಳಿಬೇಕೆಂಬ ಇಚ್ಛೆ ಬಲಿಚಕ್ರವರ್ತಿಗೆ ಇಲ್ಲ. ಹಾಗಾಗಿ ಈಗ ನೀನು ಅವನ ಬಳಿಗೆ ಹೋಗಬೇಕು. ಹೇಗೆ ಹೋಗ್ತಿ? ಯಾವ ರೀತಿ? ಹೋಗುವಾಗ ಗರ್ವದಿಂದ ಹೋಗುವುದಲ್ಲ, ಅಥವಾ ಅಲ್ವಾ ತಾನು ಇಂದ್ರನ ಪದವಿಯನ್ನು ಏರಿದವನಾಗಿ ಹೋಗುವುದಲ್ಲ, ವಿನಯದಿಂದ ಅವನ ಬಳಿಗೆ ಹೋಗಿ ಅವನ ಮನೆಯನ್ನು ಸೇರಿಕೊಂಡು, ನಿನ್ನ ಬಳಿಗೆ ಬಂದ ರೀತಿ ಅದೇ ರೀತಿಯಲ್ಲಿ ಅವನ ಮನೆಯನ್ನು ಸೇರಿಕೊಂಡು ಸಂಧಾನದ ಮಾತನ್ನು ಆಡಬೇಕು. ನಾನು ಹೇಳಿದ್ದೇನೆ ಅಂತ ಹೇಳು. ನೀನು ಕಳಿಸಿಕೊಟ್ಟಿದ್ದಿ ಎನ್ನುವುದಾಗಿ ಆ ಬಲಿ ಒಪ್ಪಿಕೊಂಡಾನು. ಹಾಗಾಗಿ ನೀನು ಜಾಗ್ರತೆಯಿಂದ ವ್ಯವಹರಿಸಬೇಕು, ಎಚ್ಚರದಿಂದ ವ್ಯವಹರಿಸಬೇಕು. ಕಾರ್ಯವನ್ನು ಹಾಳು ಮಾಡಿಕೊಳ್ಳಬೇಡ. ನಿನಗೆ ಶುಭವಾಗುವುದು. ಮಹದಾಜ್ಞೆ. ಒಳಗದೆ ಕುಳ್ಳಿರಲು ದಿತ್ತಿ ಜರ ಪಾಳಯದಿ ಬಲಿಯೂ
ಆದಂತಹ ಆ ಸ್ವರ್ಗವನ್ನ ಬಿಟ್ಟು ಓಡಿದ ನಂತರ ಅದರ ಅಧಿಕಾರವನ್ನು ವಹಿಸಿಕೊಂಡಂತಹ ಈ ಬಲಿಚಕ್ರವರ್ತಿಯ ಈ ವೈಭವ ಅಖಿಲ ವಿಭವ ಎನ್ನುವ ಹಾಗೆ ಮತ್ತೊಮ್ಮೆ ಮಹದಾನಂದವಾಯಿತು. ಜಗತ್ ಪ್ರಸಿದ್ಧವಾಗಿದೆ. ಹೌದು, ಅಲ್ಲಿಯದಾದಂತಹ ನಮ್ಮ ಅಧಿಕಾರವನ್ನು ಸಾಂಕೇತದಲ್ಲಿ ಇರಿಸಿಕೊಂಡು ಶೋಣಿತವನ್ನು ಸೇರಿ ಬಹಳ ಸಂತೋಷದಿಂದಲೇ ರಾಜ್ಯಭಾರವನ್ನು ಮಾಡುತ್ತಿರುವವರು. ಆದರೆ ಇದರ ಮಧ್ಯದಲ್ಲಿ ಹೊರಗಡೆಯಿಂದ ಒಂದು ಸದ್ದು ಕೇಳುತ್ತಾ ಉಂಟಲ್ಲ, ಯಾರು ಹೊರವಲಯದಲ್ಲಿ ಈ ರೀತಿಯ ಗದ್ದಲವನ್ನುಂಟು ಮಾಡಿದ್ದಾರೆ ಅಂತ ಯೋಚನೆ ಮಾಡಿದ್ರೆ ಚಾರರು ಬಂದು ಹೇಳ್ತಾ ಇದ್ದಾರೆ, ನಮ್ಮೊಡನೆ ಯುದ್ಧದಲ್ಲಿ ಕೈ ಸೋತು ಓಡಿ ಹೋದಂತಹ ಸುರಪಾಲ ಈ ಕಾಲಕ್ಕೆ ಕೈಗಳಲ್ಲಿ ಆಯುಧಗಳಿಲ್ಲದೆ ಬಂದಿದ್ದಾನಂತೆ. ಹಾಗಾದ್ರೆ ಯಾಕೆ ಬಂದಿರಬಹುದು ಹೇಳಲಿಕ್ಕಾಗುವುದಿಲ್ಲ. ಕೆಲವೊಂದು ಸಲ ಎಂಥ ವಂಚನೆ ಮಾಡುವುದಕ್ಕೂ ಅವನು ಹಿಂದು ಮುಂದು ನೋಡುವವನಲ್ಲ. ಆದ್ದರಿಂದಲೇ ವಂಚನೆಯ ಮೂಲಕವಾಗಿ ನಮ್ಮನ್ನು ಬಗ್ಗು ಬಡಿಯುವುದಕ್ಕೆ ಬಂದಿರಬೇಕು ಎನ್ನುವ ಹಾಗೆ ಆಲೋಚನೆ ಮಾಡಿದ ನಮ್ಮ ಕಾವಲು ಭಟರು ಕತ್ತಿಯನ್ನೆತ್ತಿ ಅವನ ಮೇಲೆ ಯುದ್ಧಕ್ಕೆ ಮುಂದೊತ್ತಿದ್ದವರ ಇದ್ದಾರೆ. ಆ ಕಾಲಕ್ಕೆ ನಾನೇ ಅವನನ್ನು ತಡೆದಿದ್ದೇನೆ. ಯಾಕೆ? ಕೈ ಸೋತು ಬಂದಿದ್ದಾನೆ ಅಂತ ಆದವಾಗ ಅವರ ಯೋಚನೆ ತಪ್ಪು ಅಂತಲ್ಲ. ಯುದ್ಧ ಮಾಡುವುದಕ್ಕೆ ಬರುವವರೆಲ್ಲ ಕತ್ತಿ ಹಿಡ್ಕೊಂಡೇ ಬರಬೇಕು ಅಂತ ಇಲ್ಲ. ನಿಶಸ್ತ್ರವಾಗಿ ಯುದ್ಧ ಮಾಡದೇ ಕೂಡ ತಮ್ಮದಾದಂತಹ ಕಾರ್ಯವನ್ನು ಸಾಧಿಸಿಕೊಳ್ಳುವುದಕ್ಕೆ ಶಕ್ತರಿರುವವರು ಇರುತ್ತಾರೆ. ಅಂತವರು ನಮ್ಮಲ್ಲೂ ಹಲವರಿದ್ದಾರೆ. ಅದಲ್ಲ ವಿಚಾರ. ಬದಲಾಗಿ ಅವನು ಬಂದಿರುವಂತಹ ವಿಚಾರವನ್ನ ನಾವು ತಿಳಿದುಕೊಂಡು ಮುಂದೆ ಹೇಗೆ ಬೇಕು ಏನು ಬೇಕು ಆ ರೀತಿಯಲ್ಲಿ ಮುಂದುವರಿಯೋಣ ಎನ್ನುವ ಹಾಗೆ ಸುರಪಾಲನನ್ನು ಕರೆದುಕೊಂಡು ಬರುವುದಕ್ಕೆ ಹೇಳಿದ್ದೇನೆ. ಬಂದಿದ್ದಾನಲ್ಲ. ಬಲಿಚಕ್ರವರ್ತಿ, ಏನಯ್ಯ? ಇದು 2 ಕೈಗಳನ್ನು ಮುಗಿದು ನಿನ್ನಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಹರಿಯ ಮಹದಾಜ್ಞೆಯಂತೆ ನಿನ್ನ ಬಳಿಗೆ ಬಂದಿದ್ದೇನೆ. ಏನೇ ಹೊಸ ಪರಿಯ ಕೈ ಮುಗಿ ಏನು? ಈ ರೀತಿಯಲ್ಲಿ ಕೈ ಮುಗಿದು ನಿಂತಿರುವಾಗ ನನಗೆ ಏನೋ ಒಂದು ಕುಹಕ ಕಾಣುವುದು. ಯಾಕೆ? ಸುರಪಾಲ ಅಂದ್ರೆ ಹೇಗಿರ್ಬೇಕು, ಹೇಗಿದ್ದ, ಈಗ ಹೇಗಾದ? ಹಾಗಿದ್ರೆ ಈ ಹೀಗಾದ್ರ ಹಿಂದಿರುವಂತಹ ಗೂಢಾರ್ಥ ಏನು? ನೀನು ಬಂದಿದ್ದಿ ಅಂತ ಹೇಳಿದ್ರೆ ಹಿಂದೆ ಮುಂದೆ ಜನ ಕಾಣುವುದಿಲ್ಲ. ನೀನು ಒಬ್ಬಂಟಿಯಾಗಿ ಬಂದಿದ್ದಿ. ಆಗ ಇದ್ದ ಆಯುಧ ಈಗ ನಿನ್ನ ಕೈಯೊಳಗಿಲ್ಲ. ಏನಿದ್ರು ಬಂದವರನ್ನ ಸನ್ಮಾನಿಸಿ ಕೂರಿಸಬೇಕಾದ್ದು ನಮ್ಮದಾದಂತಹ ಸಂಸ್ಕಾರ. ಅಂತಹ ದಿವ್ಯ ಗುಣಗಳುಳ್ಳವನು ನೀನು. ಆದ್ದರಿಂದಲೇ ನಿನಗೆ ಆಸನವನ್ನ ಕೊಟ್ಟಿದ್ದೇನೆ, ಕುಳಿತುಕೋ. ಆಮೇಲೆ ನಿನ್ನ ಮುಖದಲ್ಲಿ ಇಷ್ಟು ಸಾಲದು ಎನ್ನುವ ಹಾಗೆ ಒಂದು ಭಾವ. ಏನೋ ಆಗಬೇಕು. ಹೌದು ಅಲ್ಲ, ಮದವೇರಿದಾಗ ಮದ ಗಜದಂತಿದ್ದವರು ಮದ ಇಳಿದಾಗ ಮುದಿ ಅಜ್ಜನಾಗ ಆಗುತ್ತಾರಂತೆ. ಈಗ ನಿನ್ನನ್ನು ಕಾಣುವಾಗ ನನಗೆ ಹಾಗೆ ಕಾಣುವುದು. ಹೇಗಿದ್ದವ ಹೀಗಾಗಿ ಹೋದಿಯಲ್ಲ, ಏನಯ್ಯ, ಯಾಕೆ ಬಂದೆ? ಬಲಿಚಕ್ರವರ್ತಿ, ಲಾಲಿಸ್ಬೇಕಯ್ಯ. ಲಾಲಿಸು ಬಲಿರಾಜ, ಕೀರ್ತಿ ವಿಶಾಲ ಭಾನು ತೇಜ, ಕೀರ್ತಿ ವಿಶಾಲ ಭಾನು ತೇಜ. ಬಲಿರಾಜ, ಕೀರ್ತಿ ವಿಶಾಲ ಭಾನು ತೇಜ, ಕೀರ್ತಿ ವಿಶಾಲ ಭಾನು ತೇಜ. ಕೂಳತನದಿನ ಹಾಳೆ ಸಗಿದೆ, ಕೂಳತನದಿನ ಹಾಳೆ ಸಗಿಲಿನ ಚಳಲಯವ ಇದ ಆಳಿದರೇನ್ ಸುಖ. ಲಾಲಿಸು ಬಲಿರಾಜ, ಕೀರ್ತಿ ವಿಶಾಲ ಭಾನು ತೇಜ. ಲಾಲಿಸೋ ಬಲಿಚಕ್ರವರ್ತಿ, ದೇವರಾಜ, ಯುದ್ಧದಲ್ಲಿ ಸೋತು ಹೋದಂತಹ ದೇವೇಂದ್ರ 2 ಕೈಗಳನ್ನು ಕಟ್ಟಿಕೊಂಡು ನಿನ್ನ ಮುಂದೆ ಬಂದು ನಿಂತು ಪ್ರಣಾಮಗಳನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ನೀನು ಹೇಳಿದ್ದು ಯಾಕಿಷ್ಟು ವಿನಯದಿಂದ ಬಂದಿದ್ದಿ? ಸೋತವರಿಗೆ ವಿನಯ ಹೌದಪ್ಪ, ತಪ್ಪಲ್ಲ. ಹೌದು, ಆದ್ರೆ ವಿನಯದ ಹಿಂದೆ ಏನಾದ್ರು ಯಾಕೆ ಗೂಢಾರ್ಥ ಇದೆಯೇ? ಯಾರ ಅಂಗಳದಲ್ಲಿ ಯಾರು ಇಡ್ತಾರೆ ಬತ್ತಿ ಅದು ಸಿಡಿದಾಗಲೇ ಗೊತ್ತಾಗುದು. ಇಟ್ಟವನ ಯುಕ್ತಿ ಅಲ್ವಾ? ಬಂದ ಮೊದಲೇ ನಿನ್ನಲ್ಲಿ ಹೇಳಿದ್ದೇನೆ, ಮಹಾವಿಷ್ಣುವಿನ ಆಜ್ಞೆಯಂತೆ ನಿನ್ನ ಬಳಿಗೆ ಬಂದಿದ್ದೇನೆ. ಇದಕ್ಕೊಂದು ಕಾರಣವೂ ಉಂಟಯ್ಯ.
ನಿನ್ನಿಂದ ಸೋತು ಹೋದಂತಹ ನಾನು ಪುನರಪಿ ಸ್ವರ್ಗವನ್ನು ಪಡೆಯಲೇಬೇಕೆಂಬಂತಹ ನಿಟ್ಟಿನಲ್ಲಿ ಶ್ರೀಹರಿಯಲ್ಲಿ ಹೋಗಿ ಬೇಡಿಕೊಂಡಂತಹ ಸಂದರ್ಭದಲ್ಲಿ ಅವನು ಹೇಳಿದಂತಹ ಮಾತುಗಳು, ದಿವ್ಯ ಗುಣಗಳುಳ್ಳಂತಹ ಬಲಿಚಕ್ರವರ್ತಿಯ ಜೊತೆಗೆ ಯುದ್ಧವನ್ನು ಮಾಡಿದ್ದು ತಪ್ಪಾಯಿತು ಅಲ್ವಾ? ಆ ಸಂದರ್ಭದಲ್ಲಿ ನಾನು ಮಾಡಿದ ತಪ್ಪು ಏನು ಎಂಬುದನ್ನು ಅರ್ಥೈಸಿಕೊಂಡಿದ್ದೇನೆ. ಎಲ್ಲವನ್ನು ಕಳೆದುಕೊಂಡಂತಹ ಈ ದೇವೇಂದ್ರ, ಎಲ್ಲವನ್ನು ಕಳೆದುಕೊಂಡಿರುವಂತಹ ಪರಿಸ್ಥಿತಿಯಲ್ಲಿರುವಂತಹ ಈ ದೇವಲೋಕವನ್ನು ಈ ಬಲಿ ಚಕ್ರವರ್ತಿ ಆಳಿದ್ರೆ ಏನು ಬಂತು? ಹಾಗಾಗಿ ನಿಮ್ಮಿಬ್ಬರ ಒಳಗಡೆ ಒಂದು ರೀತಿಯ ಒಪ್ಪಂದವಾಗಬೇಕು ಹೇಳುವಂತ ಶ್ರೀಹರಿಯ ಮಾತು. ಯಾಕಂದ್ರೆ ಇದಕ್ಕಿಂತ ಮುಂಚಿತ ಕೂಡ ಶ್ರೀಹರಿಯ ಆಜ್ಞೆಯಂತೆ ನಿಮ್ಮ ಪಾಲಿಗೆ ನೀವು, ನಮ್ಮ ಪಾಲಿಗೆ ನಾವು ಎನ್ನುವ ರೀತಿಯಲ್ಲಿ ಯಾವುದೇ ಭೇದ ಭಾವಗಳಿಲ್ಲದೆ ಒಂದು ಮಟ್ಟಿನ ಸ್ನೇಹದಿಂದ, ಪ್ರೀತಿ ಗೌರವಗಳಿಂದ ನಮ್ಮದಾದಂತ ಆಡಳಿತವನ್ನು ಮಾಡಿಕೊಂಡಿದ್ದವರು ನಾನು. ಹೌದು. ಮಧ್ಯದಲ್ಲಿ ಏನೋ ಒಂದು ಅಚಾತುರ್ಯ ನನ್ನಲ್ಲಿ ನಡೆದು ಹೋದಂತ ವಿಚಾರ ನಾರದರಿಂದ ನೀನು ತಿಳಿದುಕೊಂಡೆ. ಶ್ರೀಹರಿಯು ಹೇಳಿದ್ದು ಅದೇ ಮಾತನ್ನು. ಅವರ ಮಾತಿನ ಆಣತಿಯ ಪ್ರಕಾರವಾಗಿ ನೀನು ಸ್ವರ್ಗಲೋಕಕ್ಕೆ ಮುತ್ತಿಗೆಯನ್ನಿಟ್ಟಿದ್ದೆ. ಈ ಸ್ವರ್ಗಾಧಿಪನಾದಂತಹ ದೇವೇಂದ್ರನನ್ನು ಸೋಲಿಸಿದ್ದು ಆ ಉದ್ದೇಶದಿಂದಲೇ. ಯಾಕಂದರೆ ದುಷ್ಟರ ಪಾಲಾಗಬಾರದು. ಹಾಗಿದ್ದರೆ ಕಳೆದು ಹೋಗಿರುವಂತಹ ಸಂಪತ್ತುಗಳಿಲ್ಲದಂತ ಈ ಸ್ವರ್ಗಲೋಕವನ್ನು ಆಳಿದರೆ ಬಲಿಚಕ್ರವರ್ತಿಗೆ ಇದು ಯೋಗ್ಯವೇ? ಹಾಗಾಗಿ ಶರದಿಯ ಅಡಿಗೆ ಸೇರಿರುವಂತಹ ಈ ಸುವಸ್ತುಗಳೆಲ್ಲವನ್ನು ಮರಳಿ ನಾವು ಪಡೆಯುವುದಕ್ಕಾಗಿ ಒಂದು ಉಪಾಯವನ್ನು ಶ್ರೀಹರಿ ಹೇಳಿದ್ದಾನೆ. ಸುರಪಾಲ, ಬಲಿಚಕ್ರವರ್ತಿ ಇಳಿದು ಹೋದಂತಹ ಯಾವ ಸುವಸ್ತುಗಳಿದೆಯೋ ಅದು ಸ್ವರ್ಗದ ಪಾಲ ಆಗಬೇಕು. ಹೌದು. ಯಾಕೆ ಅಂತ ಹೇಳುದು ಮತ್ತಿನ ಪ್ರಶ್ನೆ. ನೀನು ಹೇಳಿದ ಹಾಗೆ ಎಲ್ಲವೂ ಕಳೆದುಕೊಂಡಿರುವ ಸ್ವರ್ಗವನ್ನ ಬಲಿರ ಚಕ್ರವರ್ತಿ ಆಳು ಯೋಗ್ಯತೆ ಏನು? ಅದು ಒಂದು ಬದಿಯಲ್ಲಿ ಇರ್ಲಿ. ಯಾಕಂದ್ರೆ ಎಲ್ಲವೂ ಇದ್ದಾಗ ಇದ್ದವನು ನೀನೆ, ಎಲ್ಲವೂ ಕಳೆದುಕೊಂಡದ್ದು ನಿನ್ನಿಂದಾಗಿ. ಆಮೇಲೆ ಅದನ್ನು ಇದ್ದದನ್ನು ಉಳಿಸಿಕೊಳ್ಳುವ ಯೋಜನೆಯನ್ನು ಹಾಕಿಕೊಂಡಷ್ಟೇ ನಾನು ಬಂದ. ಯಾಕಂದ್ರೆ ಎಷ್ಟಾದ್ರೂ ನೀನು ನನ್ನ ಅಣ್ಣ, ಇರುವುದಿದ್ರೆ ಒಂದು ಶ್ರೇಷ್ಠ ವ್ಯಕ್ತಿತ್ವದಲ್ಲೇ ನೀನಿರಬೇಕು. ಹಾಗಂತ ಎಲ್ಲ ಬಂದ ಮೇಲೆ ನೋಡು, ಎಲ್ಲವೂ ಬಂದ ಮೇಲೆ ನನ್ನನ್ನೇ ಅಣ್ಣ ಅಂತ ಹೇಳಿ ಅಲ್ಲಿ ಕೂರಿಸ್ತಿ ಅಂತ ನಂಬಿಕೆ ಏನು ನನಗೆ? ನನ್ನ ಮುಖ ಭಾವ ನೋಡಿ ಈಗ ನೋಡುವಾಗ ಅಣ್ಣನ ಮೇಲೆ ಯಾವ ರೀತಿಯ ಗೌರವವನ್ನು ಕೊಡಬೇಕು. ತಪ್ಪು ಮಾಡಿದ್ದೇನೆ ಅಂತ ಎರಡೂ ಕೈಗಳನ್ನು ನಿನಗೆ ಮುಟ್ಟಿ ನಮಸ್ಕರಿಸಿದ್ದು ಅದಕ್ಕಲ್ವಾ? ಸುರಪಾಲ, ಒಂದು ಮಾತು ಹೇಳ. ಏನದು? ಎರಡೂ ಕೈಯನ್ನು ನೀನು ಯಾವಾಗ ಶ್ರೀಮನ್ನಾರಾಯಣನಿಗೆ ಮುಗಿದೆಯೋ ಆಮೇಲೆ ಮತ್ತೆ ಬಲಿರಾಯನಿಗೆ ಮುಗಿಬೇಕು ಅಂತ ಉಂಟು. ಅದೇ ರೀತಿಯ ವಿಜ್ಞಾಪನೆ ಅಗತ್ಯವೇ ಇಲ್ಲ. ಯಾಕೆ? ದೇವತೆಗಳೇ ನಿನಗೆ ಒಲಿದು ಹೀಗೆ ಮಾಡು ಅಂತ ಸೂಚಿಸಿದ್ರು ಅಂತಾದ್ರೆ, ದೇವತೆಗಳು ಏನನ್ನು ಅಂದ್ರೆ, ದೇವತೆಗಳು ಅಂದ್ರೆ ನೀವಲ್ಲ ನಾನು ಹೇಳಿದ್ದು, ಎಲ್ಲಕ್ಕೂ ಸರ್ವಶ್ರೇಷ್ಠನಾದಂತಹ ಶ್ರೀಹರಿ. ಹೌದು. ಯಾಕೆ? ಬ್ರಹ್ಮನಿಗೆ ಆದ್ರೂ ಕೂಡ ಈ ಪ್ರಪಂಚದಲ್ಲಿ ಯಾವ ಯಾವ ಸೃಷ್ಟಿ, ಪ್ರತಿಯೊಂದು ಹುಳುವಿನಿಂದ ಹಿಡಿದು ನಾಗನವರೆಗೆ ಎಲ್ಲದಲ್ಲಿರುವಂತಹ ಪ್ರಾಣ ಜೀವಿಗಳನ್ನೂ ಕೂಡ ಉನ್ನತೀಕರಿಸಬೇಕು ಅಂತಾದ್ರೆ, ಅದಕ್ಕಾಗಿ ವಿಶೇಷವಾದಂತಹ ವೇದ ಮಂತ್ರವನ್ನ ಬ್ರಹ್ಮನಿಗೆ ಯಾರು ಬೋಧಿಸಿದ್ದು ಅಂತ ಕೇಳಿದ್ರೆ ಅವನು ಶ್ರೀಹರಿ, ಶೇಷ ಶಯನನಾದಂತಹ ಶ್ರೀಹರಿ. ಅಂತವನ ಬಾಯಿಂದ ಲೋಕಕ್ಕೆ ಒಳಿತಾಗುವಂತಹ ಯಾವುದೇ ಸೂಚನೆ ಸಿಗಬಹುದೇ ಹೊರತು ಇನ್ನೊಂದಲ್ಲ. ಆ ಲೋಕದ ಜೀವಿಗಳಲ್ಲಿ ನಾನು ಒಬ್ರು, ನೀವು ಒಬ್ರು. ಹೌದು ತಾನೆ? ಆ ಸಂದರ್ಭದಲ್ಲಿ ಶ್ರೀಹರಿ ಹೇಳಿದ್ದು ಅಂತಹ ದಿವ್ಯ ಗುಣಗಳುಳ್ಳಂತಹ ಬಲಿಚಕ್ರವರ್ತಿಯ ಜೊತೆಗೆ ಯುದ್ಧವನ್ನು ಮಾಡಿದ್ದು ತಪ್ಪು. ಹೋಗ್ಲಿ ಬಿಡು, ತಪ್ಪಾಗಿ ಆಯ್ತು. ನೀನು ಓಡಿ ಹೋದದ್ದಾಯಿತು. ಓಡಿ ಹೋದ್ರೆ ನೀನು ಅಲ್ಲಿಗೆ ಹೋಗುದು ಅಂತ ನನಗೆ ಗೊತ್ತಿತ್ತು. ಅಲ್ಲಿಂದಲೇ ಯಾವುದೋ ಒಂದು ಸೂಚನೆಯನ್ನ ಪಡ್ಕೊಂಡು ಬಂದಿದ್ದಿ. ಏನು ಸೂಚನೆ? ಅಬ್ದಿ ಮತನವನ್ನು ಮಾಡುವುದಕ್ಕೋಸ್ಕರವಾಗಿ ನಾವು ಒಂದಾಗಬೇಕು. ಹಾಗಾಗಿ ನಮ್ಮೊಳಗಡೆ ಸಂಧಿ ಮಾಡಿಕೊಳ್ಳಬೇಕೆಂಬಂತ ಉದ್ದೇಶವನ್ನಿಟ್ಟುಕೊಂಡು ನಿನ್ನ ಬಳಿಗೆ ಶ್ರೀಹರಿಯ ಆಜ್ಞೆಯಂತೆ ಬಂದಿದ್ದೇನೆ. ಸುರಪಾಲ, ಬಲಿಚಕ್ರವರ್ತಿ, ಏನು ಗೊತ್ತೋ, ಶ್ರೀಮನ್ನಾರಾಯಣನಿಗೆ ಯಾವುದು ಬೇಕು, ಏನು ಸಂಕಲ್ಪಿಸ್ತಾನೆ ಅದು ತತ್ಕ್ಷಣದಲ್ಲಿ ಮಾಡುವಂತಹ ಸಾಮರ್ಥ್ಯ ಇರುವವನು ಶ್ರೀಹರಿ. ಹೌದು. ಅಂತಹ ಶ್ರೀಹರಿಗೆ ಮಾಡುವುದಕ್ಕೆ ಯಾವುದು ಅಸಾಧ್ಯ, ಯಾವುದೂ ಇಲ್ಲ. ಆದರೂ ನಿನ್ನನ್ನು ನನ್ನನ್ನು ಸೇರಿಸಿ ಯಾವುದೋ ಒಂದು ಕಾರ್ಯಯೋಜನೆ ಹಾಕಿಕೊಂಡಿದ್ದಾನೆ ಅಂತಾದ್ರೆ, ಪ್ರಾಯ ಸ್ವರ್ಗದಲ್ಲಿ ಅಧಿಪನಾಗಿರುವಂತಹ ನೀನಾಗ್ಲಿ ನಾನಾಗ್ಲಿ ಮುಂದೊಮ್ಮೆ ತನ್ನಿಂದಲೇ ಎಲ್ಲ ಎನ್ನುವ ಮಧವನ್ನ ತೋರಿಸಿಕೊಳ್ಳಬಾರದು ಎನ್ನುವುದಕ್ಕಾಗಿಯೇ ಪರಸ್ಪರ ಸಹಯೋಗದಿಂದ ಇಂತಹ ಒಂದು ಕಾರ್ಯ ಆಗಬೇಕು ಅಂತ ಅವನು ಯೋಜಿಸಿರಬಹುದು. ಅವನ ಇಚ್ಛೆ ಅದು ಸದುದ್ದೇಶ ಅಂತ ಆದ್ಮೇಲೆ, ಅದನ್ನು ಅವನೇ ಸೂಚಿಸಿದ್ದಾನೆ ಅಂತ ಆದ್ಮೇಲೆ ಇಲ್ಲ ಅಂತ ಹೇಳುವವನೇ ನಾನು ಹೇಳು. ಸರ್ವಥ ಅಲ್ಲ. ಆದ್ರಿಂದ ಅವನ ಆ ಕಾರ್ಯವನ್ನ ಅನುಮೋದಿಸಿದ್ದೇನೆ. ಮಾತ್ರವಲ್ಲ, ನಮ್ಮವರಿದ್ದಾರಲ್ವ, ಯಾವ ಕಾಲಕ್ಕೂ ಸ್ವರ್ಗಕ್ಕೆ ಮುತ್ತಿಗೆ ಹಾಕಬೇಕು ಅಂತ ತುದಿಗಾಲಲ್ಲಿ ನಿಂತವರನ್ನ, ನನ್ನ ಮಾತುಗಳನ್ನ ಕೇಳಿ ಅವರು ಇಷ್ಟು ಕಾಲ ಸುಮ್ಮನಿದ್ರು. ಈ ಕಾಲಕ್ಕೆ ಸ್ವರ್ಗವನ್ನು ನಾವು
ಆಳ್ವಿಕೆ ಮಾಡುವಂತಹ ಹಂತಕ್ಕೆ ಬಂದಾಗ ಮತ್ತೆ ಇವನು ಸುರೇಂದ್ರನ ಜೊತೆಯಲ್ಲಿ ಸೇರಿದ್ದಾನಲ್ಲ ಅಂತ ಹೇಳುವ ಭಾವ ಅವರಲ್ಲಿ ಹುಟ್ಟಬಾರದು. ಅದರ ಉದ್ದೇಶ ಏನು ಅಂತ ಅವರಿಗೂ ಗೊತ್ತಾಗಬೇಕು. ಆದ್ದರಿಂದಲೇ ನಮ್ಮವರನ್ನು ಬಿಟ್ಟು ನಾವಿಲ್ಲ, ನೀನು ಇಲ್ಲಿರುವ ಹಾಗೆ ಅವರಲ್ಲಿ ಕೇಳ್ತಾ ಇದ್ದೇನೆ ನೋಡು. ಪ್ರತಿಯೊಬ್ಬನಲ್ಲಿಯೂ ವಿಚಾರವನ್ನ ಹೇಳಿದಾಗ ಅವರು ಹೇಳಿದ್ದಾದ್ರೂ ಏನು, ಅಪ್ತಿಮತನವನ್ನು ಮಾಡುವಾಗ ಯಾವ ಸುವಸ್ತುಗಳು ಮೇಲೆದ್ದು ಬರ್ತದೋ ಆ ಸುವಸ್ತುಗಳೆಲ್ಲ ಸ್ವರ್ಗಕ್ಕೆ ಸೇರಿದ್ದು, ಪರ್ಯಾಯವಾಗಿ ನಮಗೆ ಸೇರಿದ್ದು. ಅವರು ಹೇಳುವುದು ಹಾಗೆ. ಇರ್ಲಿ, ಸ್ವಾರ್ಥಿಗಳು ಅಂತಲೇ ಇಟ್ಟುಕೊಳ್ಳೋಣ. ಅಷ್ಟು ಮಾತ್ರವಲ್ಲ, ಇನ್ನೊಬ್ಬ ಹೇಳ್ತಾ ಇದ್ದಾನೆ, ಬಂದ ಪಾಲನ್ನು ಸಮವಾಗಿ 2 ಭಾಗವಾಗಿ ಹಂಚಬೇಕು, ಒಂದು ಪಾಲನ್ನು ಸುರರಿಗೆ, ಇನ್ನೊಂದು ಪಾಲನ್ನು ಅಸುರರಿಗೆ ಅಂತ. ಮತ್ತೆ ಇನ್ನು ಹಿಂದೆ ಕೆಲವರು ಬಬ್ಬೆ ಹೊಡಿತಾ ಇದ್ದಾರೆ, ಅದು ಸರಿ ಆಗುವುದಿಲ್ಲ. ಯಾಕೆ? ನಾವು 2 ಪಾಲಿದ್ದೇವೆ ಸುರರಿಗಿಂತ, ಆದ್ರಿಂದ ಬಂದದನ್ನು 3 ಭಾಗ ಮಾಡಿ 2 ಭಾಗ ನಮಗೆ, 1 ಭಾಗ ಅವರಿಗೆ ಅಂತ. ಅವರೇನೇ ಹೇಳಿದ್ರು ಶ್ರೀಹರಿ ಇದ್ದಾನೆ. ಅದಕ್ಕೂ ಮೊದಲಾಗಿ ನಾನೇನು ಸಲಹೆ ಕೊಡ್ತೇನೋ ಅದನ್ನು ಸೂಚ್ಯವಾಗಿ ಅವರು ಪಾಲಿಸುವವರು ಹೌದು. ಆದ್ದರಿಂದ ಆ ಬಗ್ಗೆ ಚಿಂತೆ ಇಲ್ಲ. ಎಲ್ಲವನ್ನು ಆ ಶೇಷಶಯನನಾದಂತಹ ಶ್ರೀಹರಿಗೆ ಬಿಟ್ಟಿರುವಾಗ ನಮ್ಮದಾದಂತಹ ಕರ್ತವ್ಯ ಏನಾಗಬೇಕೀಗ? ನಾವು ಮಂದರಾದ್ರಿಯೆಡೆಗೆ ಸಾಗಬೇಕು. ಮಂದರಾದ್ರಿಯೆಡೆಗೆ ಸಾಗಬೇಕಲ್ಲ, ಇನ್ನು ತಡ ಮಾಡುವುದಲ್ಲ. ನಮ್ಮವರನ್ನೆಲ್ಲ ಸೇರಿಸಿಕೊಂಡಿದ್ದೇವೆ. ಸುರೇಶ, ಬಲಿ ಚಕ್ರವರ್ತಿ, ಸುರರು ಸೇರಿಕೊಂಡು ಬಂದು ಸೇರಿದ್ದೆ ಮಂದರಗಿರಿಯ ಎದುರುಭಾಗಕ್ಕಲ್ಲವೇ? ಹೌದು. ದೂರದಲ್ಲಿ ಮನಮೋಹಕವಾಗಿ ರಂಜಿಸುತ್ತಿರುವಂತಹ ಮಂದರಗಿರಿಯನ್ನು ಕಾಣುವಾಗ ಅದನ್ನು ಕೀಳಬೇಕು ಎನ್ನುವಂತಹ ಹುಮ್ಮಸ್ಸು ನೋಡು ನಮ್ಮವರಲ್ಲೂ ನಿಮ್ಮವರಲ್ಲೂ ಎಳೆಯಾಡುತ್ತಾ ಉಂಟು. ಹೌದು. ಹಾಗಾಗಿ ಮುಂದೊತ್ತಿ ಬಂದು ತಮ್ಮ ಚರ್ಮವನ್ನ, ತಮ್ಮ ದಡೂತಿ ದೇಹವನ್ನ ಅದಕ್ಕೆ ತಿಕ್ಕಿ ತಮ್ಮ ಬಾಹುಗಳಿಂದ ಅದನ್ನು ಕೀಳುವುದಕ್ಕೆ ಆರಂಭಿಸ್ತಾ ಇದ್ದಾರೆ. ತಡ ಮಾಡುವುದಲ್ಲ, ಸಹಕಾರಿಗಳಾಗಿ ನಾವು ಕೂಡ ನೋಡೋಣ. ಏನಿದು? ಅರ್ಧಕ್ಕರ್ಧ ಜನರು ಅದರ ಅಡಿಯಲ್ಲೇ ಬಿದ್ದು ತಮ್ಮದಾದಂತಹ ಅಂಗಗಳು ಊನವಾಗಿ ಗೋಳಿಡುತ್ತಾ ಇದ್ದಾರೆ. ಈ ಕಡೆ ನಮ್ಮವರನ್ನೊಮ್ಮೆ ನೋಡಂತೆ ಅವರ ಪರಿಸ್ಥಿತಿಯು ವಿಶೇಷವಾಗಿ ಬದಲಾವಣೆಯಾಗಿದ್ದಾರೆ. ಹಾಗಿದ್ರೆ ಅಂತಹ ಶರೀರವನ್ನು ಹೊಂದಿದವರಾಗಿದ್ದು ನಮ್ಮಿಂದ ಕೇವಲ ಮಂದರಗಿರಿಯನ್ನ ಎತ್ತುವುದಕ್ಕಾಗುವುದಿಲ್ಲ ಅಂತ ಅರ್ಥ ಏನು? ಹೌದು, ನಮ್ಮದಾದಂತಹ ಯಾವ ಶಕ್ತಿಗಳಿವೆಯೋ ಆ ಶಕ್ತಿಗಳೆಲ್ಲವೂ ನಿಷ್ಫಲ ಅಂತ ಆದಾಗ ಸಪ್ತಮಂ ದೈವ ಚಿಂತನಂ. ಹೌದು, ದೇವರನ್ನೇ ನೆನವರಿಕೆ ಮಾಡಿಕೊಳ್ಬೇಕು. ಯಾರನ್ನು ನೆನೆಯಬೇಕು ಅಂತ ಆದ್ರೆ ಸರ್ವಶಕ್ತನಾದ ಭಗವಂತ, ಹೌದು, ಅವನನ್ನೇ ನೆನೆಯಬೇಕು. ಹೌದಲ್ಲ? ಹರಿಯನ್ನು ಜಯ 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 ಜಯ. ಮಹಾಬಲಿ ಸ್ವಾಮಿ, ಸುರೇಂದ್ರ ದೇವಾ, ನೀವೆಲ್ಲರೂ ಸುರಾಸುರರು ಸೇರಿಕೊಂಡು ಮಂದರಗಿರಿಯನ್ನು ಎತ್ತುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ. ನಿನ್ನ ಆಜ್ಞೆಯ ಪ್ರಕಾರವಾಗಿ ಸಾಧ್ಯವಾಗುತ್ತಾ ಇಲ್ಲ. ಆದರೆ ನೀವು ಧೈರ್ಯಗಡಬೇಡಿ, ಭಯಪಡಬೇಡಿ. ನನ್ನ ಅನುಗ್ರಹ ಸದಾ ನಿಮ್ಮ ಮೇಲಿದೆ. ನಾನೇ ಗರುಡನನ್ನು ಬರಿಸಿ ಆ ಮಂದರ ಪರ್ವತವನ್ನು ಸಿಂಧುವಿನಲ್ಲಿರಿಸುವಂತೆ ಮಾಡ್ತೇನೆ. ಆಗಲಿ ಸ್ವಾಮಿ, ಜಯ 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 ಜಯ. ಆದ್ರೆ ಏನಿದು? ಗಿರಿ ಅಲ್ಲಾಡುತ್ತಾ ಇದೆ ಅಲ್ಲ? ಗಿರಿಯಲು ಗುದಿರೆ ಪಿಡಿದು ಶ್ರೀವರ ಗಿರಿಯಲು ಗುದಿರೆ ಪಿಡಿದು ಶ್ರೀವರ ವಾಸುಕಿಯ ಬರಿಸಿ ಸುತ್ತುತ್ತ ಮಥಿಸುವ ಅನಿತರುಳ್ ಕೆಳಗಿಳಿಯೇ ಹರಿಪೇಯದ ವಿಘ್ನರಾಜನ ಸ್ತುತಿಸದೆ ಇನಿತಾದು ದಿನಲು ಭಕ್ತಿಯೊಳೆಲ್ಲರೂ ಕರಿಮುಖನ ಪೂಜಿಸುತ್ತ ತ್ರೈಮೂರ್ತಿಗಳ ಸ್ಮರಿಸೇ ನೆರೆದು ನೋಟಕರಾಗೆ ಜಲಜಾಚನಂಶದಿಂ ಧರಿಸುತ್ತ ಕೂರ್ಮನಾಕೃತಿ ಮುಳುಗಿ ಜಲಜಾಚನಂಶದಿಂ ಧರಿಸುತ್ತ ಕೂರ್ಮನಾಕೃತಿ ಮುಳುಗಿ ಬೆನ್ನ ಮೇಲದ ಪೊತ್ತು ನಿಂದಿರ್ದನೋ ಶ್ರೀಹರಿಯೋ
ಆ ಸುರಪಾಲ, ದೇವ, ಮಹಾಬಲಿ, ಶ್ರೀಹರಿ, ಸಿಂಧುವಿನಲ್ಲಿ ಇರಿಸಿದಂತಹ ಮಂದರಾದ್ರಿ ಅಲ್ಲಾಡುವುದಕ್ಕೆ ತೊಡಗಿದೆ. ಬಿಂದುವಿನಂತೆ ಕೆಳಗಿಳಿ ಹೋಗುತ್ತಾ ಉಂಟು. ಹೌದು, ಅದನ್ನು ನಾನು ಒತ್ತಿ ಹಿಡಿದಿದ್ದೇನೆ. ಮಾತ್ರವಲ್ಲ, ವಾಸುಕಿಯನ್ನು ಬರಿಸಿ ಮಂದರಾದ್ರಿಗೆ ಸುತ್ತಿದ್ದು ಆಯಿತು. ಹೌದು. ಬಾಲದ ಕಡೆಯಲ್ಲಿ ದೇವತೆಗಳಾದ ನೀವು, ಹ. ತಲೆಯ ಭಾಗದಲ್ಲಿ ಅಸುರರಾದ ನೀವು ಹಿಡಿದು ಸಮುದ್ರ ಮಥನವನ್ನು ಮಾಡಬೇಕು. ಸ್ವಾಮಿ, ಮಹಾಬಲಿ. ಶೇಷಮುಖಿಯಾದಂತಹ ಆ ಸುಬ್ರಹ್ಮಣ್ಯ ಸ್ವಾಮಿಯನ್ನೇ ನೆನೆಯುತ್ತಾ ಆ, ಅದರ ತಲೆಯ ಭಾಗವನ್ನ ಹಿಡಿದಿದ್ದೇವೆ. ಆ. ಆದ್ರೆ ಅಲುಗುತ್ತಿದೆಯಲ್ಲ? ಅಲುಗುತ್ತಾ ಇದೆ, ಮುಳುಗುವುದಕ್ಕೆ ಪ್ರಾರಂಭಿಸುತ್ತಾ ಇದೆ. ಇದಕ್ಕೆ ಕಾರಣ ಏನು ಸ್ವಾಮಿ? ನೀವು ಮೊದಲು ಮಾಡಬೇಕಾದಂತಹ ಕಾರ್ಯವೊಂದು ಹಾಗೆಯೇ ಉಳಿದಿದೆ. ಏನದು? ಅದು ಆ ವಿಘ್ನರಾಜನ ಸ್ತುತಿ. ಹೌದಲ್ಲ? ಹೌದು. ಅದನ್ನು ನೀವೆಲ್ಲರೂ ಒಟ್ಟಾಗಿ ನಾಶಕನಾದಂತಹ ಆ ಗಣಪತಿಯ ಸ್ತುತಿಯನ್ನು ಮಾಡಬೇಕು. ಅದೇ ಕಾಲಕ್ಕೆ ನಾನು ಕೂರ್ಮಾಕೃತಿಯನ್ನು ತಾಳಿ ಸಿಂಧುವಿಗೆ ಇಳಿದು ಮಂದರಾದ್ರಿಯನ್ನು ಬೆನ್ನ ಮೇಲೆ ಹೊರುತ್ತೇನೆ. ಆಮೇಲೆ ಮಥನವನ್ನು ನೀವು ಮುಂದುವರಿಸಿ. ಓಂ ಗಂ ಗಣಪತೇ ನಮಃ. ಜಯ 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 ಜಯ. ಏನದು? ಇಂದ್ರ, ಇದು ತಲೆಯ ಭಾಗವನ್ನ ಹಿಡಿದುಕೊಂಡು ಬಾಲದ ಭಾಗವನ್ನ ನೀವು ಹಿಡಿದುಕೊಂಡು ಹೌದು, ಇನ್ನೇನು ಸಮುದ್ರವನ್ನ ಮಥಿಸುತ್ತಾ ಇದ್ದೇವೆ ಎನ್ನುವಾಗ ಕಾಣಬಾರದೆ ಕಾಣಬಾರದೆ ಕಾಣಬಾರದೆ. ಹೌದು. ನಮ್ಮಲ್ಲಿಯ ಎಲ್ಲರೂ ಕೂಡ ಆ ಆದಿಶೇಷನ ಬಾಯಿಂದ ಬರತಕ್ಕಂತಹ ಕಾರ್ಬೊಗೆಗೆ, ವಿಷದ ಉರಿಗೆ ನಲುಗಿ ಹೋಗಿದ್ದಾರೆ, ನಲುಗಿ ಹೋಗಿ ನಮ್ಮವರೆಲ್ಲ ಪ್ರಾಣಹೀನರಾಗಿ ಬಿದ್ದಿದ್ದಾರೆ ನೋಡು. ಹಾಗಾದ್ರೆ ಈ ಕಾಲಕ್ಕೆ ಶ್ರೀಹರಿಯೇ ಹೇಳಿದ ಹಾಗೆ 3 ಮೂರ್ತಿಗಳನ್ನು ನಾವು ಸ್ಮರಿಸಬೇಕು. ಹೌದು. ಅದರಲ್ಲೂ ವಿಶೇಷವಾಗಿ ಆ ಈಶ್ವರನನ್ನ ಸ್ಮರಿಸಬೇಕು, ಸ್ಮರಣೆ ಮಾಡಬೇಕು. ಯಾಕೆ ಹೇಳು? ಈಶ್ವರನೇ ಬಂದ ಅಂತಾದ್ರೆ ಲಯಕರ್ತನಾದ ಈಶ್ವರನಿಂದ ಈ ಕಾರ್ಯವು ಆಗುವುದಕ್ಕೆ ಸಾಧ್ಯ. ಆದ್ದರಿಂದ ಆ ಈಶ್ವರನನ್ನೇ, ಸದಾಶಿವನನ್ನೇ ಸ್ಮರಿಸೋಣ. ಅದೋ ಅದೋ ಅದೋ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಧರೆಗಿಳಿದು ಬಂದಂತಹ ಆ ಈಶ್ವರ ಮಾಡಿದ್ದಾದ್ರೂ ನೋಡಿದೆಯಲ್ಲ, ಹೌದು. ತನ್ನ ಮೂಲಕವಾಗಿ ಬೊಗಸೆಯಲ್ಲಿ, ತನ್ನ ಕೈಯ ಬೊಗಸೆಯ ಮೂಲಕವಾಗಿ ವಿಷವನ್ನೆಲ್ಲವನ್ನು ಹಿಡಿದುಕೊಂಡಿದ್ದಾನೆ. ಹೌದು. ಸತಿಯಾದಂತಹ ದೇವಿ ಅವನ ಕಂಠವನ್ನ ಹಿಡಿದಿದ್ದಾಳೆ. ಆ ವಿಷವು ತನ್ನ ಪತಿಯ ಹೊಟ್ಟೆಯನ್ನು ಸೇರಬಾರದು ಎನ್ನುವ ಕಾರಣಕ್ಕಾಗಿ ಹೌದು, ಅಲ್ಲಿಯೇ ತಡೆದು ನಿಂತಹ ವಿಷ ನೋಡಬಾರದೆ ಯಾವ ನೀಲ ಬಣ್ಣವನ್ನ ಸೇರಿ, ಹೌದು, ನೀಲಕಂಠ ಎನ್ನುವ ಹಾಗೆ ಆ ಇನ್ನು ಮುಂದೆ ಈಶ್ವರನಿಗೆ ನೀಲಕಂಠ ಎಂಬ ನಾಮಧೇಯ. ಹಾಗೇ ಆಗಲಿ. ಇನ್ನು ತಡ ಮಾಡುವುದಲ್ಲ, ಮುಂದುವರಿಯೋಣ. ಶ್ರೇಷ್ಠ ಬಲಯುತ ವಾಲಿಯೇ ಸೃಷ್ಟಿಗಾತನ ರಚನೆಯಲ್ಲಿ ಮನುಶ್ರೇಷ್ಠ ಬಲಯುತವಾಲಿಯೇ ಆತ್ಮಿಕ ನಿಷ್ಠೆಯಲ್ಲಿ ನಡೆಸುತ್ತೀರೆ ಸಂತುಷ್ಟಿಯಾದ ಜೀವನದಲ್ಲಿ ಸೃಷ್ಟಿಗೆ ನಾವು ಮೆಚ್ಚಿಸುವಂತೆ ಬದುಕಬಾರದು, ಸೃಷ್ಟಿಕರ್ತನನ್ನು ಮೆಚ್ಚಿಸುವಂತೆ ಬದುಕಬೇಕು. ಯಾಕೆ? ಯೋನಿಜನಾಗಿ ಭೂಮಿಗೆ ಬರುವಂತಹ ಯಾವುದೇ ಜೀವಿಗಾದರೂ ಸಾವು ಕಟ್ಟಿಟ್ಟದ್ದು. ಜನನ ಮರಣಗಳ ನಡುವಿನ ಈ ಜೀವನದಲ್ಲಿ
ನಾವು ಎಷ್ಟು ಸಂತೋಷವಾಗಿ ಎಷ್ಟು ಆನಂದವಾಗಿ ಬದುಕುತ್ತೇವೋ, ಏನು ಸಾಧನೆಯನ್ನು ಮಾಡುತ್ತೇವೋ ಅದು ನಮ್ಮ ನಂತರ ಉಳಿದು ಹೋಗುತ್ತದೆ ಎಂಬುದಕ್ಕಾಗಿ ಹಾಗೆ ಬದುಕಬೇಕು. ಅಂದವಾಗಿರುವುದಕ್ಕಿಂತ ಆನಂದವಾಗಿರಬೇಕು. ತುಳಿದಷ್ಟು ಚಿಗುರುವಂತಹ ಗರಿಕೆಯ ಹುಲ್ಲು ನಾನಾಗಬೇಕು, ಜರಿದಷ್ಟು ಜಗಮಗಿಸುವ ದೀಪದ ಬೆಳಕು ನಾನಾಗಬೇಕು ಎಂಬ ಅರ್ಥದಲ್ಲೇ ಈ ವಾಲಿ ಬದುಕಿದ್ದಾನೆ. ಹಾಗಾಗಿಯೇ ಸೃಷ್ಟಿಕರ್ತನ ರಚನೆಯಲ್ಲಿ ಬಲು ಶ್ರೇಷ್ಠ ಬಲಯುತ ವಾಲಿ ಎಂಬಂತಹ ಹೆಗ್ಗಳಿಕೆಯನ್ನು ಪಡೆದುಕೊಂಡು ಬಂದಿದ್ದೇನೆ. ಈ ಹೆಗ್ಗಳಿಕೆಗೆ ಮತ್ತೊಂದು ಕಾರಣ ಉಂಟು. ಬಲಯುತನಾದದ್ದು ಹೇಗೆ ಅಂತ ಕೇಳಿದ್ರೆ, ನಮ್ಮಪ್ಪ ವೃಕ್ಷರಜಸ್ ಬ್ರಹ್ಮದೇವ ಮೇರು ಪರ್ವತದಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದಂತಹ ವೇಳೆ ಆತನ ಕಣ್ಣೀರಿನಿಂದ ಜನಿಸಿದವನು. ಬಹಳ ಉತ್ತಮವಾಗಿಯೇ ಕಿಷ್ಕಿಂಧೆಯಲ್ಲಿ ರಾಜ್ಯಭಾರವನ್ನು ಮಾಡುತ್ತಿದ್ದವನು. ಸತ್ಸಂತಾನದ ಅಪೇಕ್ಷೆಯಿಂದ ಅಗಜಾವನವನ್ನು ಪ್ರವೇಶಿಸಿ ಒಂದು ಕೆರೆಯಲ್ಲಿ ಮಿಂದೆದ್ದ ಸಂದರ್ಭ ಆತ ಸ್ತ್ರೀ ರೂಪವನ್ನು ಪಡೆಯುತ್ತಾನೆ. ಗಂಡಸೊಬ್ಬ ಸ್ತ್ರೀ ಅಂತ ಆದ್ಮೇಲೆ ಅವನಿಗೆ ಬದುಕುಂಟೆ ಹೀಗೆಂದು ಚಿಂತಿಸಿದ್ದು ಅವನು. ಹಾಗಾಗಿಯೇ ಆತ ಸೂರ್ಯನ ದೇವನನ್ನು ಪ್ರಾರ್ಥಿಸಿದಾಗ ಆ ಸಂದರ್ಭದಲ್ಲೇ ಆತನ ಮೇಲೆ ಮೋಹಗೊಂಡು ಆತನ ರಜಸ್ಸು ಕುತ್ತಿಗೆಯ ಮೇಲೆ ಬಿದ್ದು ಸುಗ್ರೀವನ ಜನನವಾಗುತ್ತದೆ. ದೇವೇಂದ್ರನು ಕೂಡ ಆತನ ಮೇಲೆ ಮೋಹಗೊಂಡು ಆತನ ರಜಸ್ಸು ಬಾಲದ ಮೇಲೆ ಬಿದ್ದು ವಾಲಿಯಾದ ನನ್ನ ಜನನ. ಹಾಗಾಗಿ ತಂದೆಯು ತಾಯಿಯೋ ಆಗಿ ಒಬ್ಬನನ್ನೇ ಪಡೆದಂತಹ ವಿಶಿಷ್ಟ ಜನನ ನಮ್ಮದು. ನಾವಿಬ್ಬರು ವಾಲಿ ಸುಗ್ರೀವರು, ದೇಹ ಒಂದು ಜೀವ ಒಂದು ದೇಹವೆರಡು ಎಂಬಂತೆ ಬದುಕಿ ಬಂದವರು. ಹಾಗಾಗಿ ಈ ಕಿಷ್ಕಿಂಧೆಯಲ್ಲಿ ಅಂದದಿಂದ ರಾಜ್ಯಭಾರ ಮಾಡುತ್ತಾ ಬಂದವರು. ಹೇಳಿ ಕೇಳಿ ವಾನರರು ನಾವು ಹೌದಾದರು, ಮರದಿಂದ ಮರಕ್ಕೆ ಹಾರುವ ಕಿರಿಗುಟ್ಟುವ ಕೋಡಗಗಳು ಅಲ್ವಲ್ಲ. ನಮ್ಮಪ್ಪ ನಮಗೆ ಉತ್ತಮ ಸಂಸ್ಕಾರವನ್ನೇ ನೀಡಿದವರು. ಮಾತ್ರವಲ್ಲ, ಒಳ್ಳೆಯ ವಿದ್ಯಾಭ್ಯಾಸವನ್ನು ಒಳ್ಳೆಯ ಗುರುಗಳಿಂದಲೇ ಕೊಡಿಸಿದವರು. ಹಾಗಾಗಿಯೇ ನಿತ್ಯವೂ ಸಂಧ್ಯಾ ವಂದನೆಯನ್ನು ಮಾಡುವಂತಹ ಪರಿಪಾಠವನ್ನು ಈ ವಾಲಿ ಇರಿಸಿಕೊಂಡಿದ್ದಾನೆ. ಆದ್ರೆ ಶ್ರೇಷ್ಠನಾದವರು ಬಲಯುತರಾದವರು ಮಾಡುವಂತಹ ಸಂಧ್ಯಾ ವಂದನೆ ಹೇಗಿರಬೇಕು ಅದೇ ಈ ವಾಲಿಯನ್ನು ನೋಡಿ ಕಲಿಬೇಕು. ಕೇವಲ ಒಂದೇ ಸಮುದ್ರದಲ್ಲಿ ಮಿನ್ನೆದ್ದು ಮಾಡುವಂತದ್ದಲ್ಲ, 4 ದಿಕ್ಕುಗಳಲ್ಲಿ ಹೋಗಿ 4 ಸಮುದ್ರಗಳಲ್ಲೂ ಮಿಂದೆದ್ದು ಮಾಡುವಂತಹ ಸಂಧ್ಯಾ ವಂದನೆ ನನ್ನದು. ಹಾಗಾಗಿ ಇಂದಿನ ದಿನ ಬೆಳಗ್ಗೆದ್ದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಇದೋ ಪಶ್ಚಿಮ ದಿಕ್ಕಿನಲ್ಲಿ ನನ್ನ ಸಂಧ್ಯಾ ವಂದನೆಯನ್ನು ಮುಗಿಸಿ ದಕ್ಷಿಣ ದಿಕ್ಕಿಗೆ ಬಂದಿದ್ದೆ. ಅಲ್ಲಿಯೂ ಸಮುದ್ರದಲ್ಲಿ ಮುಳುಗಿಳಿದ್ದು ಸಂಧ್ಯಾ ವಂದನೆಯನ್ನು ಮುಗಿಸಿ ಪೂರ್ವಕ್ಕೆ ಹೋಗಿ ಅಲ್ಲಿಯೂ ಎಲ್ಲಾ ಕಾರ್ಯಗಳನ್ನು ಮುಗಿಸಿ ಮತ್ತೆ ಬಂದು ನಿಂತವನು ಉತ್ತರ ದಿಕ್ಕಿನಲ್ಲಿ. ಉತ್ತರ ದಿಕ್ಕಿನಲ್ಲಿ ಬಂದು ಇನ್ನೇನು ನನ್ನ ಸಂಧ್ಯಾ ವಂದನೆ ಕಾರ್ಯವನ್ನು ಮಾಡಬೇಕು ಅಂತ ನೋಡಿದ್ರೆ ಬಹಳ ಕೋಲಾಹಲ ಇಲ್ಲಿ ಕೇಳ್ತಾ ಇದೆ. ಎಂದಿನಂತೆ ಶಾಂತವಾದ ಸಮುದ್ರ ತೀರ ಇಂದಲ್ಲ, ಏನಾಯಿತು ಅಂತ ದೂರದಿಂದ ವೀಕ್ಷಿಸಿದ್ರೆ ದೇವ ದಾನವರೆಲ್ಲ ಒಂದೆಡೆ ಸೇರಿದ್ದಾರೆ. ಏನಾಗಿರ್ಬೋದು? ಏನು? ದೇವಲೋಕದಿಂದ ಕರ್ಮಲೋಕಕ್ಕೆ ಎಲ್ಲರೂ ಇಳಿದು ಬರ್ತಾರೆ ಅಂತಾದ್ರೆ ದೇವಲೋಕದಲ್ಲಿ ಯಾವುದಾದ್ರೂ ಅನಾಹುತವಾಯಿತೆ? ಅದಲ್ಲ, ಕರ್ಮಲೋಕದಲ್ಲಿ ಯಾವುದಾದ್ರೂ ಉತ್ತಮವಾದ ಕಾರ್ಯವನ್ನು ಇವರು ಮಾಡ್ಲಿಕ್ಕುಂಟೆ? ಏನಿರ್ಬೋದು ಅಂತ ಚಿಂತಿಸಿ ನೋಡಿದ್ರೆ ದೂರದಲ್ಲಿ ಕಾಣುವಂಥದ್ದು ನನ್ನಪ್ಪನನ್ನು. ನನ್ನ ಅಪ್ಪ ಮುಂದೆ ನಿಂತು ಆತನ ಮುಂದಾಳುತ್ತದಲ್ಲಿ ಈ ಕಾರ್ಯ ಆಗುತ್ತದೆ ಅಂತಾದ್ರೆ ನಾನೆಲ್ಲಿ ಚಿಂತಿಸುವುದು ಯಾಕೆ? ಅಪ್ಪನನ್ನೇ ಕರೆದು ಕೇಳ್ತೇನೆ, ಅಪ್ಪಯ್ಯ ಮಗನೇ ನಮಸ್ಕರಿಸಿಕೊಂಡಿದ್ದೇನೆ. ಸಂತೋಷವಾಯಿತು. ನುಡಿಯನವಧರಿಸು ಜೀಯ ನಿರ್ಜರರ ಗಡಣ ಸಹಿತೇನು ಕಾರ್ಯ, ಏನು ಕಾರ್ಯ? ನಿರ್ಜರರ ಗಡಣ ಸಹಿತೇನು ಕಾರ್ಯ, ನಡೆಸುತ್ತಲಿರುವೆ ನೀನು ಬೇಳೆನಲು ನುಡಿದ ನಾನಾಗೇಶನು. ಅಪ್ಪಯ್ಯ, ಮಗನೇ ಮಗನಾದ ವಾಲಿಯ ವಂದನೆಗಳನ್ನು ಮೊದಲು ಸ್ವೀಕರಿಸಬೇಕು. ಸಂತೋಷವಾಯಿತು ಮಗನೇ. ತಂದೆ, ನಿತ್ಯವೂ ಸ್ವರ್ಗಲೋಕದಲ್ಲಿ ಅಧಿಕಾರವನ್ನು ನಡೆಸುತ್ತಾ ಅಲ್ಲಿಯ ರಾಜ ವೈಭೋಗವನ್ನು ನೋಡುತ್ತಾ ಬೆಳೆದು ಬಂದವನು ನೀನು, ಇದ್ದವನು ನೀನು. ಹೌದು. ನಿನ್ನನ್ನು ಕಾಣಬೇಕು ಅಂತಿದ್ರೆ ವಾಲಿಯು ಸ್ವರ್ಗಕ್ಕೆ ಬರಬೇಕಾಗ್ತಿತ್ತು. ಹೌದು ಮಗನೇ. ದೇವೇಂದ್ರ ಒಮ್ಮ ಭೂಲೋಕಕ್ಕೆ ಇಳಿದು ಬರ್ತಾನೆ ಅಂತಾದ್ರೆ ಅಲ್ಲೊಂದು ವಿಶೇಷ ಉಂಟು ಅಂತಲೇ ಅರ್ಥ. ಹೌದು.
ಬಹಳ ಅಪರೂಪ ಅಂತಲೇ ಹೇಳ್ಬೋದು. ಹ. ಆದ್ರೆ ಹ. ಇಂದಿನ ದಿನ ಈ ಸಮುದ್ರ ತೀರದಲ್ಲಿ ನಿನ್ನನ್ನು ಕಂಡು ಬಹಳ ಆಶ್ಚರ್ಯಗೊಂಡವನು ನಾನು. ಓಹೋ, ನೀನೊಬ್ಬ ಮಾತ್ರವಲ್ಲ, ಹೌದು. ಸಕಲ ದೇವತೆಗಳನ್ನು ಸೇರಿಸಿದ್ದಿ. ಹ. ಆ ಕಡೆ ನೋಡಿದ್ರೆ ನಿಮ್ಮ ಬದ್ಧ ವೈರಿಗಳಾದ ರಾಕ್ಷಸರು ರಾಕ್ಷಸರನ್ನು ಜೊತೆಗೂಡಿಸಿಕೊಂಡು ಹ. ಸಮುದ್ರ ತೀರದಲ್ಲಿ ಅದೇನೋ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಹ. ಸ್ವಲ್ಪ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಹ. ಅಲ್ಲಿ ನೋಡಿದ್ರೆ ಒಂದು ಪರ್ವತ, ಹೌದು. ಪರ್ವತಕ್ಕೆ ವಾಸುಕಿಯನ್ನು ಸುತ್ತಿದ್ದೀರಿ. ಹ. ವಾಸುಕಿಯನ್ನು ಸುತ್ತಿ ಹ. ಯಾವುದೋ ಕಡೆಯುವಂತ ಕೆಲಸ. ಹ. ಅಪ್ಪ ಮಗನೇ, ಯಾಕೀ ಕಾರ್ಯ? ಹ. ಅಂತಹ ಮಹತ್ ಕಾರ್ಯದಿಂದ ಭೂಲೋಕವನ್ನು ಉದ್ಧರಿಸುವಂತಹ ಯೋಚನೆಯೇ ನಿನ್ನದು. ಹ. ಅಲ್ಲ, ಈ ರಾಕ್ಷಸರನ್ನೋ ಸೇರಿಸಿಕೊಂಡಿದ್ದಿಂದಾದ್ರೆ ಹ. ಮತ್ಯಾವುದೋ ಮಹತ್ ಕಾರ್ಯ, ಹ. ಮತ್ಯಾವುದೋ ಮಹತ್ ಚಿಂತನೆ ನಿನ್ನಲ್ಲಿ ಉಂಟು ಅಂತಾದ್ರೆ ಹ. ಅದೇನು ಅಂತ ನನಗೆ ಹೇಳಬೇಕಪ್ಪಯ್ಯ. ಕೇಳುವ ಕುತೂಹಲ ನಿನಗೆ ಮಗನೇ. ಕುತೂಹಲ ತಪ್ಪಲ್ವಲ್ಲ. ಹೌದು, ಒಂದರ್ಥದಲ್ಲಿ ಜ್ಞಾನದ ಸಂಕೇತವೂ ಹೌದು ಅಂತ ಅದನ್ನು ಹೇಳ್ಬೋದು. ವರ್ಧಿಸುವ ಸಂಕೇತ. ಹೌದು, ಅದರಲ್ಲೂ ಬುದ್ಧಿವಂತನಾದಂತಹ ವಾಲಿ. ಅಷ್ಟು ಮಾತ್ರವಲ್ಲ, ಇಡೀ ವಾನರ ಜನಾಂಗಕ್ಕೆ ನೀನು ಮಿಂಚು ಹುಳ ಅಂತ ಹೇಳ್ಬೋದು. ಅಲ್ಲಿಯ ಯಾಕಂದ್ರೆ ರಾಜನಾಗಿ. ಇಡೀ ಸಮೂಹಕ್ಕೆ ದೀಪವಿದ್ದಂತೆ ನೀನು. ಹಾಗಾಗಿ ನಿನ್ನಲ್ಲಿ ಮೂಡಿರುವಂತಹ ಈ ಕುತೂಹಲಗಳಿಗೆ ಏನು ಎನ್ನುವಂತ ಪ್ರಶ್ನೆ ಕಾರಣವಿದೆ ಮಗನೇ. ಅತ್ರಿಜನ ಶಾಪದಿಂದ ನಾಗಗ ಬತ್ತು ಒದಗಿ ಕುದುಕಂದ ಉತ್ತಮದ ಸೌಭಾಗ್ಯವು ಶರಧಿಯೊಳು ನಿಂತಿರುವುದಕ್ಕೆ ನಾವು ಮಗನೇ ಮಗನೇ ಮಗನೇ, ಅಪ್ಪಯ್ಯ, ಏನು ಮಹತ್ ಕಾರ್ಯ ನಡೆಸುತ್ತಾ ಇದ್ದೀರಿ ಎಂಬ ಕುತೂಹಲದ ಪ್ರಶ್ನೆ ನಿನ್ನದು. ಬಹಳಷ್ಟು ಸಂತೋಷವಾಗ್ತಾ ಇದೆ. ಏನಾದ್ರೂ ತಿಳಿಯುವಂತ ವಿಚಾರಗಳು ಯಾರಿಗೆ ತಿಳಿಯಬೇಕು? ನಿನ್ನಂತ ಬುದ್ಧಿಶಕ್ತಿ ಜ್ಞಾನಶಕ್ತಿಯನ್ನುಳ್ಳವನಿಗೆ. ಅದಕ್ಕಾಗಿಯೇ ನೀನು ಮಿಂಚು ಹುಳ ಅಂತ ಹೇಳಿದ್ದು ನಾನು. ದೀಪದಂತೆ ಪ್ರಕಾಶಿಸುತ್ತಾ ಇರುವವನು. ಈ ಹೊತ್ತಿನಲ್ಲಿ ನಾವು ಮಾಡುತ್ತಿರುವಂತಹ ಮಹತ್ ಕಾರ್ಯದ ಬಗ್ಗೆ ಹಿಂದೊಮ್ಮೆ ನಂದನವನ ವಿಹಾರಕ್ಕಾಗಿ ಹೊರಟು ನಿಂತಹ ಸಂದರ್ಭದಲ್ಲಿ ಆ ಅತ್ರಿಜನ ದುರ್ವಾಸ ಮುನಿಗಳು ನನ್ನ ಬಳಿಗೆ ಬಂದು ಶ್ರೀಹರಿಯ ವರಪ್ರಸಾದ ರೂಪವಾಗಿರುವಂತಹ ಕುಸುಮ ಮಾಲಿಕೆಯನ್ನು ನನ್ನ ಕೈಯಲ್ಲಿ ಇಡಿಸಿದರು. ಆ ಹೊತ್ತಿನಲ್ಲಿ ಏನು ಮಾಡಬೇಕೆಂಬಂತ ವಿಚಾರ ತಿಳಿಯದೆ ನಾನು ಏರಿರುವಂತಹ ಗಜದ ಕಂಠ ಪ್ರದೇಶಕ್ಕೆ ಅದನ್ನು ತೊಡಿಸಿಬಿಟ್ಟೆ ಮಗನೇ. ಆ ಹೊತ್ತಿನಲ್ಲಿ ಗಜವದನ್ನು ಕಾಲಿನ ಕೆಳಗೆ ಹಾಕಿ ತುಳಿದು ಪುಡಿ ಮಾಡಿಬಿಟ್ಟಿತ್ತು. ಕೋಪಕ್ಕೆ ಪ್ರತಿರೂಪ ಎಂದೆನಿಸಿಕೊಂಡಿರುವಂತಹ ದುರ್ವಾಸ ಮುನಿಗಳು ಶಾಪವನ್ನೇ ಕೊಟ್ಟು ಬಿಟ್ರು. ಸ್ವರ್ಗದ ಸುವಸ್ತುಗಳೆಲ್ಲವೂ ಶರದಿಯ ಪಾಲಾಗಲಿ, ದುರುಳರು ಸ್ವರ್ಗವನ್ನಾಳುವಂತಾಗಲಿ. ಯಾವತ್ತಾದರೂ ಮುನಿಗಳ ಶಾಪ ಫಲಿಸದೆ ಹೋಗುವುದಕ್ಕೆ ಸಾಧ್ಯ ಉಂಟೆ ಹೇಳು? ಆ ರೀತಿಯಾಗಿ ಇಂಥ ಒಂದು ದುರ್ಗತಿಯನ್ನು ನಾನಾಗಿಯೇ ಬರಿಸಿಕೊಂಡಿದ್ದೇನೆ ಮಗ. ಇಂಥ ಒಂದು ಪರಿಸ್ಥಿತಿಯನ್ನು ಶ್ರೀಹರಿಯಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಸುರಾಸುರರು ಸೇರಿಕೊಂಡು ಅಬ್ಧಿಮತನವನ್ನು ಮಾಡಿದರೆ ಒಳಗಡೆ ಸೇರಿರುವಂತಹ ಈ ಎಲ್ಲ ಸುವಸ್ತುಗಳ ಮೇಲಕ್ಕೆದ್ದು ಬರುವುದಕ್ಕೆ ಸಾಧ್ಯ ಉಂಟು ಹೇಳುವಂತ ವಿಚಾರವನ್ನು ಶ್ರೀಹರಿ ಹೇಳಿದ ಕಾರಣಕ್ಕಾಗಿಯೇ ಸುರಾಸುರರು ಸೇರಿಕೊಂಡು ಈ ಅಬ್ಧಿ ಮತನವನ್ನು ಮಾಡುತ್ತಾ ಇದ್ದೇವೆ ಮಗನೇ. ಮೊದಲಿಗೆ ಕಾಲಕೂಟ ವಿಷವೆಂಬುದು ಮೇಲೆ ಬಂದಂತಹ ಸಂದರ್ಭದಲ್ಲಿ ಶಂಕರನೇ ಅದನ್ನು ಕುಡಿದು ನಮಗೆ ಒಳ್ಳೆಯ ವಿಚಾರವನ್ನು ತಂದುಕೊಟ್ಟು ಒಂದು ರೀತಿಯ ಒಳ್ಳೆಯ ಕೆಲಸದಲ್ಲಿ ನಾವು ಮುಂದುವರಿತಾ ಇದ್ದೇವೆ. ಮೂರು ಮೂರ್ತಿಗಳ ವರಪ್ರಸಾದ ನಮಗಿರುವ ಕಾರಣವಾಗಿ ನಾವು ಕೈಗೊಂಡಂತ ಈ ಕಾರ್ಯ ಜಯವನ್ನು ಸಾಧಿಸ್ತೇವೆ ಎನ್ನುವಂತ ಉದ್ದೇಶದಿಂದ ಈ ಮಹತ್ ಕಾರ್ಯದಲ್ಲಿ ನಾವು ಹೊರಟಿದ್ದೇವೆ ಮಗನೇ. ಎಲ್ಲ ವಿಚಾರವನ್ನು ನಿನಗೆ ಸ್ಥೂಲವಾಗಿ ತಿಳಿಸಿಕೊಟ್ಟಿದ್ದೇನೆ. ಹಾಗಾಗಿ ಇನ್ನು ಮುಂದುವರಿಬಹುದಲ್ವ ನೀನು? ಅಪ್ಪಯ್ಯ ಮಗನೇ, ನೀನು ಕಳೆದುಕೊಂಡಂತಹ ಸಂಪತ್ತೆಲ್ಲ ಸಮುದ್ರ ಪಾಲಾಗಿದೆ. ಹೌದು. ಮತ್ತೆ ಪಡಿಬೇಕಿದ್ರೆ ಅಬ್ಧಿಮತನವಾಗಬೇಕು. ಹೌದು. ಹರಿಯಿಂದ ನಿರ್ದೇಶನಗೊಂಡದ್ದು ಹೌದು. ಆದ್ರೆ ಹ. ಅಬ್ಧಿಮತನ ಆಗಬೇಕಿದ್ರೆ ಇಷ್ಟೆಲ್ಲ ಜನರನ್ನು ಸೇರಿಸಿದ್ಯಲ್ಲ. ಹೌದು. ಏನಾಯ್ತು ಗೊತ್ತುಂಟೆ? ಏನಾಯ್ತು ಮಗನೇ? ಪರಿಹಾಸ್ಯವಪ್ಪ. ಪರಿಹಾಸವಿದು ಜಗಕ್ಕೆ ಎಂಬುದು ಅರಿತೆ ಕೊರತೆ ನಿಮ್ಮಯ ಸ್ಥಾನಕ್ಕೆ. ಅಪ್ಪಯ್ಯ, ಮಗನೇ, ಪ್ರಾರಂಭದಲ್ಲೇ ನೀವೊಂದು ಮಾತನ್ನು ಹೇಳಿದ್ದೀರಿ. ವಾನರ ಸಂಕುಲದಲ್ಲೇ ದೀಪದಂತೆ ಪ್ರಜ್ವಲಿಸುವ
ಪ್ರಜ್ವಲಿಸುವವನು. ಹೌದು. ಜ್ಞಾನಿಯಾಗಿದ್ದೀಯಾ, ಬಲಯುತೆಯಾಗಿದ್ದೀಯಾ, ವಾಲಿ ಎಂಬಂತಹ ಮಗ ನೀನಿದ್ದ ಕಾರಣದಿಂದ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಹೌದು. ಅಂತಹ ವಾಲಿ ಎಂಬಂತಹ ಬಲಯುತವಾದ ಮಗನೊಬ್ಬನಿರುತ್ತಾ ಸಮುದ್ರ ಮದನಕ್ಕೋಸ್ಕರ ಇಷ್ಟೆಲ್ಲ ಜನರನ್ನು ಒಟ್ಟು ಸೇರಿಸಿಕೊಂಡಿದ್ದೀರಲ್ಲ. ಹೌದು. ಇದು ಏನಾಯ್ತು? ಏನಾಯ್ತು? ಜಗಕ್ಕೆ ಪರಿಹಾಸ್ಯವೆಂಬಂತ ಆಯ್ತಲ್ವ ಯಪ್ಪ. ಯಾಕೆ? ಶ್ರೇಷ್ಠನಾದ ಪೌರುಷವುಳ್ಳವಂತ ಒಬ್ಬ ಮಗನಿದ್ರೆ ಅದಕ್ಕಿಂತ ದೊಡ್ಡ ಸಂಪತ್ತು ಅಪ್ಪನಿಗೆ ಯಾವುದು ಇಲ್ಲವಂತೆ. ನಿನ್ನಲ್ಲಿ ತಿಳಿಸದೆ ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಅಂತಹ ಕಾರ್ಯಕ್ಕೆ ಅಥವಾ ಸಮುದ್ರ ಮತನ ಮಾಡ್ಲಿಕ್ಕುಂಟು. ಮಗನೇ ವಾಲಿ, ಒಮ್ಮೆ ಬಾ. ಇದು ಶ್ರೀಹರಿಯ ಆಜ್ಞೆಯ ಪ್ರಕಾರವಾಗಿ ನಡೆಯುತ್ತಿರುವಂತಹ ಆಜ್ಞೆ ಮಾಡ್ಲಿ ಅಪ್ಪ. ಆದ್ರೆ ವಾಲಿಯನ್ನು ಸೇರಿಸಿಕೊಂಡು ಮಾಡಬಾರದು, ವಾಲಿಯನ್ನು ಕರೆದು ಮಾಡಬಾರದು ಅಂತ ಆತ ಹೇಳಿಲ್ವಲ್ಲ. ಹೌದೌದು. ಶ್ರೀಹರಿ ನೀವೆಲ್ಲರೂ ಸೇರಿಕೊಂಡು ಸಮುದ್ರ ಮತನ ಮಾಡಿ ಹೇಳಿದ್ದಾನೆ ಹೊರತು ಆ ಯೋಚನೆ ಹೇಳಿಲ್ವಲ್ಲ. ಇಂತಹ ಬಲಯುತ ಪೌರುಷಯುತ ಮಗನನ್ನು ಪಡೆದಿದ್ದೇನೆ. ಹೌದು. ಒಮ್ಮೆ ನನ್ನನ್ನು ಕರೆದು ಮಗನೇ ಈ ಕಾರ್ಯ ನಿನ್ನಿಂದ ಆಗಬೇಕು ಅಂತ ಹೇಳ್ತಿದ್ರೆ ನಾನು ಹಿಂದೆ ಸರಿತಿದ್ದೇನು. ಹೌದು, ತಪ್ಪು ಮಾಡಿದ್ದೌದು. ಈಗ ನನಗೆ ಯೋಚನೆ ಬರುವಂತದ್ದು. ಒಂದು ಗಳಿಗೆ ಹಿಂದೆ ನೋಡಿ, ಎಲ್ಲರಲ್ಲೂ ಹೇಳಿದ್ದೇನೆ. ನಾನೊಮ್ಮೆ ಬಂದು ಇಲ್ಲಿ ನಿಂತ ಕ್ಷಣಕ್ಕೆ ಎಲ್ಲರೂ ದೇವರಾಗ್ಲಿ ಅಸುರರಾಗ್ಲಿ ಎಲ್ಲರೂ ಒಂದು ಕ್ಷಣ ಬೆದರಿ ಹಿಂದೆ ಸರಿದು ನಿಂತಿದ್ದಾರೆ. ಹೌದು. ಆ ಸಮುದ್ರ ಮತನವನ್ನೇ ಕೈ ಬಿಟ್ಟಿದ್ದಾರೆ. ಹೌದು. ಹಾಗಾಗಿ ನೀವಿನ್ನು ಚಿಂತಿಸುವುದು ಬೇಡ. ನಾನಿದ್ದೇನೆ. ಇದೋ ಬಲದ ಕೈಯಿಂದ ವಾಸುಕಿಯ ಹೆಡೆಯನ್ನು ಹಿಡಿದಿದ್ದೇನೆ, ಎಡದ ಕೈಯಿಂದ ಬಾಲವನ್ನು ಹಿಡಿದಿದ್ದೇನೆ. ಪ್ರಾರಂಭಿಸ್ತೇನೆ. ಅಪ್ಪ, ಮಗನೇ, ಇದು ಮತನದಿಂದ ಎದ್ದು ಬಂದಂತಹ ಚೆಲುವೆ. ಹೌದು. ತಾರೆ ಅಂತ ಎಲ್ಲರೂ ಕರೀತಾ ಇದ್ದಾರೆ. ಹೌದು. ಆ ಚೆಲುವೆಯನ್ನು ಇದು ನಿಮಗೊಪ್ಪಿಸಿದ್ದೇನೆ. ಯಾಕೆ? ಶರದಿಯಿಂದ ಎದ್ದು ಬಂದದ್ದೆಲ್ಲ ಸ್ವರ್ಗ ಪಾಲಾಗುತ್ತದೆ. ಸ್ವರ್ಗದ ಅಧಿಪತಿ ನೀವು. ಆ ಕಾರಣದಿಂದ ಇದು ಅದನ್ನು ನಿಮಗೆತ್ತಿದ್ದೇನೆ, ಸ್ವೀಕರಿಸಬೇಕು. ಇವಳನ್ನು ನನಗೆ ಕೊಡ್ತಾ ಇದ್ದೀಯಾ? ನೋಡಿ ಕರವಿತ್ತು ತಂದಿಗೆ ಮಗೆ ನೀನೊಯ್ದೋ ಚೆಲುವೆಯ ಕೂಡಿಕೊಂಡಿರೋ ಸುರರೊಳು ನೀನು ಮುಳಿಯರು ಇದಗೆನಲೆಂದ ಮಗನೇ. ಅಪ್ಪ, ಸಮುದ್ರ ಮಥನದ ಸಂದರ್ಭದಲ್ಲಿ ಉದಿಸಿ ಬಂದಂತ ಈಕೆಯನ್ನು ನನ್ನ ಕೈಯ ಬಳಿಗೆ ಇರಿಸಿ ಇದೋ ಚೆಲುವೆಯಾದ ಹೆಣ್ಣೊಬ್ಬಳು ಅಂತ ಹೇಳುತ್ತಾ ಇದೆಯಲ್ಲ ಮಗನೇ. ಸಮುದ್ರ ಮಥನ ಮಾಡುವಂತ ಸಂದರ್ಭದಲ್ಲಿ ಉದಿಸಿ ಬಂದವಳನ್ನು ಕೈ ಹಿಡಿದು ತಂದಿದ್ದೀಯಾ? ಆಕೆಯ ಕೈ ಹಿಡಿದು ತಂದ ಕಾರಣವಾಗಿ ಆಕೆ ನಿನಗೇ ಸೇರಿದವಳು. ಇನ್ನೊಂದು ವಿಚಾರವೂ ಇದೆ. ಯಾವುದಾದರೂ ಸ್ವರ್ಗದ ವಸ್ತುಗಳು ಸ್ವರ್ಗಕ್ಕೆ ಸಂಬಂಧಪಟ್ಟದ್ದು, ಇನ್ನು ಅವರಾಗೆ ಪಡೆದಂತ ಎಲ್ಲ ವಸ್ತುಗಳು ಅವರಿಗೆ ಸೇರಿದ್ದು. ಇದು ನಮ್ಮೊಳಗಡೆ ಆಗಿರುವಂತ ಒಪ್ಪಂದ. ಇದು ನಿನ್ನೊಬ್ಬನ ಪ್ರಯತ್ನದಿಂದ ಸಿಕ್ಕಿರುವಂತದ್ದು. ಅದರಲ್ಲೂ ಬಹಳಷ್ಟು ಚೆಲುವೆ. ಇವಳನ್ನು ನೀನು ಕೈ ಹಿಡಿದು ಮದುವೆಯಾಗಿ ನಿಮ್ಮ ಸಂಸಾರವನ್ನು ನಡೆಸು ಮಗನೇ. ಅಪ್ಪಯ್ಯ, ಮಗನೇ, ಪ್ರಪಂಚದಲ್ಲೊಂದು ಮಾತುಂಟು. ಏನದು? ಯಾರಿಗೆ ಯಾವ ಸಂದರ್ಭದಲ್ಲಿ ಯಾವುದು ದೊರಕಿ ಬರುತ್ತದೋ ಅದು ಖಂಡಿತವಾಗಿಯೂ ಆತನಿಗೆ ಒದಗುತ್ತದೆ. ಅದರಲ್ಲೂ ಹೆಣ್ಣು ಹೊನ್ನು ಮಣ್ಣು ಎಂಬುದು ವಿಧಿ ಲಿಖಿತವಾಗಿರುತ್ತದೆ. ಆ ಮಾತು ಇಂದು ನಿಜವಾಗಿದೆ. ಹಾಗಾಗಿ ನಿಮ್ಮಿಂದ ಕೊಡಲ್ಪಟ್ಟ ಹೀಗೆ ನಿಮ್ಮ ವರಪ್ರಸಾದವೇ, ನಿಮ್ಮ ಆಶೀರ್ವಾದವೇ ಎಂಬುದಾಗಿ ಯೋಚಿಸಿ ನನ್ನಲ್ಲಿ ಇರಿಸಿಕೊಂಡಿದ್ದೇನೆ. ಆದ್ರೆ ಆಕೆಯನ್ನು ಇಲ್ಲೇ ಇರಿಸಿಕೊಂಡು ನಾನು ಮುಂದಿನ ಕಾರ್ಯಕ್ಕೆ ಸನ್ನದ್ಧನಾಗುವುದು ಸರಿಯಲ್ಲವಲ್ಲ. ಹಾಗಾಗಿ ದೀರ್ಘ ಸ್ವರದಲ್ಲಿ ತಮ್ಮನಾದ ಸುಗ್ರೀವನನ್ನು ಬರಮಾಡಿಸಿಕೊಂಡು ಆತನೊಡನೆ ಆಕೆಯನ್ನು ಕಳಿಸಿಕೊಟ್ಟಿದ್ದೇನೆ. ಇನ್ನೂ ನಿನಗೆ ಕೆಲಸ ಉಂಟೆ ಇಲ್ಲಿ? ಇನ್ನು ಇದನ್ನು ಮುಂದುವರಿಸಬೇಕು ಅಂತ ನೋಡಿದ್ರೆ ಅಲ್ಲೆಲ್ಲೋ ಕಾಣ್ತಾ ಇದ್ದಾನಲ್ಲ. ಹೌದು. ಅವನ್ಯಾರು ಅಂತ ಬೇಕಾದ್ದು. ಇವನನ್ನು ಕೇಳ್ತಾ ಇದ್ದೀಯಾ? ಒಂದರ್ಥದಲ್ಲಿ ಕುಹಕ ನಗೆಯನ್ನು ಬೀರುತ್ತ, ಓಹೋ, ಕುಟಿಲತೆಯನ್ನು ತೋರುತ್ತ ನನಗೆ ಇದು ಯಾವುದರಲ್ಲೂ ಸಂಬಂಧವೇ ಇಲ್ಲ ಎಂಬ ಭಾವದಲ್ಲಿದ್ರೂ ಯಾವುದೋ ಒಂದು ಕುಟಿಲತೆ ನನ್ನನ್ನು ಚುಚ್ಚುವಂತಹ ನಗುವನ್ನು ಕಂಡಾಗ ಆತನ್ಯಾರು, ಆತನ ಬಗ್ಗೆ ತಿಳಿದುಕೊಳ್ಳಬೇಕು ಎಂಬಂತಹ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಅಂತೂ ವಾಲಿಗೆ ಕುತೂಹಲವೇ ಜಾಸ್ತಿ ಇದೆ ಅಂತ ಕಾಣಿಸ್ತಾ ಇದೆ. ಆದ್ರೂ ನೀನು ಕೇಳ್ತಾ ಇರೋದು ಈ ಚಿನುಮಯನ ಬಗ್ಗೆಯೇ. ಬಣ್ಣಿಸುವುದೇ ನೀರವ, ಬಣ್ಣಿಸುವುದೇ ಅವ ನೀರವ, ಸಂಪೂರ್ಣವರಿಯರು ವಿಭವಾದ್ಯರು
ಸಂಪೂರ್ಣವರಿಯರು ವಿಧಿ ಭವಾದ್ಯರು ಸಂಪೂರ್ಣವರಿಯರು ವಿಧಿ ಭವಾದ್ಯರು ಸಣ್ಣ ಕಾಯದಿ ತೋರ್ದರೆಯು ಈ ಸಣ್ಣ ಕಾಯದಿ ತೋರುವ ಇವನು ಸಣ್ಣ ಕಾಯದಿ ತೋರ್ದರೆಯು ಚೈತನ್ಯ ರೂಪ ಚೈತನ್ಯ ರೂಪ ಇವನು ಸಣ್ಣ ಕಾಯದಿ ತೋರ್ದರೆಯು ಚೈತನ್ಯ ರೂಪ ವರ್ಣಿಸುವುದೇ ನವನಿರವ ಯಾವ ರೀತಿ ಸಂಪೂರ್ಣವರಿಯರು ವಿಧಿ ಭವಾದ್ಯರು ಸಣ್ಣ ಕಾಯದಿ ಕಾಯದಿ ತೋದರಿಯು ಚೈತನ್ಯ ರೂಪ ಚೈತನ್ಯ ರೂಪ ಮಗನೇ ಅಪ್ಪಯ್ಯ, ಸಣ್ಣ ಕಾಯದಿ ತೋರುವಂತಹ ಈ ಚಿನುಮಯನನ್ನು ಯಾವ ರೀತಿಯಲ್ಲಿ ನಾನು ವರ್ಣಿಸಲಿ? ಓಹೋ, ಇವನೇ ನೀಲ ನೀರಜ ಗಾತ್ರನಾದಂತಹ ನೀಲಮೇಘ ಶ್ಯಾಮ, ಆಹಾ. ದಾನವ ಕುಲ ಕುಟಾರನೆನಿಸಿದವ, ವೀರರಲ್ಲೇ ವೀರನೆನಿಸಿಕೊಂಡವ. ಅಷ್ಟು ಮಾತ್ರವಲ್ಲ, ಲೋಕದಲ್ಲಿ ಯಾರ ಭಯವೂ ಇಲ್ಲದೆ ನಾನೇ ಎಂದು ಮೆರೆಯುತ್ತಿರುವಂತ ಶ್ರೀಹರಿ ಅರ್ಥಾತ್ ವೈಕುಂಠವಾಸಿ. ನೋಡುವಾಗ ನಿನಗೆ ಸಣ್ಣವನಾಗೆ ಕಾಣಬಹುದು, ಇವನ ಚೈತನ್ಯ ರೂಪವನ್ನು ತಿಳಿಯುವುದಕ್ಕೆ ಎಲ್ಲರಿಂದಲೂ ಸಾಧ್ಯವಿಲ್ಲ ಮಗನೇ. ಇನ್ನೊಂದು, ಬಲಾನ್ವಿತನಾದಂತಹ ನಿನ್ನನ್ನು ಕಾಣುವಾಗ ಒಂದು ಮಟ್ಟಿನ ಹೆದರಿಕೆ ನನಗೆ ಕಾಣಿಸ್ತಾ ಇದೆ. ಏನು? ಯಾಕಂದ್ರೆ ಶಕ್ತಿಯುಳ್ಳವರನ್ನು ಯಾವ ರೀತಿಯಲ್ಲಿ ಕೆಳಗಿಳಿಸಬೇಕು ಎನ್ನುವಂತ ವಿಚಾರವನ್ನು ತಿಳಿದವನು ಅವನು. ಹಾಗಾಗಿ ನಿನ್ನಲ್ಲಿ ಹೇಳುತ್ತಾ ಇದ್ದೇನೆ, ಸದ್ಯದ ಪರಿಸ್ಥಿತಿಗೆ ಎಷ್ಟು ತಿಳಿದುಕೊಳ್ಳಬೇಕು ಅದೆಲ್ಲ ವಿಚಾರವನ್ನು ನಿನಗೆ ತಿಳಿಸಿಕೊಟ್ಟಿದ್ದೇನೆ. ಇವನ ತಳ್ಳಿ ನಿನಗೆ ಬೇಡ. ಯಾಕಂದ್ರೆ ಸ್ತ್ರೀಯೊಬ್ಬಳನ್ನು ಮದುವೆಯಾಗಿದ್ದಿ, ಸಂಸಾರ ಸಮೇತನಾಗಿ ಬದುಕಬೇಕಾದಂತ ನೀನು ಇವನ ವಿಚಾರವನ್ನು ತಿಳಿಯುವುದಕ್ಕೆ ಹೊರಟರೆ ಮುಂದೆ ಏನಾದರೂ ಒದಗಬಹುದೆಂಬಂತ ನಿಟ್ಟಿನಲ್ಲಿ ಮುಂದುವರಿ ಮಗನೇ ನೀನು. ಅಪ್ಪಯ್ಯ, ಮಗನೇ ತನು ಪುಳಕವಾತೆಂದಳು ಜನಕ ನಿಲ್ದುದು ಒಳ್ಳಿತಾದುದು ಆ ಆ ಜನಗನೆಂದುದು ಒಳ್ಳಿತಾಯಿತು ಜನಗ ಎಂದುದು ಒಳ್ಳಿತಾಯಿತು ಎಣಿಗೆ ಗೊಳ್ಳಿಗುದೇಕೆ ಬರಿಗಿಪೆ ಕ್ಷಣದೊಳೆನು ತಾಯ್ ಎಣಿಗೆ ಗುಂಡಿಗುದೇಕೆ ಬರಿಗಿಪೆ ಕ್ಷಣದೊಳೆನು ತದು ಪುಳಕವಾತೆಂದ ತನ್ನೊಳು ಜನಗನೆಂದುದು ಒಳ್ಳಿತಾದುದು ಜನಗನೆಂದುದು ಒಳ್ಳಿತಾದುದು ಜನಕ
ನಿನ್ನ ಮಾತುಗಳನ್ನು ಕೇಳಿ ತನುಪೂರಕಗೊಂಡಿದೆ. ಹೌದೇ? ಹಾಗಾಗಿ ಸಂತೋಷದಿಂದ ಉಪ್ಪಿ ಹೋಗಿದ್ದೇನೆ. ಯಾಕೆ? ಯಾಕೆ? ಇತ್ತು ನನಗೆ ಹ ಹರಿ ಅಂದ್ರೆ ಯಾರು ಎಂಬುದನ್ನು ಕಾಣಬೇಕು. ಹ ಇಂದು ಅವನನ್ನು ಕಂಡಿದ್ದೇನೆ. ಹೇಳಿದ್ಯಲ್ಲ, ಬಲಾನ್ವಿತನನ್ನು ಕಂಡರೆ ಆತನ ಬಲವನ್ನು ಕುಗ್ಗಿಸುವಂತ ಶಕ್ತಿ ಆತನಲ್ಲುಂಟು. ಹೌದು. ಹಾಗಾಗಿಯೇ ಆತ ಗುಹಕನಗೆಯನ್ನು ಬೀರುತ್ತಾ ಇದ್ದಾನೆ. ಸುಮ್ಮನೆ ಕುಳಿತಿದ್ದಾನೆ ಎಂದು ಇವನ ವಿರಾಟ ರೂಪವನ್ನು ತಿಳಿಯುವುದಕ್ಕೆ ಅವನ ತಳ್ಳಿ ಅಸಾಧ್ಯ. ನಿನಗೆ ಬೇಡ ಅಂತ ಹೇಳಿ. ಹೌದು. ಆದ್ರೆ ನಾನೇನು ಹೇಳ್ತಾ ಇದ್ದೇನೆ, ಏನು ಮಗ? ಅವನಿಂದ ನನಗೆ ಕಂಡು ಬಂದದ್ದು ಒಳ್ಳಿತಾಯಿತು. ಹೌದೇ? ನಿನ್ನ ಮಾತುಗಳನ್ನು ಅರ್ಥೈಸಿಕೊಂಡಿದ್ದೇನೆ. ಹ. ಮಗನೇ, ಈತ ಬೆಂಕಿ ಅಂತವ. ಹೌದು. ನೀನು ನೀರಿನ ಹಾಗೆ ಇದ್ದಿ. ಮುಟ್ಟುವುದಕ್ಕೆ ಹಾಗಾಗಿ ಹೋಗ್ಬೇಡ. ಬೆಂಕಿಯ ಸಹವಾಸ ಬೇಡ. ಹ. ಅಪ್ಪ, ಹ. ಬೆಂಕಿಯಿಂದ ನೀರು ಕಾಯ್ತದೆ ಹೌದು ಅಂತಾದ್ರೂ ಹ. ಅದು ಬಿಸಿಯಾಗುತ್ತದೆ ಒಂದರ್ಥದಲ್ಲಿ ಹೌದು ಅಂತಾದ್ರೂ ಓಹೋ. ಬೆಂಕಿಯನ್ನು ತಂಪು ಮಾಡಬೇಕು. ಅಲ್ಲ, ಬೆಂಕಿಯನ್ನು ಆರಿಸಬೇಕಿದ್ರೆ ಬೇಕಾಗುವುದು ಯಾವುದು? ಹ. ಈ ನೀರೇ ಅಲ್ವೇ? ಹೌದು. ಹಾಗಾಗಿ ನೀರಿನಂತವ ನಾನಾದ್ರೂ ಹ. ಸಾಹಸವಂತ ಎಂಬಂತಹ ಧೈರ್ಯ ನನಗುಂಟು. ಹಾಗಾಗಿ ಹೇಳ್ತಾ ಇದ್ದೇನೆ, ಇವನ ಬೆಂಕಿಯನ್ನು ನಂದಿಸುವುದಕ್ಕೆ ಹೊರಟವ ನೀನು. ಆತನಲ್ಲಿರುವ ಬೆಂಕಿ ಅಲ್ಲ, ಆತನಲ್ಲಿರುವಂತಹ ಬಲಾತ್ಮಿತರನ್ನು ನಾನು ತಗ್ಗಿಸಬಲ್ಲೆ, ಆತನನ್ನು ಕಡೆಗಣಿಸಬಲ್ಲೆ ಎಂಬಂತಹ ಆತನೊಳಗಿರುವಂತಹ ಬೆಂಕಿಯನ್ನು ನಾನು ನೀರು ಸುರಿದು ತಂಪು ಮಾಡುತ್ತೇನೆ. ಆ ಧೈರ್ಯ ನನಗುಂಟು. ಹಾಗಾಗಿ ಕ್ಷಣ ಮಾತ್ರದಲ್ಲಿ ಆತನನ್ನು ನಾನು ಪರೀಕ್ಷಿಸಿ ಮಗನೇ, ಬಹಳಷ್ಟು ಎಚ್ಚರಿಕೆಯ ಮಾತುಗಳನ್ನು ಕೊಟ್ಟಿದ್ದೇನೆ. ಇನ್ನು ನೀನು ಮಾಡುವಂತಹ ತಪ್ಪುಗಳಿಗೆ ನೀನೇ ಹೊಣೆಯಾಗುತ್ತಿ. ಎಚ್ಚರ. ಬದುಕಲ್ಲಿ ಸೋಲನ್ನು ನಾನು ನಂಬಿ ಮುಂದುವರಿಯುವುದವನ್ನಲ್ಲ. ಯಾಕೆ ಸೋಲುತ್ತೇನೆ ಅಂತ ಇದ್ರೆ ಬದುಕಿನಲ್ಲಿ ಸಾಧಿಸ್ಲಿಕ್ಕೆ ಆಗುವುದಿಲ್ಲ. ವಾಲಿ ಏನು ಇನ್ನು ಈ ದಿನ ತೋರಿಸ್ಬೇಕು ಅಂತಲೇ ಬಂದವನು. ಹಾಗಾಗಿ ಮುಂದುವರಿಯುತ್ತೇನೆ. ನುಡಿದವಳು ನಿನಗಿರಲು ಪುರಬರು ಎನ್ನಡೆ. ಎಲ್ಲವೋ ಹರಿ, ಏನಯ್ಯ? ಬಹಳ ಸಂತೋಷಗೊಂಡೇ ನಿನ್ನೆದುರು ಬಂದು ನಿಂತವನು ನಾನು. ಹೌದೇ? ಇದು ಭುಜ ಉಬ್ಬಿಸಿ ಆ ಎದೆ ಉಬ್ಬಿಸಿ ಬಂದು ನಿನ್ನೆದುರು ನಿಂತಿದ್ದೇನೆ. ಆ ಅಯ್ಯ, ಆ ನಿನ್ನ ಬಗ್ಗೆ ಬಹಳಷ್ಟು ಕೇಳಿಬಲ್ಲವನು ನಾನು. ಓಹೋ. ನೋಡಿದ್ದಿಲ್ಲ, ಆ. ಆದ್ರೆ ಕೇಳಿದ್ದೇನೆ. ನೀನು ಭಕ್ತರನ್ನು ಪಾಲಿಸುವವನಂತೆ, ಆ ಭಕ್ತರಿಗಾಗಿ ಅನೇಕ ಕಾರ್ಯಗಳನ್ನು ಮಾಡಿದ್ದೀಯಂತೆ. ಆ ಯಾರು ನಿನ್ನ ವಿರೋಧಿಗಳಾಗಿ ನಿಲ್ಲುತ್ತಾರೋ ಅವರನ್ನೆಲ್ಲ ಸಂಹರಿಸಿದ್ದಿ. ಕೇಳಿ ದಾನವ ತಿಳಿದಿದ್ದಿ. ಕುಲ ಕುಟಾರಕನೆಂಬಂತಹ ಕೀರ್ತಿಯನ್ನು ಪಡೆದು ಮರೆಯುತ್ತಾ ಇದ್ದೀಯಂತೆ. ಇಂಥ ಅಂತೆ ಕಂತೆಗಳ ನಡುವೆ ಕಳೆದು ಹೋದ ನಿನ್ನನ್ನೊಮ್ಮೆ ನೋಡಬೇಕು, ನಿನ್ನ ಶಕ್ತಿಯನ್ನು ಪರೀಕ್ಷಿಸಬೇಕು ಎಂಬಂತಹ ಆಸೆಯಲ್ಲಿದ್ದವನು ಈ ವಾಲಿ. ಹಾಗಾಗಿ ಇಂದಿನ ದಿನವೇ ಸುದಿನ, ಈ ಕ್ಷಣವೇ ಸುವರ್ಣ ಕ್ಷಣ ಎಂಬಂತಹ ನಿಟ್ಟಿನಲ್ಲೇ ಇದೋ ನಿನ್ನ ಮುಂದೆ ಬಂದು ನಿಂತಿದ್ದೇನೆ. ನಿನ್ನೊಡನೆ ಯುದ್ಧ ನೀಡಬೇಕು, ನಿನ್ನೊಡನೆ ಯುದ್ಧ ಮಾಡಬೇಕು, ಸೆಣಸಾಡಬೇಕು. ಭುಜಬಲದಲ್ಲಿ ಯಾರು ಮುಂದೆ, ಭುಜಬಲದಲ್ಲಿ ಯಾರು ಮುಂದೆ ನಿಲ್ತಾರೆ ಎಂಬುದನ್ನು ನೋಡಬೇಕು ಎಂಬ ಆಸೆಯಲ್ಲೇ ಬಂದು ನಿಂತಿದ್ದೇನೆ. ಏನು ಏನು ಪರಾಕ್ರಮ ಇದ್ರೆ ಕೊಡ್ತೀಯ ಇದ್ದ ಕೊಡ್ತೀಯ. ಅಯ್ಯ ವೀರ, ಧೀರ, ಶೂರ, ನೀನು ಯಾರು? ವಾಲಿನಂದನ. ನಾನು ಯಾರು? ಸಾಮಾನ್ಯನು ನಾನಿಹೆನು, ಸುತ್ರಾಮ ಜನತಿ ಬಲ ನೀನು, ಸುತ್ರಾಮ ಜನತಿ ಬಲ ನೀನು. ಭೀಮ ವಿಕ್ರಮಿ ನಿನಗಿದಿರೋ, ಯಾರಿದ್ದಾರೆ? ಭೀಮ ವಿಕ್ರಮಿ ನಿನಗಿದಿರು, ಸಂಗ್ರಾಮ ಕೈವರಾರಿಗರೋ. ಸಾಮಾನ್ಯನು ನಾನಿಗೇನೋ, ಸುತ್ರಾಮಜ ಅತಿ ಬಲ ನೀನು, ನೀನು. ಅಯ್ಯ ವಾಲಿ, ಹರಿ, ನಾನೊಬ್ಬ ಅಸಮ ವಿಕ್ರಮಿ ಎಂದು ಲೋಕದವರೆಲ್ಲ ಹೇಳಲಯ್ಯ. ಅದನ್ನು ನೀನು ಹೇಳಬೇಕೆ? ಹೇಳು, ನೀನು ಯಾರು? ಮೂರು ಲೋಕದ ಒಡೆಯನಾದಂತಹ ಸುರೇಂದ್ರನ ತನಯ ವಾರಿಧಿಯನ್ನು ಓರ್ವನೇ ಮತಿಸಿದವ. ನೋಡಿದ್ದಿ ನೀನು? ನೀನೆಲ್ಲಿ, ನಾನೆಲ್ಲಿ? ಅಯ್ಯ, ಅಸಮ ವಿಕ್ರಮಿ ಎಂದರೆ ನೀನೆ. ನಿನಗೆ ಇದಿರಾದವನು ಇನ್ನೊಬ್ಬನಿಲ್ಲ.
ನಿನ್ನಂತಹ ಭೀಮ ಪರಾಕ್ರಮಿಯೊಡನೆ ಹೋರಾಡುವುದಕ್ಕೆ ನಾನು ಯಾರು ಹೇಳು? ಹೋಗಿ ಹೋಗಿ ನಿನ್ನಂತಹ ಅಸಮವಿಕ್ರಮಿಯನ್ನು ಎದುರು ಹಾಕಿಕೊಳ್ಳುವ ಹುಂಬತನ ನನಗೆ ಯಾಕೆ ಹೇಳು? ನಿನ್ನೊಡನೆ ಹೋರಾಡುವ ವೀರ ಇನ್ನೊಬ್ಬನಿಲ್ಲ. ಪರಾಕ್ರಮಿ ಎಂದರೆ ನೀನೆ. ಮಾತ್ರವಲ್ಲ, ನಿನಗೆ ಯುದ್ಧಕ್ಕೆ ನಾನು ಜನ ಅಲ್ಲ. ಹಾಗಾಗಿ ಸುಮ್ಮನೆ ನನ್ನನ್ನು ಯಾಕಯ್ಯ ಯುದ್ಧಕ್ಕೆ ಆಹ್ವಾನ ಕೊಡ್ತಾ ಇದ್ದಿ? ಯುದ್ಧ ಮಾಡುವುದಕ್ಕೂ ಕೆಲವು ಕಾರಣಗಳಿರ್ತದೆ. ಸುಮ್ಮನೆ ನೀನು ಹೆಚ್ಚೋ ನಾನು ಹೆಚ್ಚೋ ನಿನಗೊಂದು ಚಪಲ. ಹಾಗಾಗಿ ನನ್ನನ್ನು ಯುದ್ಧಕ್ಕೆ ಆಹ್ವಾನ ಮಾಡ್ತಾ ಇದ್ದೀಯಲ್ಲ. ನೀನೇ ಶ್ರೇಷ್ಠ, ನೀನೇ ಬಲಾನ್ವಿತ, ಸುತ್ರಾಮಜ ಬಲ ನೀನು. ಹಾಗಾಗಿ ನಿನಗೆ ಯುದ್ಧಕ್ಕೆ ನಾನು ಜನ ಅಲ್ಲ. ಹೋಗಯ್ಯ, ಸುಮ್ಮನೆ ಹೋಗು. ಇಷ್ಟು ಹೆದರಿಕೆ ಉಂಟಲ್ಲ ನಿನಗೆ? ಅಯ್ಯ ಹರಿ, ಏನು ಯುದ್ಧವನ್ನು ಕೊಡು ಅಂತ ಹೇಳಿದ್ರೆ ಸುತ್ರಾಮ ಬಲ ನೀನು. ಹೌದು. ನಿನ್ನೊಡನೆ ಯುದ್ಧ ಮಾಡುವುದಕ್ಕೆ ಜನ ನಾನಲ್ಲ, ಅಲ್ಲ. ನೀನೇ ಶ್ರೇಷ್ಠ ಅಂತ ಒಪ್ಪಿಕೊಳ್ತಾ ಇದ್ದಿ, ಸರಿತಾ ಇದ್ದಿ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಏನು ಈ ವಾಲಿಯನ್ನು ಕಂಡು ಹರಿ ಹೆದರಿದ್ದಾನೆ. ಇನಿತಿರೆ ಭೀತಿಯು ನಿನಗೆ. ಯುದ್ಧ ಬೇಡ ಅಂತಿದ್ರೆ ನೀನೊಂದು ಕೆಲಸ ಮಾಡ್ಬೇಕು. ಏನು? ನೀನು ಶ್ರೇಷ್ಠ ಅಂತ ಕೇವಲ ಒಬ್ಬನೇ ಒಪ್ಪಿಕೊಂಡ್ರೆ ಆಗುವುದಿಲ್ಲ. ಇಲ್ಲಿ ಸೇರಿರುವಂತಹ ಎಲ್ಲರಿಗೂ ವಾಲಿ ಶ್ರೇಷ್ಠ ಎಂಬುದು ಅರ್ಥ ಆಗಬೇಕು. ಹಾಗಾಗಿ ನನ್ನ ಅಡಿಗಳಿಗೆ ಮಣಿದು ಓಹೋ ನನಗೆ ಶರಣಾಗಿ ವಾಲಿ ಶ್ರೇಷ್ಠ ಎಂಬುದನ್ನು ನೀನು ಸಾರಿ ಹೇಳಬೇಕು. ಏನು ವಾಲಿ, ಈಗ ನಿನ್ನ ಪಾದಗಳಿಗೆ ನಾನು ಎರಗಬೇಕು. ಹೌದು, ಆಗಬಹುದಿತ್ತಯ್ಯ. ಆದ್ರೆ ಅಲ್ಲಿ ಒಂದು ತೊಡಕುಂಟು. ಅಲ್ಲೂ ತೊಡಕು? ಹೌದು. ಏನು? ಎಷ್ಟಾದ್ರೂ ನಾನು ಯಾರು ಹೇಳು? ಯಾರು? ನಾನು ದೇವನಲ್ವೇ? ದೇವನೆಂದು ಸುರುವರಿಲ್ಲ, ನಾನಾ ವಿಧವರ ಕರುಣಿಪೆನಾಗ. ದೇವನೆಂದು ಸುರುವರಿಲ್ಲ, ನಾನಾ ವಿಧವರ ಕರುಣಿಪೆನಾಗ. ಕೋವಿದ ನೀ ಕೈ ಮುಗಿದು, ಕೋವಿದ ನೀ ಕೈ ಮುಗಿದು ಕೇಳಿಯುವೆ ಬಯಕೆಯನು ನಿದು. ದೇವನೆಂದು ಸುರುವರನ, ನಾನಾ ವಿಧವರ ಕರುಣಿಪೆನಾಗ. ಅಯ್ಯ ವಾಲಿ, ಏನು? ನಾನು ಶಕ್ತಿಹೀನನೇ ಆದರೂ ಬಲಹೀನನೇ ಆದರೂ ಪ್ರಪಂಚದವರೆಲ್ಲ ನನ್ನನ್ನು ದೇವರು ಅಂತ ಪೂಜಿಸ್ತಾರೆ. ಭಕ್ತರಿಗೆ ಬೇಕಾದಂತಹ ವರಗಳನ್ನು ಕೊಡುವವನು, ಭಕ್ತರ ಅಭೀಷ್ಟವನ್ನು ಈಡೇರಿಸುವವನು ನಾನು. ಹಾಗಾಗಿ ನಾನೀಗ ನಿನ್ನಲ್ಲಿ ಹೇಳ್ತೇನೆ, ಏನು? ನೀನು ನನಗೆ ಕೈ ಮುಗಿದು ಬೇಕಾದ್ದನ್ನು ಕೇಳಿಕೊಂಡಿಂತಾದ್ರೆ ಅದನ್ನು ನಾನು ನಿನಗೆ ಕೊಡ್ತೇನೆ. ಹೇಗೆ ಆಗಬಹುದಾ? ನೀನು ನನಗೆ ಬೇಕಾದ ವರವನ್ನು ಕೊಡುವಂತವನು. ಹೌದು. ಅಯ್ಯ, ಮಾತಿನಲ್ಲಿ ನೀನು ಜಾಣ, ಕಪಟ ನಾಟಕ ಸೂತ್ರಧಾರಿ ಎಂಬುದಾಗಿ ಲೋಕ ನಿನ್ನನ್ನು ಯಾಕೆ ಕರೆಯುತ್ತದೆ ಈಗ ಅರ್ಥ ಆಯ್ತು. ಮಾತಿನಲ್ಲಿ ಎದುರಾಳಿಯನ್ನು ಕಟ್ಟಿ ಹಾಕಿ ನೀನೇ ದೊಡ್ಡವನೆಂಬುದನ್ನು ಲೋಕಕ್ಕೆ ತೋರಿಸಬೇಕು. ಆದ್ರೆ ನಿನ್ನ ಜಾಣ್ಮೆ ನನ್ನಲ್ಲಿ ನಡೆಯುವುದಿಲ್ಲ. ಯಾಕೆ? ನಾನು ವೀರ ಎಂಬುದನ್ನು ನೀನು ಒಪ್ಪಿಕೊಂಡಿದ್ದಿ. ಸೋತವರಿಗೆ ಗೆದ್ದವರು ಏನಾದರೂ ಕೊಡುವುದು ರೂಢಿ. ಓಹೋ, ಲೋಕದಲ್ಲಿ ರೂಢಿ ಉಂಟುಂಟಾದಾಗ ಹೌದಲ್ಲ. ಹಾಗಾಗಿ ನೀನು ನನ್ನ ಅಡಿಗಳಿಗೆ ಮಣಿದು ನಿನಗೆ ಬೇಕಾದ್ದನ್ನು ಕೇಳಿದಿ ಅಂತಾದ್ರೆ ವರ ರೂಪದಲ್ಲೋ ವಚನ ರೂಪದಲ್ಲೋ
ಯಾವುದು ಬೇಕೋ ಅದನ್ನು ನಿನಗೆ ನಾನೇ ಇದ್ದೇನೆ. ಕೊಡ್ತಿ ಹಾಗಾದ್ರೆ? ಖಂಡಿತವಾಗಿ ಕೊಡ್ತೇನೆ. ಈಗ ಕೊಡ್ತೇನೆ ಅಂತ ಹೇಳಿ ಮತ್ತೆ ಕೊಡುವುದಿಲ್ಲ ಅಂತ ಹೇಳಬಾರ್ದು. ಅಯ್ಯ, ಮಾತಿಗೆ ತಪ್ಪಿ ನಡೆಯುವವನು ನಾನಲ್ಲ. ನಿನ್ನಂತಹ ಜಾಣ್ಮೆ ಅಥವಾ ಕಪಟ ನಮ್ಮಲ್ಲಿಲ್ಲ. ಹಾಗಾಗಿ ತಪ್ಪಿ ನಡೆಯುವುದಿಲ್ಲ. ಆದ್ರೂ ನಿನಗೆ ನಂಬಿಕೆ ಬರಬೇಕು ಅಂತಿದ್ರೆ ನಾನೇನು ಮಾಡಬೇಕು ಅಂತ ಹೇಳು. ನೀನು ಕೈ ತಟ್ಟಿ ನನಗೆ ಭಾಷೆಯನ್ನು ಕೊಡಬೇಕು, ಕೇಳಿದ್ದನ್ನು ಕೊಡ್ತೇನೆ ಅಂತ. ಅಯ್ಯ, ಇದೋ ಕರವನ್ನು ತಟ್ಟಿದ್ದೇನೆ, ಕೇಳಿದ್ದನ್ನು ಕೊಡ್ತೇನೆ, ಕೇಳಿದ್ದನ್ನು ಕೊಡ್ತೇನೆ. ವಾಲಿ, ಸಿಕ್ಕಿಬಿದ್ದೆ ನೀನು, ಸಿಕ್ಕಿಬಿದ್ದೆ. ಶಕ್ತಿಯುತ ಧೈರ್ಯ ಸಾಹಸ ನಿಪುಣ ಸಕಲವಾಗಮದೊಳ್ ಆದರೆ ಫಲವಿಹುದು. ಸ್ವಭಾವದವನು ಅಪರಿಮಿತ ಶಕ್ತಿಯುತ ಧೈರ್ಯ ಸಾಹಸ ಪೂರ್ಣ ನಿಪುಣ ಸಕಲಾಗಮದೊಳ್ ಆದರೇನ್ ಫಲವಿಹುದು. ಚಪಲ ನಿನ್ನಯ ಕುಲ ಸ್ವಭಾವ ಸಿದ್ಧ, ಚಪಲ ನಿನ್ನಯ ಕುಲ ಸ್ವಭಾವ ಸಿದ್ಧವೆಂಬುದು ಅರಿವಾಯ್ತು ಭಾಷೆಯಿಂದ. ಕಪಿಶ್ರೇಷ್ಠ ಮುಷ್ಟಿಯೊಳ್ ಹಿಡಿದ ಮಚ್ಚಿದ ಕಾರ್ಯ ವಿಫಲವಾಯ್ತು. ಕಪಿಶ್ರೇಷ್ಠ ಮುಷ್ಟಿಯೊಳ್ ಹಿಡಿದ ಮರ್ಚಿದ ಕಾರ್ಯ ವಿಫಲವಾಯ್ತು. ಎನ್ನ ಬಿಗಿತ ಕೊಳಗಾದೆ ನೀನು, ಎನ್ನ ಕೈ ಬಿಗಿತ ಕೊಳಗಾದೆ ನೀಯೇ. ವಿಪರೀತವೆಣಿಸದಿರು ಪ್ರಾಣವೋ ಕೇಳ್ವೆ, ಪ್ರಾಣವೋ ಕೇಳ್ವೆ. ಅದಕ್ಕೆ ನೆಂಬೆ ಎನಲೆಂದನು. ಆಗ ಅಯ್ಯ ವಾಲಿ, ನೀನು ಸಾಹಸಿಯೇ ಆಗಿದ್ದರು, ಅಪರಿಮಿತ ಶಕ್ತಿವಂತನೇ ಆಗಿದ್ದರು, ಸಕಲ ಗುಣಗಳಲ್ಲಿಯೂ ಶ್ರೇಷ್ಠನೇ ಆಗಿದ್ದರು, ಕಪಿ ಸ್ವಭಾವದವನು ನೀನು ಎನ್ನುವುದನ್ನು ನೀನು ತೋರಿಸಿಕೊಟ್ಟೆ. ಇಲ್ಲಯ್ಯ, ಜಾತಿ ಸ್ವಭಾವ ಬಿಟ್ಟು ನಾವು ಬದುಕುವುದೇ ಇಲ್ಲ. ಹೌದು, ಚಂಚಲತೆ ಅದು ನಿನಗೆ ಕಟ್ಟಿಟ್ಟ ಬುತ್ತಿ. ಏನು ಬೇಕಾದ್ರೂ ಕೊಡ್ತೇನೆ ಅಂತ ಭಾಷೆಯನ್ನು ಕೊಟ್ಟೆ, ಈಗ ನನ್ನ ಮುಷ್ಟಿಯೊಳಗಾಗಿ ಬಿಟ್ಟೆ ನೀನು. ಏನಾಯ್ತು? ಏನಾಯ್ತು? ಅಲ್ಲಯ್ಯ, ಬೇಕಾದ್ದನ್ನು ಕೇಳು, ಕೊಡುತ್ತೇನೆ ಅಂತ ಹೇಳಿದೆಯಲ್ಲ, ನನಗೇನು ಬೇಕಾಗಿದೆ ಹೇಳು? ಇಡೀ ಬ್ರಹ್ಮಾಂಡವನ್ನೇ ಹೊತ್ತುಕೊಂಡವನು ನಾನು. ಹೌದು, ಆದ್ರೂ ನನಗೆ ಬೇಕಾದದ್ದು ನಿನ್ನಲ್ಲಿ ಒಂದು ಇದೆ. ನನಗೆ ಕೊಡುವ ಯೋಗ್ಯತೆ ಉಂಟು ಅಂತ ಆಯ್ತು. ಹೌದು, ಏನು? ಕೊಡುವುದಾದರೆ ನಿನ್ನ ಪ್ರಾಣವನ್ನು ಕೊಡು. ದೃಢವಾದುದೆನಗೆ ತಾತನು, ದೃಢವಾದುದೆನಗೆ ತಾತನು ಪೇದುದೆಲ್ಲವ ಕಡೆ ಗಣಿಸಿದೆ ಮರೆದು ತೊಡರಿಲ್ಲ ಪ್ರಾಣವ ಇತ್ತುದರಿಂದ, ತೊಡವಿಲ್ಲ ಪ್ರಾಣವ ಇತ್ತುದರಿಂದ ಮನದಿಷ್ಟ ಪಡುವೆನೆಂದು ದೇವ. ಸ್ವಾಮಿ ವಾಲಿ, ಓ ದೇವರ ದೇವ, ಇಂದಿನ ದಿನ ಅಚಿಂತ್ಯನು ಅಕಲಂಕನು ಭಕ್ತರ ಉದ್ಧಾರಕನು ನೀನೇ ಎಂಬುದನ್ನು ಅರ್ಥ ಮಾಡಿಕೊಂಡೆ ಸ್ವಾಮಿ, ಅರ್ಥ ಮಾಡಿಕೊಂಡೆ. ನನ್ನ ಅಪ್ಪಯ್ಯ ಹೇಳಿದ ಮಾತುಗಳೆಲ್ಲ ಸತ್ಯ ಎಂಬುದು ದೃಢವಾಯಿತು ಸ್ವಾಮಿ, ದೃಢವಾಯಿತು. ಆ ಸಂದರ್ಭದಲ್ಲಿ ನನ್ನ ಅಹಂಕಾರ ನೀನ್ ಯಾರು ಎಂಬುದನ್ನು ಅರಿಯುವುದಕ್ಕೆ ಬಿಡ್ಲಿಲ್ಲ. ನನ್ನಪ್ಪನ ಮಾತುಗಳನ್ನು ಮೀರಿ ಬಂದು ನಿನ್ನೆದುರು ನಿಂತೆ ನಿನ್ನನ್ನು ಯುದ್ಧಕ್ಕೆ ಆಹ್ವಾನಿಸಿ ಸ್ವಾಮಿ. ಸ್ವಾಮಿ, ನನ್ನ ಎಲ್ಲಾ ಅಪರಾಧಗಳನ್ನು ನೀನು ಮನ್ನಿಸಬೇಕು ಸ್ವಾಮಿ. ದೇವನಾಗಿ ನೀನು ಭಕ್ತರನ್ನು
ಅವರ ಅಪರಾಧಗಳನ್ನು ಮನ್ನಿಸುತ್ತಂತಾದ್ರೆ ನಿನ್ನ ಸ್ವಾರ್ಥವೇ ಅದರಲ್ಲಿ ಅಲ್ಲವಲ್ಲ. ಭಕ್ತರಲ್ಲ ಜ್ಞಾನವನ್ನು ವೃದ್ಧಿಸುವುದಕ್ಕೆ ಅವರ ಸ್ವರೂಪ ಜ್ಞಾನವನ್ನು ತೋರಿಸಿ ಅವರು ಯಾರು ಎಂಬುದನ್ನು ಅವರು ಅರ್ಥೈಸಿಕೊಳ್ಳುವುದಕ್ಕೆ ನೀನು ಈ ಕಾರ್ಯಗಳನ್ನು ಮಾಡುತ್ತಿ ಸ್ವಾಮಿ. ಸ್ವಾಮಿ, ಬುದ್ಧಿವಂತ ನಾನು, ಬಲವಂತ ನಾನು ಎಂಬ ಅಹಮ್ಮಿನಲ್ಲಿ ನಿನ್ನ ಮುಂದೆ ಬಂದು ನಿಂತಿದ್ದೆ. ಆದ್ರೆ ಒಂದು ರೀತಿಯ ಅಜ್ಞಾನದ ತಿಮಿರ ನನ್ನನ್ನು ಆವರಿಸಿಕೊಂಡಿತ್ತು. ಅದನ್ನು ಹೋಗಲಾಡಿಸಿದಿ ಸ್ವಾಮಿ, ಅದನ್ನು ಹೋಗಲಾಡಿಸಿದಿ. ಜ್ಞಾನದ ಬೆಳಕನ್ನು ನನಗೆ ಇಂದಿನ ದಿನ ತೋರಿಸಿದ್ದಿ. ನಿನ್ನಿಂದ ನಾನು ಉದ್ಧಾರನಾಗಿದ್ದೇನೆ ಸ್ವಾಮಿ, ಉದ್ಧಾರನಾಗಿದ್ದೇನೆ. ಆದರೆ ನಿನಗಿಂದು ನಾನು ಸೋತೆ, ನನ್ನ ಪ್ರಾಣವನ್ನು ಕೇಳಿ ನೀನು ಗೆದ್ದೆ ಎಂಬುದು ನಿನ್ನ ಮನಸ್ಸಲ್ಲಿದ್ರು ನಾನು ಸೋತಿಲ್ಲ ಸ್ವಾಮಿ. ಯಾಕೆ? ಸೋಲು ಗೆಲುವಿನ ವಿರುದ್ಧ ಪದವಲ್ಲವಲ್ಲ, ಅದೊಂದು ಅದರ ಪಾಲುದಾರನಾಗಿ ಬರುತ್ತದೆ. ಹಾಗಾಗಿ ಸೋತು ಗೆದ್ದಿದ್ದೇನೆ, ದೇವರಿಗೆ ನನ್ನ ಪ್ರಾಣವನ್ನಿತ್ತಿದ್ದೇನೆ ಎಂಬಂತಹ ಸಂತುಷ್ಟಿಯಲ್ಲಿ ನಾನಿದ್ದೇನೆ. ಹಾಗಾಗಿ ವಚನಕ್ಕೆ ತಪ್ಪದೆ ಇದೋ ನನ್ನ ಶಿರಸ್ಸನ್ನು ನಿನ್ನ ಪಾದಗಳಲ್ಲಿ ಇಟ್ಟಿದ್ದೇನೆ ಸ್ವಾಮಿ. ಏನು ಬೇಕಾದ್ರೂ ಮಾಡ್ಕೋ. ವಾಲಿ, ಈಗ ಬೇಡ ನನಗೆ ನಿನ್ನ ಪ್ರಾಣ. ಕಾರ್ಯ ಇನ್ನಪ್ಪುದಿದೆ, ಇದಕ್ಕೆಲ್ಲಾದಾಗಿರಲಿ ಲೋಕದಲ್ಲಿ. ದುರ್ನೀತಿಯುತನಾಗದಿರುವೋ, ದುರ್ನೀತಿಯುತನಾಗದಿರು, ಮನ ಬಂದಂತೆ ಇಳಿದುಕೊಳ್ಳುವೆನೆಂದು ಕಳುವೆ ಮಗನೇ. ವಾಲಿ, ನಿನ್ನ ಪ್ರಾಣವನ್ನು ನನಗೆ ಕೊಡುವುದಕ್ಕೆ ಮಾತಿನಂತೆ ಸಿದ್ಧನಾಗಿ ನಿಂತಿದ್ದಿ. ಹೌದು ಸ್ವಾಮಿ. ಆದರೆ ಇನ್ನು ನಿನ್ನಿಂದ ಅನೇಕ ಕಾರ್ಯಗಳು ಜರುಗುವುದಕ್ಕಿದೆ. ಹಾಗಾಗಿ ನಿನ್ನ ಪ್ರಾಣವನ್ನು ನಾನು ಈಗಲೇ ಪಡೆಯಲಾರೆ. ನಿನ್ನ ಪ್ರಾಣ ನನ್ನದ್ದಾಗಿ ಅದು ನಿನ್ನಲ್ಲೇ ಇರಲಿ. ಆದ್ರೆ ನೀನು ಯಾವಾಗ ದುರ್ನೀತಿಯಿಂದ ದುರ್ನಡತೆಯಿಂದ ವರ್ತಿಸುತ್ತೀಯೋ, ದುರ್ಮಾರ್ಗದಲ್ಲಿ ನಡೆಯುತ್ತೀಯೋ, ಅಂದು ನಾನು ನನಗೆ ಬೇಕಾದ ರೀತಿಯಲ್ಲಿ ನಿನ್ನ ಪ್ರಾಣವನ್ನು ಪಡೆದುಕೊಳ್ತೇನೆ. ನಿನಗೆ ಶುಭವಾಗಲಿ. ಧನ್ಯೋಸ್ಮಿ ಸ್ವಾಮಿ. ಅಪ್ಪಯ್ಯ ಮಗನೇ, ಬಹಳಷ್ಟು ಎಚ್ಚರಿಕೆಯ ಮಾತುಗಳನ್ನು ಕೊಟ್ಟರು. ನಿನ್ನ ಕುಲ ಸ್ವಭಾವದ ಬುದ್ಧಿಯನ್ನೇ ತೋರಿಸಿಬಿಟ್ಟೆ ಮಗನೇ. ಒಂದರ್ಥದಲ್ಲಿ ನನಗೆ ಒಳ್ಳೆಯದಾಗುವುದಕ್ಕೆ ಇದೆಲ್ಲ ಎಂಬ ಭಾವದಲ್ಲಿ ನಾನಿದ್ದೇನೆ. ಯಾಕೆ? ಶ್ರೀಹರಿಯ ಕೃಪಾ ಕಟಾಕ್ಷ ನನ್ನ ಮೇಲುಂಟು. ಹೌದು. ಆತ ಏನು ಹೇಳಿದ ಕೊನೆಯಲ್ಲಿ? ಬಹು ಕಾರ್ಯವಿಹುದು ಮುಂದೆ ನಿನ್ನಿಂದ. ಹೌದು. ಹಾಗಿದ್ರೆ ವಾಲಿ ಸಾಧಿಸಬೇಕಾದ್ದು ಶ್ರೀಹರಿಯ ಮುಖಾಂತರ ಬಹಳಷ್ಟಿದೆ ಎಂಬುದನ್ನು ಅರ್ಥೈಸಿಕೊಂಡಿದ್ದೇನೆ. ಹಾಗಾಗಿ ಮಗನೇ, ಮುಂದೆ ಶ್ರೀಹರಿಯ ಆಜ್ಞೆಯ ಪ್ರಕಾರವಾಗಿ ನಡೆಯುವಂತಹ ಕಾರ್ಯಗಳಲ್ಲಿ ನನ್ನಿಂದಲೂ ನಿನಗೆ ಒಳಿತಾಗಲಿ ಎಂಬಂತಹ ಕಾರಣಕ್ಕಾಗಿ ಇದೋ ಒಂದು ಸ್ವರ್ಣ ಮಾಲಿಕೆಯನ್ನು ನಿನ್ನ ಕೊರಳಿಗೆ ತೊಡಿಸ್ತಾ ಇದ್ದೇನೆ ಮಗನೇ. ಜಯವಾಗಲಿ ನಿನಗೆ. ಅಪ್ಪ, ನಿನ್ನಿಂದ ಸಿಕ್ಕಿದಂತಹ ಈ ಸ್ವರ್ಣ ಮಾಲಿಕೆಯನ್ನು ನಿನ್ನ ಆಶೀರ್ವಾದ ಎಂಬಂತೆ ಸದಾ ನನ್ನ ಬಳಿಯಲ್ಲಿ ಇರಿಸಿಕೊಳ್ತೇನೆ. ಮುಂದುವರಿಯುತ್ತೇನೆ. ಹೋಗಿ ಬಾ ಮಗನೇ. ಶ್ವೇತ ಗಜಮನೆ ಭ್ರಮಿಸುತ್ತಲಿ ಪಿಡಿವ ತುರದಿಗಿತ್ತಂಡ ಮುಸುಕಲು, ಆತ ಕ್ಷಣ ವಸಪಡಿತ ಸುರನಾಥನದನು. ಸುರಪಾಲ, ಬಲಿ ಚಕ್ರವರ್ತಿ, ಒಂದು ಕ್ಷಣ ಕಾಲದಲ್ಲಿ ಹೌದು ನಾವು ನಮ್ಮ ಶ್ರಮವನ್ನ ಪರಿಹರಿಸಿಕೊಳ್ಳುವುದಕ್ಕಾಗಿ ವಿರಾಮವನ್ನು ಪಡೆದುಕೊಂಡ ಕಾಲದಲ್ಲಿ ಒಂದು ಪ್ರಸಂಗವೇ ನಡೆದು ಹೋಯಿತು. ಹೌದಲ್ಲ? ಮುಂದುವರಿದು ನಾವು ಮಾಡಬೇಕಾದಂತಹ ಕಾರ್ಯವೇನು ಎನ್ನುವುದನ್ನು ನೆನಪಿಸಿಕೊಂಡು ಮತ್ತೆ ಮಂಥನಕ್ಕೆ ತೊಡಗಿದಾಗ ಅದೋ 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 ಕಾಮಧೇನು ಮೇಲೆದ್ದು ಬಂದಿದೆ. ಹೌದಲ್ಲ? ಬೇಕಾದ್ದನ್ನು ಕೊಡತಕ್ಕಂತಹ ಕಾಮಧೇನು ಅದು ಸ್ವರ್ಗದ ಸಿಂಹಾಸನಕ್ಕೆ ಸೀಮಿತ ಎನ್ನುವ ಹಾಗೆ ಸ್ವರ್ಗಕ್ಕೆ ಕಳುಹಿಸಿಕೊಟ್ಟಾಯಿತು. ಅದರ ಜೊತೆಯಲ್ಲಿಯೇ ಬಂದಿರುವಂತಹ ಕೌಸ್ತುಭ ರತ್ನ ಮಾತ್ರವಲ್ಲ, ಹಾರುತ್ತ ಜಿಗಿಯುತ್ತ ಉಚ್ಚ ಜಾತಿಯ ಉಚ್ಚೈಶ್ರವಸು, ಹೀಗೆ ಒಂದೊಂದಾಗಿ ಸುವಸ್ತುಗಳೆಲ್ಲ ಮೇಲೆದ್ದು ಬಂದಿವೆ. ಇವುಗಳನ್ನೆಲ್ಲವನ್ನು ಸ್ವರ್ಗಕ್ಕಾಗಿ ತೆರೆದಿಟ್ಟು ಮತ್ತೆ ನಮ್ಮ ಮಥನ ಕಾರ್ಯವನ್ನು ಮುಂದುವರಿಸೋಣ. ವಾರಿಧಿಯಂ ಚಂದ್ರ ಬರಲಾಗ ವಿಷ ಪರಿಗಾರಕ್ಕೆ ಹರಗಿಯಲೋ, ಪೂರ್ವಾದ್ರಿಯಂ ಭಗವಾನ ಭಾಸ್ಕರನಂತೆ ಶ್ರೀರಮೆ ಮೈದೋರನು. ಸುರಪಾಲ, ಬಲಿರಾಯ ಮಥನವನ್ನ ಮುಂದುವರಿಸುತ್ತಾ ಇದ್ದ ಹಾಗೆ ಅಂದ ಚಂದದ
ಸ್ವರ್ಣದ ಉಡುಗೆಯನ್ನೇ ತೊಟ್ಟಂತಹ ಹ. ಅಪ್ಸರ ಸ್ತ್ರೀಯರು ತಳುಕುತ್ತಾ ಬಳುಕುತ್ತಾ ಮೇಲೆದ್ದು ಬಂದಿದ್ದಾರೆ. ಹೌದು. ಶ್ರೇಷ್ಠರಾದಂತಹ ಇವರೆಲ್ಲರೂ ಸ್ವರ್ಗಲೋಕವನ್ನ ಸೇರಿದ್ದಾರೆ. ಹೌದು. ಮಾತ್ರವಲ್ಲ, ಹ. ಒಮ್ಮಿಂದೊಮ್ಮೆಗೆ ತಂಪಾದ ವಾತಾವರಣವನ್ನ ನಾವು ಅನುಭವಿಸ್ತಾ ಇದ್ದೇವೆ. ಕಾಣಬಾರದೆ? ಯಾಕೆ ಹೀಗೆ ಎನ್ನುವ ಹಾಗೆ ಯೋಚನೆ ಮಾಡಿದ್ರೆ ಹ. ಉದಯಿಸಿ ಬರುತ್ತಾ ಇರುವುದು ಚಂದ್ರನಲ್ವೇ? ಹೌದು. ಈ ಚಂದ್ರನನ್ನು ಎಲ್ಲಿಡುವ ಎನ್ನುವ ಹಾಗೆ ಯೋಚನೆ ಮಾಡಿದ್ರೆ ಹ. ವಿಷದ ಉರಿಯನ್ನ ನುಂಗಿದಂತಹ ಈಶ್ವರನ ಅವನ ತಲೆಯಲ್ಲಿಯೇ ಇದನ್ನು ಅಲಂಕರಿಸಬೇಕು ಎನ್ನುವ ಹಾಗೆ ನಾವು ಮುಂದುವರಿದು ಹ. ಶಿವನನ್ನ ಚಂದ್ರಶೇಖರ ಎನ್ನುವ ಹಾಗೆ ನಾವು ಪೂಜಿಸಿದ್ದಾಯಿತು. ಇನ್ನು ಮುಂದೆ ಈಶ್ವರ ಚಂದ್ರಶೇಖರನ ಎಂಬ ನಾಮಧೇಯದಿಂದ. ಹೌದು. ಹ. ಹಾಗಾಗಿ ಹ. ಮುಂದುವರಿತಾ ಮಥನವನ್ನು ಮಾಡುತ್ತಾ ಇರುವ ಹಾಗೆ ನೋಡಬಾರದೆ 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 ಹ. ತಳುಕುತ್ತಾ ಬಳುಕುತ್ತಾ ಮೇಲೆದ್ದು ಬರುವಂತಹ ದೇವಿ, ಹೌದು. ಅದ್ಭುತವಾದಂತಹ ಸ್ತ್ರೀರತ್ನ, ಇವಳು ಯಾರಿರಬಹುದು ಎನ್ನುವಂತಹ ಕುತೂಹಲ ನಮ್ಮಲ್ಲೆಲ್ಲರಲ್ಲೂ ಸೇರಿಕೊಂಡಿದೆ. ಹೌದು. ಮಾತ್ರವಲ್ಲ, ಹ. ಇವಳು ಕೇವಲ ಸ್ತ್ರೀ ಅಲ್ಲ, ಹ. ಶ್ರೇಷ್ಠಳಾದಂತಹ ಸ್ತ್ರೀ. ಹೌದು. ಸ್ತ್ರೀಯರ ಮನಸ್ಸನ್ನ ಅರಿಯುವುದು ಸಾಧ್ಯವೇ ಇಲ್ಲವಂತೆ. ಹೌದು. ಮೇನಿನ ಹೆಜ್ಜೆಯನ್ನಾದರೂ ಗುರುತಿಸಬಹುದು, ಹ. ಆದರೆ ಸ್ತ್ರೀಯರ ಮನಸ್ಸನ್ನು ಅರಿಯುವುದು, ಸಾಧ್ಯವಿಲ್ಲ. ಅಂತರಂಗವನ್ನ ತಿಳಿಯುವುದು ಅಸಾಧ್ಯ. ಹ. ಆದ್ದರಿಂದ ಅವಳನ್ನು ಅವಳಷ್ಟಕ್ಕೆ ಬಿಟ್ಟು ಹ. ಮುಂದೇನಾಗುತ್ತದೆ ಎನ್ನುವುದನ್ನ ನಾವು ನಿರೀಕ್ಷಿಸುವುದೇ ಉತ್ತಮ. ಆಯ್ಕೆ ಅವಳಿಗೆ ಬಿಟ್ಟು ಬಿಡೋಣ. ಹಾಗೆ ಆಗಲಿ ಅಲ್ವೇ? ಹ. ಬಂಧುಗಳು ಸಭೆಯ ಬಂಧುಗಳು ಬಂಧುಗಳು ಸಭೆಯ ಸುರರ ಸುರ ತತಿಯಾಗ ಸುರರ ಸುರ ತತಿಯ ಕಂಡಳು ಮುಂದೆ ರಂಜಿಪಯಂದೋ ಧರನರ ವಿಂದ ಭವ ದೇವೇಂದ್ರ ಸುಮನ ಸವೃಂದ ಗಯ ವೃಂದ ಸಕಲ ಮುನೀಂದ್ರ ದಿತಿಜರು ಹೊಂದಿ ಪರಮಾನಂದ ತಿಳಿದಿರಿಯೇ ಬಂದು ಕಂಡಳು ಸಭೆಯಾಗ ಸುರರ ಸುರ ತತಿಯಾಗ ಬಂದು ಕಂಡಳು ಮುಂದಿರಂಜಿ
ಮನಸ ವೃಂದ ಸಕಲ ಮುನೀಂದ್ರ ದಿತಿ ಜರಾಗ ಆಗ ಸುರರು ಮತ್ತು ಅಸುರರು ಸೇರಿ ಸಮುದ್ರ ಮಥನವನ್ನು ಮಾಡುವಂತಹ ಸಂದರ್ಭ ಕರದಲ್ಲಿ ಕಮಲವನ್ನು ಹಿಡಿದು ಮೇಲಕ್ಕೆ ಬಂದವಳಿದ್ದೇನೆ. ನನ್ನಲ್ಲಿರುವ ಲಕ್ಷ್ಮದ ಗುರುತನ್ನು ಕಂಡು ಲಕ್ಷ್ಮೀ ಎಂದು ನಾಮವನ್ನಿರಿಸಿದ್ದಾರೆ. ಹೀಗೆ ಬಂದವಳಲ್ಲಿ ಕೈಯಲ್ಲಿ ಕುಸುಮ ಮಾಲೆಯನ್ನು ಕೊಟ್ಟು ಹಿಂದೆ ಲಕ್ಷ್ಮೀ ಸ್ವಯಂವರ ನಡೆಯಬೇಕು ಎಂಬ ಹಾಗೆ ಪರಮೇಶ್ವರ ದೇವ ನಿನಗೆ ಬೇಕಾದಂತಹ ವರನನ್ನು ನೀನೇ ಆರಿಸಿಕೋ ಎಂದು ಹೇಳಿ ಹೋಗಿದ್ದಾನೆ. ಹೆಣ್ಣಾದವಳಿಗೆ ತನಗೆ ಅನುರೂಪನಾದಂತಹ ವರನನ್ನು ತಾನೇ ಆಯ್ಕೆ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯ ಇದೆ ಅಂತಾದರೆ ನನ್ನಷ್ಟು ಭಾಗ್ಯವಂತಳು, ನನ್ನಷ್ಟು ಯೋಗವಂತಳು ಯಾರೂ ಇಲ್ಲ ಅಂತ ತಿಳ್ಕೊಂಡಿದ್ದೇನೆ. ಹಾಗೆಯೇ ಕೈಯಲ್ಲಿ ಕುಸುಮಮಾಲೆಯನ್ನು ಹಿಡಿದುಕೊಂಡು ಸಭೆಯನ್ನೊಮ್ಮೆ ಕಾಣುತ್ತೇನಂತೆ. ಆಹಾ, ಎಂತಹ ಸುಂದರವಾದ ದೃಶ್ಯವನ್ನು ಕಾಣುತ್ತಿದ್ದೇನೆ ನಾನು. ಇಂದ್ರಾದಿ ಸುಮನಸರು ಒಂದು ಕಡೆ ಸಮುದ್ರ ತಡಿಯಲ್ಲಿ ನೆಲೆ ನಿಂತಿದ್ದಾರೆ, ಇನ್ನೊಂದೆಡೆ ನೋಡುತ್ತೇನಂತೆ 33 ಕೋಟಿ ದೇವತೆಗಳು, 66 ಕೋಟಿ ರಾಕ್ಷಸರೂ ಇಲ್ಲಿ ನೆಲೆ ನಿಂತಿದ್ದಾರೆ. ಹಾಗೆಯೇ ನನ್ನ ಜೊತೆಗೆ ಮೇಲಕ್ಕೆ ಬಂದಂತಹ ಚಂದ್ರ ಶಿವನ ಶಿರಸ್ಸನ್ನು ಅಲಂಕರಿಸಿಯಾಗಿದೆ. ಕಾಮಧೇನು, ಕಲ್ಪವೃಕ್ಷ ಮೊದಲಾದವರೆಲ್ಲ ಒಬ್ಬೊಬ್ಬರಾಗಿ ಒಬ್ಬೊಬ್ಬರ ಜೊತೆ ಸೇರಿ ಹೋಗಿಯಾಗಿದೆ. ಸಭೆಯನ್ನು ಕಾಣುವಾಗ ಎಲ್ಲರೂ ನನ್ನ ಬಗ್ಗೆ ಹುಚ್ಚರಾಗಿ ಹೋಗಿದ್ದಾರೆ. ಕೆಲವರಂತೂ ಹೋಮ, ಹವನ, ಪೂಜೆ, ಪುರಸ್ಕಾರ, ಹರಕೆಗಳನ್ನು ಹೇಳಿಕೊಳ್ಳುತ್ತಾ ಇದ್ದಾರೆ. ಇನ್ನು ಕೆಲವರು ಗೋದಾನ, ಭೂದಾನದಂತಹ ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. ಇನ್ನು ನೋಡಿ ಕೆಲವು ಕೂಳರು ನನ್ನನ್ನು ಒಮ್ಮೆ ಕೈ ಹಿಡಿದರೆ ಸಾಕು ಎಂಬ ಭಾವದಿಂದ ಮುಂದೆ 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 ಬರ್ತಾ ಇದ್ದಾರೆ. ಆದರೆ ನಾನು ಸ್ವಲ್ಪ ಯೋಚನೆ ಮಾಡಬೇಕಲ್ವೇ? ನಿನಗೆ ಬೇಕಾದಂತಹ ವರನನ್ನು ನೀನೇ ಆರಿಸಿಕೋ ಅಂತ ಪರಮೇಶ್ವರ ದೇವ ಹೇಳಿದ್ದೇನೋ ಸರಿ, ಹಿಂದೆ ಇಲ್ಲ, ಮುಂದೆ ಇಲ್ಲ, ಎಡ ಇಲ್ಲ, ಬಲ ಇಲ್ಲ. ಈಗ ಇದು ನನ್ನ ಭವಿಷ್ಯದ ಪ್ರಶ್ನೆ ಅಲ್ವೇ, ನನ್ನ ಬದುಕಿನ ಪ್ರಶ್ನೆ ಅಲ್ವೇ? ಹಾಗಾಗಿ ಎತ್ತರದ ಸುತ್ತ ನಿರೀಕ್ಷಿಸುತ್ತ ಎತ್ತರದ ಆಸನದಲ್ಲಿ ಕುಳಿತಿರುವಂತಹ ಪರಮೇಶ್ವರ ದೇವನನ್ನು ನೋಡುತ್ತೇನೆ. ರುಂಡಮಾಲ, ಸ್ಮಶಾನವಾಸಿ, ಭಾತೃಭಾವನೆ ಉಕ್ಕಿ ಬರುತ್ತಾ ಇದೆ. ಈ ಕಡೆ ನೋಡುತ್ತೇನಂತೆ ಚತುರ್ಮುಖ ಬ್ರಹ್ಮ, ಸೃಷ್ಟಿಕರ್ತ, ಪಿತಾ ಅಂತ ಎನಿಸಿಕೊಂಡವ. ಈಗ ನನ್ನನ್ನು ಇಲ್ಲಿ ಅಮ್ಮ ಅಮ್ಮ ಅಂತ ಭಜಿಸುವುದನ್ನು ಕಾಣುವಾಗ ಪುತ್ರವಾತ್ಸಲ್ಯ ಉಕ್ಕಿ ಬರೆಯುತ್ತದೆ. ಇವನನ್ನು ಹೇಗೆ ವರಿಸಲಿ ನಾನು? ಇನ್ನೂ ಮುಂದಕ್ಕೆ ನೋಡಿದರೆ ದೇವಾದಿ ದೇವತೆಗಳು ಅಮ್ಮ ಅಮ್ಮ ಎಂಬ ಹಾಗೆ ನನ್ನನ್ನು ಭಜಿಸ್ತಾ ಇದ್ದಾರಲ್ಲ, ಮಕ್ಕಳಂತೆ ಕಾಣುತ್ತಿದ್ದಾರೆ. ಹೇಗೆ ವರಿಸಲಿ ಇವರನ್ನು? ಇನ್ನು ಋಷಿಮುನಿಗಳು ಸಂಸಾರದ ಪಾಶವೇ ಬೇಡ ಅಂತ ಹೇಳಿ ದೂರಕ್ಕೆ ನಿಂತವರು, ಇವರನ್ನು ವರಿಸಿ ನಾನೇನು ಮಾಡ್ಲಿ? ಹಿಂದಿನ ಸಾಲಿನಲ್ಲಿ ನೋಡುತ್ತೇನಂತೆ, ಅಬ್ಬಾ ಎಂತಹ ಅಸಹ್ಯವಾದ ದೃಷ್ಟವನ್ನು ಕಾಣುತ್ತಿದ್ದೇನೆ. ನೋಡಿ 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 ಯಾವ ರೀತಿ ಅಲಂಕಾರ ಮಾಡಿಕೊಳ್ಳುತ್ತಾ ಇದ್ದಾರೆ. ದಾನವರು, ಮರುಳರು ಕುತ್ತಿಗೆ ಕೊರಳನ್ನು ಮುಂದೆ 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 ಬಗ್ಗಿಸುತ್ತಾ ಇದ್ದಾರೆ. ಇವಳು ಈ ಹಾರವನ್ನು ನಮ್ಮ ಕೊರಳಿಗೆ ಅರ್ಪಿಸಲಿ ಅಂತ. ಯಾವಾಗಲೂ ಚಂಚಲ ಮನಸ್ಸಿನವರಾದಂತಹ ಇವರನ್ನು ನಾನು ವರಿಸಿದೆನೆಂದರೆ ನನಗೆ ಸ್ಥಿರತೆ ಒದಗಿ ಬರಲಿಕ್ಕುಂಟೆ, ಸಲ್ಲದು. ಇನ್ನು ಮುಂದಕ್ಕೆ ನೋಡಿದರೆ ಅಮರೇಂದ್ರ, ಒಡೆಯ, 3 ಲೋಕದೊಡೆಯ, ಇವನ ಬಗ್ಗೆ ಕೇಳಿದ್ದೇನೆ ನಾನು. ಇದ್ದ ಒಬ್ಬಳು ಪತ್ನಿಯೇ ಸಾಲದೆ ಪರಸ್ತ್ರೀಯರ ಮೇಲೆ ಕಣ್ಣು ಹಾಯಿಸುವವ. ಆದರೆ ಈಗ ಇಲ್ಲಿ ನನ್ನನ್ನು ಅಮ್ಮ ಅಮ್ಮ ಅಂತ ಭಜಿಸ್ತಾ ಇದ್ದಾನೆ. ಅವನ ಮೇಲೂ ಪುತ್ರ ವಾತ್ಸಲ್ಯವೇ ಉಕ್ಕಿ ಹರಿಯುತ್ತಾ ಇದೆ. ಇನ್ನು ನೋಡಿದರೆ ಸೂರ್ಯದೇವ, ಈತನು ಇದ್ದ ಮಡದಿಯರೇ ಇವನ ಮುಂದೆ ಇವನ ದೇಹದ ಉರಿಯಿಂದ
ನಿಲ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಇವನನ್ನು ವಿವಾಹವಾಗಿ ಏನು ಮಾಡಲಿ? ಹೌದು, ಹೀಗೆಯೇ ಒಬ್ಬೊಬ್ಬರನ್ನಾಗಿ ನಾನು ತಿರಸ್ಕರಿಸುತ್ತಾ ಹೋದೆನೆಂದರೆ ನನ್ನ ಬದುಕಿಗೆ ಆಗುವ ವರನಾರು, ಈ ಬಳ್ಳಿಗೆ ಆಸರೆ ಯಾರು? ಇನ್ನೊಂದು ಸುತ್ತು ಬಂದು ನಿರೀಕ್ಷಿಸುತ್ತೇನಂತೆ. ಸುತ್ತ ನಿರೀಕ್ಷಿಸುತ್ತೆಲ್ಲರೂ, ಸುತ್ತ ನಿರೀಕ್ಷಿಸುತ್ತ ಎಲ್ಲರೂ ಉತ್ತಮ ಎನಿಸುವವನಾವನೆಂದೈ ತರುತ್ತಾಗ. ಉತ್ತಮನು ಯಾವನೆಂದು ಐ ತರುತ್ತಾಗ. ಚಿತ್ತಜ ಪಿತನಿದ್ದೆಡೆಗೋ, ಚಿತ್ತಜ ಪಿತನಿದ್ದೆಡೆಗೋ ಭಕ್ತಿಯೊಳಂ ಮಾಲೆಯಿಕ್ಕಿ ಮಣಿಯುತ ನಿಂದಳು. ಮಣಿಯುತ ನಿಂದಳು. ಸಮಸ್ತ ಗುಣಗಳಿಂದ ಕೂಡಿದ ಪ್ರಪಂಚದ ಎಲ್ಲವೂ ತನ್ನನ್ನು ಬಯಸಿದ್ರೂ ಕೂಡ ತಾನು ಮಾತ್ರ ಯಾವುದನ್ನು ಅಪೇಕ್ಷಿಸದೇ ಇರುವಂತಹ ಪರಮಾತ್ಮ ದೂರದಲ್ಲಿ ಕಾಣುತ್ತಿದ್ದಾನಲ್ಲ, ನೀಲವರ್ಣ. ಈತನಿಗಲ್ಲದೆ ಇನ್ನಾರಿಗೂ ವಲ್ಲದಿ ಮನ ಎಂಬುದನ್ನು ಅರಿತವನ ಹಾಗೆ ಮುಗುಳು ನಗುತ್ತಾ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂಬ ಹಾಗೆ ಮೂಲೆಯಲ್ಲಿ ಕುಳಿತಿದ್ದಾನಲ್ಲ ಚಿನ್ಮಯ. ಈತನನ್ನು ಕಾಣುವಾಗ ನನ್ನ ಸ್ವರ ತಗ್ಗಿತು, ನಡು ಉಡುಗಿತು, ಭಾವ ಉಕ್ಕಿತು. ಹೌದು, ಈತನೇ ನನಗೆ ಸಮರ್ಥನಾದವರ. ಪರಮೇಶ್ವರ ಕೊಟ್ಟಂತಹ ಕುಸುಮಮಾಲೆಯನ್ನು ಅವನ ಬಳಿಗೆ ತೆರಳಿ ಅವನ ಕೊರಳಿಗೆ ಅರ್ಪಿಸಿ ನಮಸ್ಕರಿಸುತ್ತೇನಂತೆ. ಓ ಸರಸಿಜಾಂಬಕ, ಸರಸಿಜಾಂಬಕ ಕರಪಿಡಿದು ಹರಸಿ ಮನದಿರವ ಪಾಲಿಪೆನೆ ನಾಲು ನಿರತವು ತವ ವಕ್ಷ ಸ್ಥಳದಿ ನಿಲ್ಲಿಸಿ ನೀಡೋ ಚರಣ ಸೇವೆಯ ಎಂದಳು. ಸರಸಿ ಜಾಂಬಕ ಲಕ್ಷ್ಮಿ, ಸ್ವಾಮಿ, ಸಮುದ್ರ ಮಥನದಿಂದ ಉದಿಸಿದವಳು ನೀನು. ಹಾ ಸಕಲ ಗುಣ ಸಂಪನ್ನೆ, ಸೌಂದರ್ಯದ ರಾಶಿ. ಹಾ ನಿನ್ನನ್ನು ವರಿಸುವುದಕ್ಕೆ ಇಲ್ಲಿದ್ದವರಲ್ಲಿ ಹೆಚ್ಚಿನವರು ಕಾತರರಾಗಿದ್ದಾರೆ, ಆತುರರಾಗಿದ್ದಾರೆ. ಹೌದು ಸ್ವಾಮಿ. ಆದರೆ ಎಲ್ಲರ ಗುಣಗಳನ್ನು ನಿನ್ನಷ್ಟಕ್ಕೆ ನೀನು ವಿಮರ್ಶಿಸುತ್ತಾ ಹೋಗಿ ಹಾ ಇದು ಯಾವುದೂ ನನಗೆ ಬೇಡ ಎಂದು ಎಲ್ಲವನ್ನೂ ನೋಡುತ್ತಾ ಹಾ ದೂರದಲ್ಲೇ ಕುಳಿತಿದ್ದವನು ನಾನು. ಹೌದು. ಎಲ್ಲರನ್ನು ಒತ್ತರಿಸಿ ಬಂದಂತಹ ನೀನು ಹಾ ಆ ಕುಸುಮ ಮಾಲಿಕೆಯನ್ನು ನನ್ನ ಕೊರಳಿಗಿದ್ದೆ. ಹೌದು ಸ್ವಾಮಿ. ನನ್ನನ್ನು ವರಿಸಿದೆ. ಹಾ ನಾನು ನಿನ್ನ ವರನಾಗಿದ್ದೇನೆ. ಹಾ ಹಾಗಾಗಿ ಹಾ ಲಕ್ಷ್ಮಿ, ಹಾ ನಿನಗೊಂದು ವರವನ್ನು ಕೊಡುವುದಕ್ಕೆ ನಾನು ಅಪೇಕ್ಷಿಸುತ್ತೇನೆ. ವರವನ್ನೇ? ಹೌದು. ಹಾ ಏನು ಬೇಕು ಕೇಳು. ಓ ಸರಸಿಜಾಂಬಕ, ಲಕ್ಷ್ಮಿ, ಕಮಲವನ್ನೇ ಕಣ್ಣಾಗಿ ಹೊಂದಿರುವವರು ನೀವು. ಪುಂಡರೀಕಾಕ್ಷರಿದ್ದೀರಿ. ದೂರದಿಂದಲೇ ಒಬ್ಬರ ಮನಸ್ಸನ್ನು ತರ್ಕಿಸಬಲ್ಲವರಾದ ನೀವು ನಾಟಕವಾಡಿ ನನ್ನ ಕೈಯಲ್ಲಿ ಕುಸುಮಮಾಲೆಯನ್ನು ಕೊಟ್ಟು ನನ್ನನ್ನು ಪರೀಕ್ಷಿಸಿದರಲ್ಲ. ಓ ಚಿತ್ತಜಪಿತ, ಈ ಕಮಲ ಸೂರ್ಯನ ಬೆಳಕಿಗನುಗುಣವಾಗಿಯೇ ಅರಳುವಂಥದ್ದಲ್ವೇ? ಸದಾ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವಂತಹ ನಿಮ್ಮನ್ನೇ ವರಿಸಬೇಕೆಂಬ ಮಹದಾಸೆ ನನ್ನ ಮನಸ್ಸಿನಲ್ಲಿ ಹುಟ್ಟಿ ಹೋಯಿತು. ಹಾಗಾಗಿ ಪರಮೇಶ್ವರ ಕೊಟ್ಟಂತಹ ಸುಮಮಾಲೆಯನ್ನು ನಿಮ್ಮ ಕೊರಳಿಗೆ ಅರ್ಪಿಸಿ ನಿಮ್ಮನ್ನು ವರಿಸಿದ್ದೇನೆ. ಸ್ವಾಮಿ, ಏನು ವರಬೇಕು ಕೇಳು, ನಿನ್ನ ಮನಸ್ಸಿನ ಆಸೆ ಏನು ಕೇಳು,
ಅಂತ ಹೇಳಿದ್ರಲ್ಲ. ಹೌದು. ಪ್ರಾಣೇಶ್ವರ, ಏನು ಬೇಕು ಕೇಳು. ಒಂದೇ ಒಂದು ವರವನ್ನಲ್ಲದೆ ಬೇರೇನನ್ನು ನಿಮ್ಮಲ್ಲಿ ಕೇಳಲಾರೆ ಬೇಡಲಾರೆ. ಯಾವುದದು? ಸ್ವಭಾವತಃ ಚಂಚಲೆಯಾದ ನಾನು ಶಾಶ್ವತವಾಗಿ ನಿಮ್ಮ ವಕ್ಷಸ್ಥಳದಲ್ಲಿ ನೆಲೆ ನಿಲ್ಲಬೇಕು. ಇದಕ್ಕೆ ನೀವು ಅನುವು ಮಾಡಿಕೊಡಬೇಕು. ಹಾಗೆಯೇ ನಿರತವೂ ನಿಮ್ಮ ಚರಣ ಸೇವೆಯನ್ನು ಮಾಡುವಂತಹ ಸದವಕಾಶವನ್ನು ನನಗೆ ಒದಗಿಸಿಕೊಟ್ಟು, ಎಲ್ಲಿ ನಾರಾಯಣನೋ ಅಲ್ಲಿ ಲಕ್ಷ್ಮಿ, ಎಲ್ಲಿ ಲಕ್ಷ್ಮಿಯೋ ಅಲ್ಲಿ ನಾರಾಯಣ ಎಂಬ ಹಾಗೆ ಭಜಕರೆಲ್ಲರೂ ಕೊಂಡಾಡುವಂತಹ ಸುಯೋಗವನ್ನು ನನಗೆ ಒದಗಿಸಿಕೊಡಬೇಕೆಂದು ಕೈ ಮುಗಿದು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಭಲೆ ಲಕ್ಷ್ಮಿ, ಭಲೆ. ಪತ್ನಿಯೊಬ್ಬಳು ಪತಿಯಿಂದ ಏನನ್ನು ನಿರೀಕ್ಷಿಸುತ್ತಾಳೆ ಎನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟವಳು ನೀನು. ನನ್ನ ಹೃದಯದಲ್ಲಿ ನೆಲೆಸುವುದಕ್ಕೆ ನೀನು ಬಯಸಿದ್ದಿ. ನೀನು ಶ್ರೀ. ಹೌದು. ನನ್ನ ವಕ್ಷಸ್ಥಲ ನಿನಗೆ ನಿವಾಸ. ಹಾಗಾಗಿ ನಾನು ಶ್ರೀನಿವಾಸ. ಲಕ್ಷ್ಮೀ ನಾರಾಯಣರೆಂದೇ ನಾವು ಜಗತ್ತಿನಲ್ಲಿ ಎಲ್ಲರಿಗೂ ಕಾಣಿಸಿಕೊಳ್ಳುತ್ತೇವೆ. ಲೋಕದ ಮಾತಾ ಪಿತೃಗಳ ಸ್ಥಾನದಲ್ಲಿದ್ದೇವೆ. ಲಕ್ಷ್ಮಿ ಸ್ವಾಮಿ, ಸಮುದ್ರ ಮಥನ ಈ ಮಂಗಳಕರವಾದಂತಹ ಕಾರ್ಯ, ಇದರಿಂದ ಲಕ್ಷ್ಮೀ ಸ್ವಯಂವರ ಎನ್ನುವಂತಹ ಒಂದು ಪ್ರಕರಣವು ನಡೆಯಿತು. ಸಮುದ್ರ ಮಥನಕ್ಕೆ ವಿಶಿಷ್ಟವಾದಂತಹ ಕಳೆಯೊಂದು ಸೇರಿತು. ಇನ್ನು ಈ ಲೋಕಕ್ಕೆ ಮಂಗಳವಾಗಲಿ. ಅತ್ಯಂತ ಮಹತ್ವಪೂರ್ಣವಾದಂತಹ ಸಮುದ್ರ ಮಥನ ಎಂಬತಕ್ಕಂಥ ಕಥಾನಕದ ತಾಳಮದ್ದಳೆಯನ್ನು ನಮ್ಮ ಮಹಿಳಾ ಮಣಿಗಳು ಸುಂದರವಾಗಿ ಬಿಂಬಿಸಿದ್ದಾರೆ. ಅದರಲ್ಲಿ ಶೇಷ ಶಯನ ಅಂದರೆ ಶ್ರೀ ಮಹಾವಿಷ್ಣು ಶೇಷನನ್ನೇ ತಂದು ಸಮುದ್ರದಲ್ಲಿ ಆ ಕಡಿಯತಕ್ಕಂಥ ಕೆಲಸ, ಸುಬ್ರಹ್ಮಣ್ಯನಿಗೆ ನಮಸ್ಕರಿಸಿ ನಾಗಸ್ವರೂಪಿ ಸುಬ್ರಹ್ಮಣ್ಯ ಅಂತಂದರೆ ಅವ ಸುಬ್ರಹ್ಮಣ್ಯ ನಾಗನ ರೂಪದಲ್ಲಿ ಇರ್ತಾನೆ, ಅವನಲ್ಲಿ ಬೇಡಿ ಆ ನಾಗನನ್ನೇ ತಂದು ಸಮುದ್ರ ಮಥನ ಮಾಡೋದ್ರ ಮೂಲಕವಾಗಿ ಆ ವಾಲಿಗೆ ತಾರೆಯನ್ನು ವಿವಾಹ ಮಾಡೋದ್ರ ಮೂಲಕ ಬಳಿಕ ಲಕ್ಷ್ಮಿಯನ್ನು ಇಲ್ಲಿ ಬರೆಸ್ತಕ್ಕಂತಹ ಒಂದು ಪುಣ್ಯಕಥೆ. ಮೇಲಾಗಿ ಲಕ್ಷ್ಮೀನಾರಾಯಣ ಒಂದೇ ಸನಾತನ ದಂಪತಿ ಅಂತ ಬಹಳ ಹಿಂದಿನಿಂದ ಬಂದಂತಹ ದಂಪತಿಗಳಂದರೆ ಲಕ್ಷ್ಮೀ ಸಹಿತವಾದಂಥ ನಾರಾಯಣ ದೇವರು. ಹಾಗೆ ನೀವೆಲ್ಲಲ್ಲಿ ಸೇರಿ ಲಕ್ಷ್ಮೀನಾರಾಯಣನನ್ನು ನೋಡಿದ್ದೀರಾ. ನಿಮ್ಮ ಜೀವನ ಕೂಡ ಹಾಗೆ ಅವರ ಹಾಗೆ ದಾಂಪತ್ಯವು ಆಗಲಿ. ಲಕ್ಷ್ಮೀನಾರಾಯಣ ದಾಂಪತ್ಯ ಅಂದರೆ ಆದರ್ಶ ದಾಂಪತ್ಯ. ಲಕ್ಷ್ಮೀನಾರಾಯಣ, ದೇವೇಂದ್ರ ಸಚಿ, ಗೌತಮ ಇವರದೆಲ್ಲ ಪ್ರಸಿದ್ಧವಾದಂತಹ ದಾಂಪತ್ಯ, ಅದರಲ್ಲಿ ಒಂದು ಲಕ್ಷ್ಮೀನಾರಾಯಣ ದಾಂಪತ್ಯ. ಹಾಗಾಗಿ ಅಂತಹ ಒಂದು ಕಥಾಭಾಗವನ್ನು ಮಾಡಲಿಕ್ಕೆ ನಮ್ಮ ಪ್ರೀತಿಯ ತೋಳ್ಪಡ್ತಾ ಇರೋದು ಅವಕಾಶ ಕೊಟ್ಟಿದ್ದಾರೆ. ಯಾಕೆಂದರೆ ಪ್ರಾರಂಭದಲ್ಲಿ ಇಲ್ಲಿ ಬ್ರಹ್ಮಕಲಶ ಅಂತ ಅಂದಾಗ ನಾನು ಒಂದೇ ಒಂದು ಫೋನ್ ಮಾಡಿದ್ದವರಿಗೆ, ಒಂದು ತಾಳಮದ್ದಲೆ, ಬೇರೆ ಯಾವ ಶಬ್ದವೂ ನಮ್ಮಲ್ಲಿ ಇಲ್ಲ. ತಕ್ಷಣ ಅದನ್ನು ಅವರು ಬರೆದಿಟ್ಟು ಮುಂದೆ ಆ ಬ್ರಹ್ಮಕಲಶದ ದಿನಾಂಕ ಗೊತ್ತಾದಾಗ ತಕ್ಷಣ ರಾತ್ರೋರಾತ್ರಿ ನನಗೆ ಫೋನ್ ಮಾಡಿದರು. ರಾತ್ರೋರಾತ್ರಿ ನಾನು ಭವ್ಯನಿಗೆ ಫೋನ್ ಮಾಡಿದ್ದೇನೆ, ಭವ್ಯ ಬರೆದಿಟ್ಟುಕೋ ಅಂತ. ಯಾಕಂದರೆ ಭವ್ಯ ಬೇಕು ಎಂಬತಕ್ಕಂಥ ಅವರಿಗೆ ಒಂದು ಮನವರಿಕೆ ಇತ್ತು. ಹಾಗಾಗಿ ಭವ್ಯ ಶ್ರೀ ಕುಲ್ಕುಂದ ಮೂಲಕವಾಗಿ ನಡೆಯತಕ್ಕಂಥ ಈ ತಾಳಮದ್ದಳೆ ಅತ್ಯಂತ ಸುಂದರವಾಗಿ ನಡೆಯಿತು ಎಂಬತಕ್ಕಂಥ ವಿಶ್ವಾಸ ನನಗಿದೆ. ಇನ್ನು ನಿಮ್ಮ ಪ್ರತಿನಿಧಿಯಾಗಿ ನಮ್ಮ ತೋಳ್ಪಡ್ತೆಯವರು ಮಾತಾಡ್ತಾರೆ. ಕರಿಸತಿ ಕರಿವರ್ಷ ಒಂಜಿ ಬ್ರಹ್ಮಕಲಶ ಓದಿತ್ತೆ ಓಲು ಮಣದಂಗೆ ಗೊತ್ತು ನೆನಪಿದ್ದೆವು. ನೆನಪಿತ್ತಲ್ಲ ಬೋಡ್ಚವು ವಿಷಯ ಆನೆ ಅಂಜೋಲು ಯಕ್ಷಗಾನ ತಾಳಮದ್ದಲೆ ಒಂದಿತ್ತಲು ಒಂಜಿ 1.5 ಗಂಟೆ ಪ್ರಾರಂಭ ಆತನು. ಯಾನು 1.5 ಗಂಟೆ ಪೋತೆ ಸತ್ಯವನ್ ಪೆನ್ನ ಒಂಜಿ ನರಮಾನೆ ಜನವಲು ಎಂಚ ಅರ್ಥವಣ್ಣಂತಾರೆ ಇಂಕ ಬಾರಿ ಬೇಜಾರಾಂಡು ಸತ್ಯವಲ್ದೆ ಏನು 10 ನಿಮಿಷ ಕುಳ್ಳಿ ಅಲ್ಪ ಬುಕ್ಕ ಎಂಕ್ಲದು ಹೋಯ್ತೀನಿ ಏರ್ ರಜ್ಜೆ ಅವಳು ಒಂದು ಯಾನಲ್ಲಕೊಂದು ಪೋಯ ಮೆಲ್ಲ ಬಗ್ಗದು ಪೋಯ ಅಣ್ಣ ಇನ್ನೇ ಅಂಚ ದ್ಯಾ ಪಂಡ ಯಕ್ಷಗಾನ ತಾಳಮದ್ದಲೆಗೆ ಸುಮಾರು ಜನ ನಿಕ್ಲು ಉಳ್ಳಾರು. ಅಯ್ಯ ಒಂಜಿ ಪ್ರೇಮಿ ಅದು ಇದ್ರಡಿ ಎದುರಡಿ ನಿಜವಾತಣ್ಣ ಪೊರ್ಲು ಜನಕ್ಕೆ ನಿಂತಾರೆ ಅಕ್ಲೆಗೆಲ್ಲ ಭಾರಿ ಖುಷಿ ಆತನೆ ನಲ್ಲಿ ಕೊಡು ಬೊಕ್ಕ ಬೇತೆ ಮಾತ ಕಾರ್ಯಕ್ರಮಕ್ಕೆ ದಿಂಜ ಕೋಡೆ ಕತ್ತಲೆ ತೊಂಡ ಮುಲ್ಪ 3,000 ಜನ ಇದ್ದಾರೆ ಮುಲ್ಪ ಒಂಜೆ ರಡ್ಡತ್ತು ಆಳ್ಳ ಆ ಒಂಜಿ ಯಕ್ಷಗಾನ ಈ ತಾಂಡ ಬಂಡಾಡಿ ಉಳ್ಳೇರತ್ತಾ ಬ್ರಹ್ಮಣ ಸಂತೋಷ ಆಂಡೆಂಕ್ ಏನಿ ಬತ್ತದು ಪೊರ್ಲೂಡೆ ಆ ಒಂಜಿ ಯಕ್ಷಗಾನ ತಾಳಮದ್ದಲೆನ ಸುಬ್ರಹ್ಮಣ್ಯ ದೇವಿ ಅರ್ಪಣೆ ಮಂತೇರು ನಂಕತ್ತವು ದಮಣ ಸುಬ್ರಹ್ಮಣ್ಯ ದೇವರು ಈ ಜಾಗಡಿತೆ ತೆಲ್ತೊಂದು ನಲಿತೊಂದು ಉಳ್ಳೇರು ಅಂದ ಲೆಕ್ಕ ಆ ಒಂಜಿ ತೆಲ್ತೊಂದು ನಲಿತೊಂದು ಇಪ್ಪನಾಗ ವಾಮೊಂಜಿ ಸೇವೆ ಮಂತ್ರಲ್ಲ ದೇವರ ಸಂಪೂರ್ಣ ಅರ್ಪಿದ ಅಪ್ಪನಿಗೆ ಅಕ್ಲ ಮನಸ್ಸು ಹೆಂಚಿನ ಉಂಡು ಐನು ದೇವಿರು ಬೆಳಗಾದು ಗೋರ್ಪರಿಗೆ ಅಕ್ಲ ಏರೇರು ಮತ ಬತ್ತದ ಮುಲ್ಪ ಸೇವೆ ಮಂತರ ಅಕ್ಲಿ ಜೋಕುಲಿ ಗಡ್ಡೆ ಸಾಧ್ಯತೆ ಕಡು ಅಕ್ಲಿ ನೆಮ್ಮದಿರಿ ಬಾಲ್ನ ಅನುಗ್ರಹತಿ ಕಡು ಭಾಸ್ಕರ ಬರೆಗೆ ದುಂಬುಗು ನಳರ ದುಂಬುಗು ಮಲಮಲ್ಲ ಆ ಯಕ್ಷಗಾನ ಒಂಜಿ ಕಲೆಟ್ ಉನ್ನತಿ ಹೊಂದು ನಂಚಿನ ಕಾರ್ಯನು ಸುಬ್ರಹ್ಮಣ್ಯದಿರು ಮಲ್ಪಡು ಬಂಡದು
ದೇವರ ಪ್ರಾರ್ಥನೆ ಮಂತೊಂದು ಮಾತ ಕಮಿಟಿದ ಪರವಾಗಿ ಮಾತರಿಗಳ ಹೃತ್ಪೂರ್ವಕ ಧನ್ಯವಾದನ ಅರ್ಪಿಸಬೇಕು. ಷಡಾನನಂ ಕುಂಕುಮ ರಕ್ತವರ್ಣ ಮಹಾಮತಿಂ ಚ ದಿವ್ಯ ಮಯೂರವಾಹನಂ ರುದ್ರಸ್ಯ ಸುಗುಣಂ ಸ್ವಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ. ಸುಬ್ರಹ್ಮಣ್ಯ ದೇವರ ಪಾದಾರಿಂದ ಗೋವಿಂದಾನಿ ಗೋವಿಂದ. ದೇವರಿಗೆ ದೇವನ ವಿಶೇಷವನಿಂಚಿನ ಪ್ರಸಾದನು ಭಾಸ್ಕರ ಬರೆಯ ಬತ್ತು ದೆತ್ತನೋಡು ಪಣದೆ ವಿನಂತಿ ಮಂತದುಳ್ಳು. ಸರ್ವಮಂಗಳದಾತಾರೋ ಪಾರ್ವತಿ ಪರಮೇಶ್ವರ ಗಣೇಶ ಸ್ಕಂದ ಸಂಯುಕ್ತ ಒಂದೇ ವಾಂಚಿತ ಸಿದ್ಧಯೇ. ಕರದುಳು ಪರಶುಭ ಶಾಕುಶದ